ಸುದ್ದಿ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಪುತ್ತೂರಿನಾದ್ಯಂತ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹನಿ ಹನಿ ಮಳೆ ಆಗ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವೀಗ ಇವತ್ತು ಆಯುರ್ಪ್ರಸಾದ್ನಿಯ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಅವರು ಈ ಹಿಂದಿನ ಹಲವಾರು ಸರಣಿ ಕಾರ್ಯಕ್ರಮಗಳಲ್ಲಿ ವಿವಿಧ ಕಾಯಿಲೆಗಳಿಗೆ, ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಅವುಗಳ ಕಾರಣ ಯಾವ ರೀತಿ, ಈಗ ಆರೋಗ್ಯ ಸಮಸ್ಯೆಗಳು ಅಂತಾದಾಗ ನಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವುದು ಗೊತ್ತಾಗ್ತದೆ, ಆದರೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಅಂತ ಅನ್ನೋದನ್ನು ಪ್ರಥಮವಾಗಿ ಫೈಂಡ್ ಔಟ್ ಮಾಡಬೇಕು. ಆ ನಂತರ ಆ ಆರೋಗ್ಯ ಸಮಸ್ಯೆಗೆ ನಿರ್ದಿಷ್ಟವಾದ ಚಿಕಿತ್ಸಾ ವಿಧಾನವನ್ನು ನಾವು ಆಯ್ದುಕೊಳ್ಬೇಕು. ಸೊ ಈ ಪ್ರೊಸೆಸ್ನಲ್ಲಿ ಆರೋಗ್ಯ ಸಮಸ್ಯೆಯನ್ನು ಫೈಂಡ್ ಔಟ್ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಆ ನಂತರ ಯಾವ ರೀತಿಯ ಟ್ರೀಟ್ಮೆಂಟು, ಯಾವ ಕೋರ್ಸ್ ಆಫ್ ಟ್ರೀಟ್ಮೆಂಟು ಅದಕ್ಕೆ ತಗೊಳ್ಬೇಕು ಅನ್ನುವಂಥದ್ದನ್ನು ರೋಗಿ ನಿರ್ಧರಿಸಿ ಅದಕ್ಕೆ ಸೂಕ್ತವಾದ ವೈದ್ಯರಲ್ಲಿಗೆ ಸೂಕ್ತವಾದ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಇನ್ನೊಂದು ಮುಖ್ಯವಾದ ಹಂತ. ಆ ನಂತರ ವೈದ್ಯರು ಹೇಳುವ ಸಲಹೆಗಳನ್ನು, ಸೂಚನೆಗಳನ್ನು, ಔಷಧಿಗಳನ್ನು ಮತ್ತು ಥೆರಪಿಗಳನ್ನು ಇದನ್ನು ಸರಿಯಾದ ರೀತಿಯಲ್ಲಿ, ಅಂದರೆ ಆ ವೈದ್ಯರ ಸೂಚನೆಯ ರೀತಿಯಲ್ಲಿ ಅದನ್ನು ಅನುಸರಿಸುವುದು ಇನ್ನೊಂದು ಹಂತ. ಈ ರೀತಿಯಾಗಿ ಮಾಡಿದಾಗ ನಮಗೆ ಬಂದಿರುವಂಥ ಆರೋಗ್ಯ ಸಮಸ್ಯೆಗಳಿಂದ ನಾವು ಪಾರಾಗಿ ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದು ನಿರ್ಧಾರವಾಗಿರುವಂಥದ್ದು. ಅದೇ ರೀತಿಯಾಗಿ ಇವತ್ತಿನ ಈ ಆಯುರ್ಪ್ರಸಾದಿನಿ ಸರಣಿ ಕಾರ್ಯಕ್ರಮದಲ್ಲಿ ನಾವು ಬಹಳ ಮುಖ್ಯವಾದ, ಅಂದರೆ ಬಹಳ ಜನರನ್ನು ಒಂದು ಕಾಡುವಂಥ ಸಮಸ್ಯೆ, ಆದರೆ ಇದೊಂಥರ ಮುಜುಗರವಾದಂಥ ವಿಷಯ. ಅಂದರೆ ಇದನ್ನು ನಾವು ಜ್ವರ ಬಂದಾಗ, ಕೆಮ್ಮು ಬಂದಾಗ, ತಲೆನೋವು ಬಂದಾಗ ಅದನ್ನು ನಾವು ಓಪನ್ ಆಗಿ ಹೇಳ್ಕೊಳ್ಬೋದು. ಆದರೆ ಕೆಲವು ಕಾಯಿಲೆಗಳನ್ನು ನಾವು ಮುಕ್ತವಾಗಿ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಕೆಲವು ರೋಗಿಗಳು ವೈದ್ಯರೊಂದಿಗೂ ಇದನ್ನು ಹಂಚಿಕೊಳ್ಳಿಕ್ಕೆ ಮುಜುಗರ ಪಡುವಂಥ ಸನ್ನಿವೇಶಗಳು. ಸೊ ಅಂತಹ ಒಂದು ಕಾಯಿಲೆ ಅಂತ ನಾವು ಸಮಾಜದಲ್ಲಿ ನಾವು ಗುರುತಿಸಿಕೊಂಡಿರುವಂತಹ ಒಂದು ಕಾಯಿಲೆ, ಅದು ಸೋರಿಯಾಸಿಸ್. ಈ ಸೋರಿಯಾಸಿಸ್ ಕಾಯಿಲೆ ಏನು, ಇದರ ನಿರ್ದಿಷ್ಟ ಗುಣಲಕ್ಷಣಗಳೇನು, ಯಾರಲ್ಲೆಲ್ಲ ಇದು ಕಂಡುಬರ್ತದೆ, ಇದಕ್ಕೆ ಯಾವ ರೀತಿಯಲ್ಲಿ, ಅಂದರೆ ಇದನ್ನು ಆಟೋ ಇಮ್ಯುನೋ ಡಿಸೀಸ್ ಅಂತೇಳಿ ಕರೀತಾರೆ. ಅಂದರೆ ನಮ್ಮ ದೇಹದ ಪ್ರತಿಕಾಯಗಳೇ ನಮ್ಮ ದೇಹದಲ್ಲಿ ಈ ಕಾಯಿಲೆಗೆ ಕಾರಣವಾಗುವಂಥ ಒಂದು, ಇದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಆಟೋ ಇಮ್ಯುನೋ ಡಿಸೀಸ್. ಸೊ ಇದರ ಬಗ್ಗೆ ಇವತ್ತು ನಾವು ಸುಮಾರು 1 ಗಂಟೆಗಳ ಕಾಲ ವಿವರವಾಗಿ ಡಾಕ್ಟರೊಂದಿಗೆ ಚರ್ಚಿಸಲಿಕ್ಕಿದ್ದೇವೆ. ಅವರು ಈ ಕಾಯಿಲೆಯ ವಿಧಾನ, ಈ ಕಾಯಿಲೆ ಹೇಗೆ ಉಂಟಾಗ್ತದೆ, ಇದಕ್ಕೆ ಯಾವ ರೀತಿಯಾದಂಥ ಔಷಧ ವಿಧಾನಗಳಿದೆ ಎಂಬ ಎಲ್ಲ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಇವತ್ತು ನೀಡಲಿಕ್ಕಿದ್ದಾರೆ. ಹಾಗಾದರೆ ಬನ್ನಿ, ಇನ್ನು ತಡ ಮಾಡೋದು ಬೇಡ. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಆಯ್ದುಕೊಂಡಿರುವಂಥ ಸಬ್ಜೆಕ್ಟ್ ಸೋರಿಯಾಸಿಸ್. ಸೊ ಮೊದಲಿಗೆ ಸರ್, ಈ ಸೋರಿಯಾಸಿಸ್ ಅಂದರೆ ಏನು ಸರ್? ಇದು ನಾವು ಈ ಸೋರಿಯಾಸಿಸ್ ಅಂತ ಹೇಳಿದರೆ ಒಂದು ಚರ್ಮದ ಕಾಯಿಲೆ. ನಾವು ಬಹಳಷ್ಟು ಚರ್ಮದ ಕಾಯಿಲೆಗಳನ್ನು ನೋಡಿರ್ತೇವೆ, ಅನುಭವಿಸಿರ್ತೇವೆ. ಅದರಲ್ಲೂ ಕೂಡ ಇದು ಒಂದು ಬೇರೆ ವರ್ಗಕ್ಕೆ ಸೇರಿದ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ನಾವು ಸಾಮಾನ್ಯವಾಗಿ ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಕರಿತೇವೆ. ಅಂದರೆ ನಮ್ಮ ದೇಹದ ಒಳಗಿನ ಕಣಗಳೇ, ರೋಗ ನಿರೋಧಕ ವ್ಯವಸ್ಥೆಯ ಒಳಗಿನ ಕಣಗಳೇ ನಮ್ಮ ದೇಹದ ಚರ್ಮದ ಕೋಶಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ದಾಳಿ ಮಾಡುವಂಥದ್ದು. ಈ ಕಾರಣದಿಂದ ಚರ್ಮದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ತೊಂದರೆಗಳು ಕಾಣಿಸಿಕೊಳ್ತದೆ. ಅದು ಸಣ್ಣದಾಗಿ ಆರಂಭ ಆಗ್ಬೋದು, ಅಥವಾ ಸಣ್ಣದಾಗಿ ಆರಂಭವಾಗಿ ಅದೇ ರೀತಿ ಇರ್ಬೋದು, ಅಥವಾ ಉಲ್ಬಣಾವಸ್ಥೆಗೆ ಹೋಗ್ಬೋದು. ಈ ರೀತಿಯ ಒಂದು ಕಾಯಿಲೆ ಸೋರಿಯಾಸಿಸ್ ಅಂತ ಹೇಳುವಂಥದ್ದು. ಅಂದರೆ ಸೋರ ಅಂದರೆ ಅಲ್ಲಲ್ಲಿ ಪ್ಯಾಚಸ್, ಚರ್ಮದ ಮೇಲೆ ಪ್ಯಾಚುಗಳು, ಅಲ್ಲಲ್ಲಿ ಸಣ್ಣ ಸಣ್ಣ ಕಜ್ಜಿ ಥರದ ಉಳೆಗಳ ಥರದ್ದು ಅಲ್ಲಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಅಂದರೆ ಚರ್ಮದ ಒಂದು ಇನ್ಫ್ಲಾಮೇಷನ್, ಉರಿಯೂತ ಅಂತ ನಾವು ಹೇಳ್ತೇವೆ, ಇನ್ಫ್ಲಾಮೇಷನ್ ಅಂತ ಹೇಳ್ತೇವೆ. ಸೊ ಅಂದರೆ ಸಾಮಾನ್ಯವಾಗಿ ನಾವು ಆರ್ಥರೈಟಿಸ್ ಅಂದರೆ ಸಂಧಿವಾತ, ಅಂದರೆ ಸಂಧಿವಾತ ಅಂದರೆ ಜಾಯಿಂಟಿನಲ್ಲಿ ಇನ್ಫ್ಲಾಮೇಷನ್ ಆಗುವಂಥದ್ದು. ಇಲ್ಲಿ ಏನಂದರೆ ಚರ್ಮದಲ್ಲಿ ಇನ್ಫ್ಲಾಮೇಷನ್ ಅಥವಾ ಉರಿಯೂತ ಆಗುವಂಥದ್ದು. ಉರಿಯೂತದ, ಈಗ ಜಾಯಿಂಟಿನಲ್ಲಿ ಉರಿಯೂತ ಆದಾಗ ಅಲ್ಲಿ ಬಾವು, ನೋವು, ಸ್ವೆಲ್ಲಿಂಗ್ ಬರುವಂಥದ್ದು, ಅಂದರೆ ಬಾವು ಬರುವಂಥದ್ದು, ಬೇರೆ ಬೇರೆ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ತದೆ. ಅದೇ ರೀತಿ ಚರ್ಮದಲ್ಲೂ ಕೂಡ ಈ ರೀತಿಯ ಒಂದು ನಮ್ಮ ದೇಹದ ಕಣಗಳ ಒಳಗಿನ ಕಣಗಳ ದಾಳಿ ಆದಾಗ ಬೇರೆ ಬೇರೆ ರೀತಿಯ ಚರ್ಮದ ಇನ್ಫ್ಲಾಮೇಟರಿ ಸೈನ್ಸ್ ಕಾಣಿಸಿಕೊಳ್ತದೆ. ಮತ್ತು ಇದು ನಾವು ಕಾರಣ ಹೇಳುವುದಿದ್ದರೆ ಯಾಕೆ ಹೀಗೆ ಅಟ್ಯಾಕ್ ಮಾಡ್ತದೆ ಅಂತ ಕೇಳಿದರೆ ಅದಕ್ಕೆ ಇವತ್ತು ಕೂಡ ವಿಜ್ಞಾನಕ್ಕೆ ಉತ್ತರ ಕಂಡುಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ಬೇರೆ ಬೇರೆ ಕಾರಣಗಳನ್ನು ವೈದ್ಯಕೀಯದಲ್ಲಿ ಉಲ್ಲೇಖ ಮಾಡ್ತಾರೆ, ಆಯುರ್ವೇದದಲ್ಲಿ ಉಲ್ಲೇಖ ಮಾಡ್ತಾರೆ. ಅದನ್ನು ಇನ್ನು ಮುಂದಕ್ಕೆ ನಾವು ನೋಡಲಿಕ್ಕಿದ್ದೇವೆ.
ಅದೇ ಈಗ ನೀವು ಈಗಾಗಲೇ ಹೇಳಿದ್ರಿ ಇದು ಆಟೋ ಇಮ್ಯುನೋ ಡಿಸೀಸ್ ಅಂತ ಹೇಳಿ. ನಾವು ಈಗಾಗಲೇ ಅದರ ಕೆಲವೊಂದು ಚಿತ್ರಗಳನ್ನು ಅಂದರೆ ಯಾವ ರೀತಿಯಾಗಿ ಈ ಚರ್ಮದಲ್ಲಿ ಈ ರೀತಿಯಾದಂಥ ಪ್ಯಾಚಸ್ ಕಾಣಿಸ್ಕೊಂಡಾಗ ಯಾವ ರೀತಿ ಇರ್ತದೆ ಅನ್ನುವಂಥ ಕೆಲವು ಸಿಂಬಾಲಿಕ್ ಪಿಕ್ಚರ್ಗಳನ್ನು ನಾವು ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಸೊ ಇದರಿಂದ ನಮ್ಮ ವೀಕ್ಷಕರಿಗೆ ಒಂದು ಐಡಿಯಾ ಸಿಗ್ತದೆ. ಸೊ ಈಗ ಸರ್ ಈಗಾಗಲೇ ನೀವು ಹೇಳಿದ್ರಿ ಸೋರಿಯಾಸಿಸ್ ಅಂದ್ರೆ ಏನು ಅಂತ ಹೇಳಿದ್ರಿ. ಈಗ ಈ ಚರ್ಮದ ಕಾಯಿಲೆಗಳಲ್ಲಿ ಹಲವಾರು ವಿಧಾನಗಳಿವೆ. ಈ ಸೋರಿಯಾಸಿಸ್ ಬೇರೆ ಚರ್ಮದ ಕಾಯಿಲೆಗಳಿಗಿಂತ ಅದು ಹೇಗೆ ಡಿಫರೆನ್ಸ್ ಆಗಿದೆ, ಹೇಗೆ ಭಿನ್ನವಾಗಿದೆ ಅಂತ ಹೇಳಿ ನೋಡಿ. ಸಾಮಾನ್ಯವಾಗಿ ಈಗ ನಾವು ಚರ್ಮದ ಕಾಯಿಲೆಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು, ಜನರಿಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಎಲರ್ಜಿ ಅಂತ ಹೇಳ್ತೇವೆ. ಅಂದರೆ ಎಲರ್ಜಿ ಆದಾಗ, ಯಾವುದೇ ಒಂದು ವಸ್ತು ಎಲರ್ಜಿ ಆದಾಗ ಚರ್ಮದಲ್ಲಿ ತುರಿಕೆ ಇತ್ಯಾದಿಗಳು ಕಾಣಿಸಿಕೊಳ್ತವೆ. ಆಗ ಸಾಮಾನ್ಯವಾಗಿ ಎಲರ್ಜಿ ಎನ್ನುವ ಪರಿಭಾಷೆಯನ್ನು ನಾವು ಯೂಸ್ ಮಾಡ್ತೇವೆ. ಯಾವುದೇ ಒಂದು ವಸ್ತು ನಮ್ಮ ದೇಹಕ್ಕೆ ಆಗದೆ ಬರುವಂಥದ್ದು, ಹೊರಗಿನ ವಸ್ತು, ಯಾವುದೇ ಒಂದು ದೇಹದ ಹೊರಗಿನ ವಸ್ತು ನಮ್ಮ ದೇಹಕ್ಕೆ ಆಗದೆ ಬರುವಂಥದ್ದು ಫಾರಿನ್ ಬಾಡಿ, ಅದು ಯಾವುದೂ ಇರ್ಬೋದು. ಸೂರ್ಯನ ಅಡಿಯಲ್ಲಿರುವ ಯಾವುದೇ ಒಂದು ವಸ್ತು ಒಬ್ಬ ಮನುಷ್ಯನಿಗೆ ಎಲರ್ಜಿ ಆಗ್ಬೋದು, ಮತ್ತು ಒಬ್ಬನಿಗೆ ಎಲರ್ಜಿ ಆದದ್ದು ಮತ್ತೊಬ್ಬನಿಗೆ ಎಲರ್ಜಿ ಆಗಬೇಕು ಅಂತ ಇಲ್ಲ. ಅದು ಒಬ್ಬೊಬ್ಬನಲ್ಲಿ ಒಂದೊಂದು ದೇಹ ಎಲರ್ಜಿಕ್ ರಿಯಾಕ್ಷನ್ ಅಥವಾ ಎಲರ್ಜಿ ಪ್ರತಿಕ್ರಿಯೆಯನ್ನು ತೋರಿಸಬಹುದು. ಅದರಲ್ಲಿ ಕೂಡ ತುರಿಕೆ ಇತ್ಯಾದಿಗಳು ಕಾಣಿಸಿಕೊಳ್ತದೆ, ರ್ಯಾಷಸ್ ಕಾಣಿಸಿಕೊಳ್ಬೋದು. ಇನ್ನು ನಾವು ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ ಹೇಳ್ತೇವೆ. ಅಂದರೆ ಈ ನಾವು ಸೂಕ್ಷ್ಮಾಣುಗಳಂತ ಯಾವುದನ್ನು ನಾವು ಕರಿತೇವೆ, ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಅಂದರೆ ಶಿಲೀಂಧ್ರ ಸೋಂಕು ಅಂತ ನಾವು ಹೇಳ್ತೇವೆ. ಸೊ ಇದರಿಂದಾಗಿ ಉಂಟಾಗುವಂಥ ಚರ್ಮದ ಕಾಯಿಲೆಗಳಿದೆ. ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಸೋಂಕುವಿನಿಂದ ಉಂಟಾದ ಚರ್ಮದ ಕಾಯಿಲೆ, ಅದರಲ್ಲಿ ಪಸ್ ಇರ್ಬೋದು ಅಥವಾ ಕೀವು ಇರ್ಬೋದು, ಇಲ್ಲದೇ ಇರ್ಬೋದು, ಅಥವಾ ಕೆಲವು ವೈರಾಣುಗಳಿಂದ ಉಂಟಾಗುವಂಥ ಚರ್ಮದ, ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಹೆರ್ಪಿಸ್ ಅಥವಾ ಸರ್ಪಸುತ್ತು ಅಂತ ನಾವು ಹೇಳ್ತೇವೆ, ಅದು ವೈರಾಣು ಸೋಂಕಿನಿಂದ ಉಂಟಾಗುವಂಥದ್ದು. ಮತ್ತು ಇನ್ಫೆಕ್ಷಿಯಸ್ ಎಲರ್ಜೀಸ್, ಮತ್ತು ಇನ್ನೊಂದು ಶಿಲೀಂಧ್ರ ಸೋಂಕು ಅಂತ ಫಂಗಸ್ ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಯಾರ ದೇಹದಲ್ಲಿ ಸ್ವೆಟ್ ಆ್ಯಂಡ್ ವೆಟ್ ಅಂತ, ಎಲ್ಲಿ ಶರೀರದ ಯಾವ ಭಾಗದಲ್ಲಿ ಬೆವರು ಹೆಚ್ಚಾಗಿ ನಿಲ್ತದೆ ಮತ್ತು ಎಲ್ಲಿ ತೇವಾಂಶದ ಭಾಗ ಇದೆ ಶರೀರದಲ್ಲಿ, ಆ ಭಾಗದಲ್ಲಿ ಶಿಲೀಂಧ್ರ ಸೋಂಕು ಅಥವಾ ಫಂಗಸ್ ಇನ್ಫೆಕ್ಷನ್ ಅಂತ ಕಾಣಿಸುವಂಥದ್ದು, ಅದರಿಂದ ತುರಿಕೆ ಉಂಟಾಗುವಂಥದ್ದು. ಮತ್ತು ಅದಕ್ಕೆ ಆಯಾ ಸಂದರ್ಭಗಳಲ್ಲಿ ಆಯಾ ವಿಷಯಕ್ಕೆ ಬೇಕಾದ ಔಷಧಗಳನ್ನು ಉಪಯೋಗಿಸಿದಾಗ ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಇದು ಸಾಮಾನ್ಯವಾಗಿ ಇತರ ಕಾಯಿಲೆಗಳು. ಆದರೆ ಈ ಯಾವುದು ನಾವೀಗ ನೀವು ಕೇಳಿದ ಈ ಸೋರಿಯಾಸಿಸ್, ಇದು ಒಂದು ಬೇರೆ ರೀತಿಯ ಒಂದು ಸ್ವಭಾವ ಹೊಂದಿದೆ. ಒಂದು ಕ್ರಾನಿಸಿಟಿ ಅಂದರೆ ದೀರ್ಘಕಾಲೀನ ಒಂದು ಅಸ್ತಿತ್ವ ಹೊಂದಿರುವಂಥ ಕಾಯಿಲೆ. ಒಬ್ಬನಿಗೆ ಒಂದು ಸೋರಿಯಾಸಿಸ್ ಬಂತು ಅಂದರೆ ದೀರ್ಘಕಾಲವನ್ನು ಬಾಧಿಸ್ತದೆ. ಇನ್ನೊಂದು ಒಮ್ಮೆ ಬರ್ತದೆ ಮತ್ತೊಂದು ಸ್ವಲ್ಪ ಸಮಯ ಇಲ್ಲದೆ ಆಗ್ತದೆ, ಮತ್ತೆ ಪುನಃ ಬರ್ತದೆ. ಇದಕ್ಕೆ ನಾವು ಮರುಕಳಿಕೆ ಅಥವಾ ರೆಕರೆನ್ಸ್ ಅಂತ ಹೇಳ್ತೇವೆ. ಇದು ಇನ್ನೊಂದು ದೀರ್ಘಕಾಲೀನತೆ ಮತ್ತು ಮರುಕಳಿಸುವಂಥದ್ದು. ಮತ್ತು ಇದರ ವಿಸಿಬಿಲಿಟಿ, ಇದು ಕಣ್ಣಿಗೆ ಎದ್ದು ಕಾಣುವ ಹಾಗೆ ಒಬ್ಬ ವ್ಯಕ್ತಿ ಹೇಳ್ತೀವಿ. ಯಾರಿಗಾರು ಸೋರಿಯಾಸಿಸ್ ಇದ್ದರೆ ಒಂದು 4 ಜನ ಅದನ್ನು ನೋಟ್ ಮಾಡುವ ಹಾಗೆ ಇರ್ತದೆ, ಗುರುತಿಸುವ ಹಾಗೆ ಇರ್ತದೆ. ಮತ್ತು ಆ ವ್ಯಕ್ತಿಗೆ ಕೂಡ ಇದರ ಅಸ್ತಿತ್ವ ಆಗಾಗ ಕಿರಿಕಿರಿ ಉಂಟು ಮಾಡ್ತಾ ಇರ್ತದೆ. ಈ ರೀತಿಯಲ್ಲಿ ಅದು ಬೇರೆ ಚರ್ಮದ ಕಾಯಿಲೆಗಳಿಗಿಂತ ತುಂಬಾ ಭಿನ್ನವಾಗಿದೆ. ಸರಿ ಸರ್, ಈಗ ಸೋರಿಯಾಸಿಸ್ ಅದರ ಬಗ್ಗೆ ಹೇಳಿದ್ರಿ, ಅಂದರೆ ಪ್ರಾಥಮಿಕ ಮಾಹಿತಿಯನ್ನು ನಮಗೆ ನೀವು ಕೊಟ್ರಿ. ಈಗ ನಾವು ಇನ್ನಷ್ಟು ಅದರ ಬಗ್ಗೆ, ಆ ಕಾಯಿಲೆ ಬಗ್ಗೆ ಡೀಪಾಗಿ ಹೋಗೋದಾದರೆ ಈ ಕಾಯಿಲೆಯ ಲಕ್ಷಣ ಹೇಗಿರ್ತದೆ? ಈಗ ನೀವು ಹೇಳಿದ್ರಿ ಒಂದು ಅಲರ್ಜಿಟಿಕ್ ಅಂಶ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ವಸ್ತು ಅಲರ್ಜಿ ಆದರೆ ಇನ್ನೊಂದು ವ್ಯಕ್ತಿಗೆ ಇನ್ನೊಂದು ವಸ್ತು ಅಲರ್ಜಿ ಆಗಿರುತ್ತೆ. ಸೊ ಇದು ಇಟ್ಸ್ ನಾಟ್ ಸಿಮಿಲರ್ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಸೋರಿಯಾಸಿಸ್ ಕಾಯಿಲೆ ಬಗ್ಗೆ ಇದರ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಇದು ಎಲ್ಲರಲ್ಲಿ ಒಂದೇ ರೀತಿಯಾಗಿ ಇರ್ತದ? ಈಗ ನಾವು ಜ್ವರ ಅಥವಾ ಇನ್ನುಳಿದ ಕಾಯಿಲೆಗಳನ್ನು ನೋಡಿದಾಗ ಒಂದು ವ್ಯಕ್ತಿಯಲ್ಲಿರುವ ಲಕ್ಷಣಗಳು ಇನ್ನೊಬ್ಬನಲ್ಲಿ ಇರಬಹುದು, ಬಟ್ ಈ ಸೋರಿಯಾಸಿಸ್ ಹಾಗೆಯಾ ಅಥವಾ ಇದೇನಾದರೂ ಡಿಫರೆನ್ಸ್ ಇದೆಯಾ? ಸೋರಿಯಾಸಿಸ್ ಎನ್ನುವಂಥದ್ದು ಇದು ಎಲ್ಲರಲ್ಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಇದರ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿರ್ತದೆ. ಮತ್ತು ಒಬ್ಬ ವ್ಯಕ್ತಿಯಲ್ಲಿ ಇದ್ದ ಲಕ್ಷಣಗಳು ಇನ್ನೊಬ್ಬ ವ್ಯಕ್ತಿಯಲ್ಲಿ ಇರಬೇಕು ಅಂತಿಲ್ಲ. ಮತ್ತೊಂದು ಏನಂತ ಹೇಳಿದರೆ ಎಲ್ಲ ಲಕ್ಷಣಗಳು ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು ಅಂತ ಇಲ್ಲ. ಸಾಮಾನ್ಯವಾಗಿ ಇದು ಯಾವ ರೀತಿ ಕಾಣಿಸಿಕೊಳ್ತದೆ ಅಂತ ಹೇಳಿದರೆ, ಚರ್ಮದ ಯಾವುದೋ ಒಂದು ಭಾಗದಲ್ಲಿ ಒಂದು ಬಿಂದುವಿನ ಹಾಗೆ ಕಾಣಿಸಿಕೊಂಡು ಪ್ಯಾಚಸ್, ಒಂದು ಚರ್ಮದ ಒಂದಷ್ಟು ಪ್ರದೇಶದಲ್ಲಿ ಒಂದು ಕೆಲವು ಲಕ್ಷಣಗಳಿರ್ತದೆ. ಒಂದು ಆ ಜಾಗದಲ್ಲಿ ಹೊಟ್ಟು ಎದ್ದು ಬರುವಂಥದ್ದು. ಇದು ಬಹುಶಃ ಬೇರೆ ಎಲರ್ಜಿ ಅಥವಾ ಸೂಕ್ಷ್ಮಾಣು ಸೋಂಕಿನ ಚರ್ಮದ ಕಾಯಿಲೆಗಳಲ್ಲಿ ಈ ವಿಶೇಷ ಲಕ್ಷಣ ಇರುವುದಿಲ್ಲ. ಇದು ಸೋರಿಯಾಸಿಸನ್ನು ಬೇರೆ ಚರ್ಮದ ಕಾಯಿಲೆಗಳಿಂದ ತುಂಬಾ ಭಿನ್ನವಾಗಿ ಇರುವ ಹಾಗೆ ಮಾಡ್ತದೆ. ನಮ್ಮನ್ನು ಈ ರೋಗಿಯಲ್ಲಿ ಸೋರಿಯಾಸಿಸ್ ಇರಬಹುದೇನೋ ಅನ್ನುವ ಥರ ವೈದ್ಯರಿಗೂ ಸಂದೇಹ ಬರುವ ರೀತಿಯಲ್ಲಿ ಮಾಡ್ತದೆ. ಹೊಟ್ಟು ಬರುವಂಥದ್ದು, ಚರ್ಮದ ಮೇಲ್ಪದರ ಎದ್ದು ಈ ಹುಟ್ಟಿನ ರೀತಿಯಲ್ಲಿ ಎದ್ದು ಬರುವಂಥದ್ದು, ಇದು ಒಂದು ಸ್ಕೇಲಿಂಗ್ ಅಂತ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳ್ತೇವೆ. ಇನ್ನೊಂದು ಇಚ್ಚಿಂಗ್, ತುರಿಕೆ
ಇರಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ ತುರಿಕೆಯು ಸೋರಿಯಾಸಿಸ್ನ ಒಂದು ಲಕ್ಷಣ ಆಗಿರ್ಬೋದು. ಆ ತುರಿಕೆ ಬಂದಾಗ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಇದು ಫಂಗಸ್ಸು ಸೋಂಕಿರ್ಬೋದು ಅಥವಾ ಇದು ಬೇರೆ ಯಾವುದೇ ಎಲರ್ಜಿ ಇರ್ಬೋದು ಅಂತ ಆರಂಭದಲ್ಲಿ ಎಲರ್ಜಿಗೆ ಚಿಕಿತ್ಸೆ ಮಾಡ್ತಾ ಮತ್ತು ಇದು ದೀರ್ಘಕಾಲೀನವಾಗಿ ಮುಂದುವರೆದಾಗ ಆಗ ಇದು ಸೋರಿಯಾಸಿಸ್ ಇರಬಹುದು ಅಂತ ಕೆಲವು ಸಲ ವೈದ್ಯರನ್ನು ಇದು ದಿಕ್ಕು ತಪ್ಪಿಸ್ತದೆ. ಯಾಕಂದರೆ ಲಕ್ಷಣಗಳು ಈ ರೀತಿ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಯಾವಾಗಲೂ ಹಾಗೆ, ಅದು ಆರಂಭದಲ್ಲಿ ಒಂದು ರೀತಿ ಛದ್ಮವೇಷದ ಹಾಗೆ ಗೊತ್ತಾಗದ ರೀತಿಯಲ್ಲಿ ಬೇರೆ ಮಾರುವೇಷದಲ್ಲಿ ಬರ್ತದೆ, ಮತ್ತು ಅದು ನಿಧಾನಕ್ಕೆ ಅದರ ಸ್ವಭಾವದಿಂದಾಗಿ ಅದು ತನ್ನ ಬಗ್ಗೆ ಇತರರಿಗೆ ಸಂದೇಹ ಹುಟ್ಟುವ ಹಾಗೆ ಮಾಡ್ತದೆ. ಹಾಗಾಗಿ ಸ್ಕೇಲಿಂಗ್ ಆದಮೇಲೆ ಎರಡನೇದು ತುರಿಕೆ. ಮತ್ತೊಂದು ಏನಂದರೆ ನೋವು ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ನೋವು ಇರುವ ಸಾಧ್ಯತೆ ಕೂಡ ಇದೆ, ಇದು ಮೂರನೇ ಲಕ್ಷಣ. ಇನ್ನು ಅದರ ಪೇಯ್ನ್ ಆಯಿತು, ಇಚ್ಚಿಂಗ್ ಆಯಿತು, ಸ್ಕೇಲಿಂಗ್ ಆಯಿತು. ಇನ್ನು ಕೆಲವರಲ್ಲಿ ಉರಿ ಇರಬಹುದು ಮತ್ತು ಕೆಲವರಲ್ಲಿ ಚರ್ಮದ ಭಾಗಗಳು ಯಾವ ಭಾಗದಲ್ಲಿ ಎಫೆಕ್ಟ್ ಆಗಿದೆ ಆ ಭಾಗದಲ್ಲಿ ಸಣ್ಣ ಬಿರುಕು ಕಾಣಿಸಿಕೊಂಡು ಕೆಲವು ಸಲ ಬ್ಲೀಡಿಂಗ್ ಆಗ್ಬೋದು, ರಕ್ತಸ್ರಾವ ಉಂಟಾಗಬಹುದು. ಈ ರೀತಿಯ ಸಾಮಾನ್ಯ ಲಕ್ಷಣಗಳು ಸೋರಿಯಾಸಿಸ್ನಲ್ಲಿ ಇರ್ತದೆ. ಅಲ್ಲಲ್ಲಿ ಪ್ಯಾಚಸ್ ಇರ್ತದೆ, ಅಲ್ಲಲ್ಲಿ ಪ್ಯಾಚಸ್ ದೇಹದ ಕೆಲವು ಸಲ ಇಡೀ ದೇಹದಲ್ಲಿ ಇರ್ಬೋದು, ಕೆಲವೊಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಅದು ಕಾಣಿಸಿಕೊಳ್ತದೆ. ಸರಿ ಸರ್, ಈಗ ಈ ಕಾಯಿಲೆ ಉಂಟಾಗಲಿಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದ್ರಿ ಆಟೋ ಇಮ್ಯುನೋ ಡಿಸೀಸ್ ಅಂತ ಹೇಳಿ, ಆದರೆ ಇನ್ನಷ್ಟು ನಾವು ಇದರ ಬಗ್ಗೆ ಆಳವಾಗಿ ಹೋಗೋದಾದ್ರೆ ಕಾರಣ ಏನು, ಮತ್ತೆ ಇದು ಈಗ ಶುರುವಾದ ಮೇಲೆ ಮತ್ತು ಆಲ್ರೆಡಿ ಇದೆ ತೊಂದರೆ ಇದೆ ಅಂಥವರಲ್ಲಿ ಇದು ಮತ್ತೆ ನೀವು ಹೇಳಿದ್ರಿ ರಿಕರೆಂಟ್ ಅಂತೇಳಿ, ಇದು ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತೇಳಿ? ಈಗ ನೋಡಿ, ಕಾಯಿಲೆ ಆರಂಭ ಆಗಲಿಕ್ಕೆ ಎಸ್ಪೆಷಲಿ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಸೋರಿಯಾಸಿಸ್ ಅಂತ ಕಾಯಿಲೆ ಉಂಟಾಗಲಿಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಉಲ್ಲೇಖ ಮಾಡ್ತಾರೆ. ಈ ಕಾರಣ ಆಗಿರಬಹುದು ಅಂತ ಊಹಿಸ್ತಾರೆ ಮತ್ತು ಬಹಳಷ್ಟು ಸಲ ಇದು ಕಾರಣ ಆಗಿರ್ತದೆ ಕೂಡ. ಕೆಲವು ಸಲ ಎಷ್ಟೋ ಸಲ ನಮ್ಮ ಮನಸ್ಸಿನ ಒತ್ತಡಗಳು ಎಲ್ಲ ಸರಿ ಇರ್ತದೆ, ಆಹಾರದಲ್ಲಿ ಸರಿಯಾಗಿರ್ತಾರೆ, ಫಿಟ್ ಆಗಿರ್ತಾರೆ, ಬಟ್ ಫಿಟ್ನೆಸ್ ಆಫ್ ದ ಮೈಂಡ್, ಮನಸ್ಸಿನ ಫಿಟ್ನೆಸ್ ಇರುವುದಿಲ್ಲ. ಮನಸ್ಸು ಯಾವಾಗಲೂ ಉದ್ವೇಗ, ಖಿನ್ನತೆ, ಆತಂಕ, ದ್ವೇಷ, ಅಸೂಯೆ ಇತ್ಯಾದಿಗಳನ್ನು ತುಂಬಿರ್ತದೆ. ಆದ ಕಾರಣ ಕೆಲವರಲ್ಲಿ ಮನಸ್ಸು ಕೂಡ ಒಂದು ಕಾರಣ ಆಗಿರ್ಬೋದು. ಇನ್ನು ಕೆಲವರಲ್ಲಿ ಈ ಆಹಾರದ ಇಲ್ಲಿ ನಾವು ಇವತ್ತು ಒಂದು ರಾಸಾಯನಿಕ ತುಂಬಿದ ಜಗತ್ತಿನಲ್ಲಿ ನಾವೇನು ಬದುಕ್ತಾ ಇದ್ದೇವೆ, ನಾವು ದಿನನಿತ್ಯ ಏನೆಲ್ಲ ನಮ್ಮ ಹೊಟ್ಟೆಯೊಳಗೆ ಹಾಕ್ತೇವೆ, ಆ ಹೊಟ್ಟೆಯೊಳಗೆ ಹಾಕಿದ್ರಲ್ಲಿ ನೂರಾರು ರಾಸಾಯನಿಕಗಳು, ಅದು ಬಣ್ಣದ ರೂಪದಲ್ಲಿರ್ಬೋದು, ರುಚಿಯ ರೂಪದಲ್ಲಿ ಇರಬಹುದು, ಅಥವಾ ಅದನ್ನು ಹಾಳಾಗದ ಹಾಗೆ ಸಂರಕ್ಷಣೆ ಮಾಡುವ ಪ್ರಿಸರ್ವೇಟಿವ್ಗಳ ರೂಪದಲ್ಲಿರ್ಬೋದು. ನಮ್ಮ ಆಹಾರ ಪದ್ಧತಿಯೇ ಒಂದು ರೀತಿ ಇವತ್ತು ಆಟೋಇಮ್ಯೂನ್ ಡಿಸಾರ್ಡರ್ಗಳನ್ನು ಹೆಚ್ಚಾಗುವ ಹಾಗೆ ಮಾಡಿದೆ ಅಂತ ಇವತ್ತು ಜಾಗತಿಕವಾಗಿ ಸಮೀಕ್ಷೆಗಳಿಂದ ಗೊತ್ತಾಗಿದೆ. ಇದು ನನ್ನ ಮಾತಲ್ಲ, ಇದು ಜಾಗತಿಕ ಸಮೀಕ್ಷೆಯ ಒಂದು ವರದಿ. ಇವತ್ತು ಸಾಂಕ್ರಾಮಿಕ ರೋಗಗಳಿಂದ ಸಾಯುವವರಿಗಿಂತ ಆಟೋಇಮ್ಯೂನ್ ಈ ರೀತಿಯ ಇದಕ್ಕೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೇವೆ. ಜೀವನ ಶೈಲಿಯಲ್ಲಿನ ಸಮಸ್ಯೆಗಳಿಂದಾಗಿ, ಜೀವನ ಶೈಲಿಯಲ್ಲಿನ ನಾವು ಏನು ದೋಷಪೂರಿತವಾದ ಜೀವನ ಶೈಲಿಯನ್ನು ಅನುಸರಿಸ್ತಾ ಇದ್ದೇವೆ, ಆ ಕಾರಣದಿಂದಾಗಿ ಬರುವಂಥ ಕಾಯಿಲೆಗಳು ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಆದ ಕಾರಣ ಇವತ್ತು ನೋಡಿ, ನಾವು ಯಾವುದೇ ಫಂಕ್ಷನಿಗೆ ಹೋದರೂ ಕೂಡ, ಈಗ ನಾನು ಚಿಕ್ಕದಿರುವಾಗ ಈ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಈಗ ಯಾವುದೇ ಫಂಕ್ಷನಿಗೆ ಹೋಗಿ, ಎಲ್ಲೇ ಹೋಗಿ, ಅಲ್ಲಿ ಪ್ರಾಧಾನ್ಯತೆ ಇರುವುದು ಸ್ನ್ಯಾಕ್ಸ್ ಮತ್ತು ಚಾಟ್ಸ್. ಯಾವ ಪಾನಿಪುರಿ, ಬೇಲ್ಪುರಿ ಈ ಥರ ಎಲ್ಲ ಇದೆ, ಅದಕ್ಕೆ ಪ್ರಾಮುಖ್ಯತೆ ಇದೆ. ಯಾವುದು ಎಷ್ಟು ಕೃತಕವಾಗಿ ತಯಾರಿದಂಥ ಆಹಾರಗಳು ಅದು ಹೆಚ್ಚು ಆಕರ್ಷಕವಾಗಿ ನಮಗೆ ಕಾಣ್ತದೆ. ಇವತ್ತು ನೋಡಿ, ಮೊದಲು ನಾವು ಚಿಕ್ಕದಿದ್ದಾಗ ಈ ಐಸ್ ಕ್ರೀಮು ಇದೆಲ್ಲ ಬಹಳ ಅಪರೂಪ ಆಗಿತ್ತು. ಇವತ್ತು ಯಾವುದೇ ಒಂದು ಮದುವೆ ಸಮಾರಂಭಕ್ಕೆ ಹೋಗಿ, ಒಂದು ಪೂಜೆ ಸಮಾರಂಭ ಇರಲಿ, ಅಲ್ಲಿ ಕಡೆಗೆ ಒಂದು ಐಸ್ ಕ್ರೀಮು ಇಟ್ಟಿರ್ತಾರೆ. ಅದು ಯಾವ ರೀತಿ ನಮ್ಮ ಜೀವನ ಪದ್ಧತಿಯಲ್ಲಿ ಅದು ತೊಂದರೆ ಉಂಟು ಮಾಡ್ತದೆ ಅಂತ ದೊಡ್ಡವರು ಯೋಚನೆ ಮಾಡೋದಿಲ್ಲ, ಮಕ್ಕಳು ಯೋಚನೆ ಮಾಡೋದಿಲ್ಲ. ಅದು ಒಂದು ಏನಾಗಿದೆ ಅಂತ ಹೇಳಿದರೆ, ನಾನು ಗಮನಿಸಿದ ಅದೊಂದು ಪ್ರತಿಷ್ಠೆಯ ಸಂಕೇತ ಆಗಿದೆ. ಈಗ ಐಸ್ ಕ್ರೀಮು ಅಥವಾ ಚಾಟ್ಸ್ ಇಡದಿದ್ದರೆ ನಾನು ಎಲ್ಲಿ ಸಣ್ಣವನಾಗಿ ಬಿಡ್ತೇನೋ ಸಮಾಜದಲ್ಲಿ, ನನ್ನನ್ನು ಯಾರಾದರೂ ಸ್ವಲ್ಪ ಕೆಳಮಟ್ಟದಲ್ಲಿ ಟ್ರೀಟ್ ಮಾಡ್ತಾರೋ ಎನ್ನುವ ಒಂದು ಯೋಚನೆಯಿಂದಾಗಿ ನಾನು ಕೆಲವೊಂದು ಫಂಕ್ಷನ್ಗಳಿಗೆ, ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಈ ಪೂಜೆ, ಮನೆ ಗೃಹ ಪ್ರವೇಶ ಇತ್ಯಾದಿ. ಆದರೆ ಕೆಲವು ಫಂಕ್ಷನ್ಗಳಲ್ಲಿ ನಮ್ಗೆ ತುಂಬ ಖುಷಿಯಾಗಿರ್ತದೆ. ಅವರ ಮನೋಧರ್ಮ ಅಂದರೆ ಒಂದು ಬಹಳ ಪಾರಂಪರಿಕವಾದ ಒಂದು ಆಹಾರ ಪದ್ಧತಿಯಲ್ಲಿ ತಯಾರಿಸಿದ ಔಷಧಗಳು, ಅದು ತಂಬುಳಿ ಇರಬಹುದು, ಈ ರೀತಿ ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ. ಸೊ ಆದ ಕಾರಣ ನಮ್ಮ ಆಹಾರ ಪದ್ಧತಿ ಏನು ತುಂಬ ಒಂದು ವಿಪರೀತವಾಗಿ, ತುಂಬ ದೋಷಪೂರಿತವಾಗಿದೆ, ಅದರ ಒಂದು ಪರಿಣಾಮ ಖಂಡಿತವಾಗಿ ಈ ಥರದ ಸೋರಿಯಾಸಿಸ್ ಎನ್ನುವಂಥ ಕಾಯಿಲೆ ಮೇಲೆ ಇದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನಾವು ಹೇಳುವುದಿದ್ರೆ ಕೂಡ ರಕ್ತ ದುಷ್ಟಿಕರ ಆಹಾರ ವಿಹಾರ ಅಂತ, ಅಂದರೆ
ಇದಕ್ಕೆ ನಾವು ಚಿಕಿತ್ಸೆ ಮಾಡುವುದು ಕೂಡ ನಾವು ರಕ್ತ ಶೋಧನ ಮಾಡುವಂಥ ರಕ್ತ ದೃಷ್ಟಿಯನ್ನು ಪರಿಹರಿಸುವಂಥ ಚಿಕಿತ್ಸೆಯನ್ನು ನಾವು ಆಯುರ್ವೇದದಲ್ಲಿ ಮಾಡ್ತೇವೆ. ಏನು ಅಂತ ಹೇಳಿದರೆ, ಸಾಧಾರಣವಾಗಿ ಮೀನು, ಮಾಂಸ, ಎಳ್ಳು, ಬೆಲ್ಲ, ಸಕ್ಕರೆ ಇತ್ಯಾದಿಗಳ ಹಾಲಿನ ಉತ್ಪನ್ನಗಳು, ಇದರ ಡೈರಿ ಪ್ರಾಡಕ್ಟ್ಸ್, ಇದರ ಒಂದು ಅತಿಯಾದ ಸೇವನೆ, ಮೀನು ಮಾಂಸಗಳ ಅತಿಯಾದ ಸೇವನೆ ಮತ್ತು ಅಂದರೆ ಆದಷ್ಟು ನಾವು ಇದರ ಸೇವನೆ ಹೆಚ್ಚು ಮಾಡಿದಾಗ ಸಹಜವಾಗಿ ತರಕಾರಿ ಮತ್ತು ಹಣ್ಣುಗಳ ಸೇವನೆ ಸಹಜವಾಗಿ ಸಮಾಜದಲ್ಲಿ ಕಡಿಮೆ ಆಗ್ತದೆ. ಇಂಥ ಆಹಾರಗಳೇ ಪ್ರಾಧಾನ್ಯತೆ ಪಡುತ್ತೆ. ಅದರ ಅತಿಸೇವನೆ ಕಾರಣದಿಂದ ಈ ರೀತಿ ಆಗ್ತದೆ ಅಂತ ಆಯುರ್ವೇದದಲ್ಲಿ ಬಹಳ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಇನ್ನು ನಮ್ಮ ಈ ಆಹಾರ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಒಮ್ಮೆ ತೆಗೆದುಕೊಂಡ ಆಹಾರ, ಆಯುರ್ವೇದದಲ್ಲಿ ಈ ಕಾರಣವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇಂಥ ಕಾಯಿಲೆಗಳಿಗೆ ಒಮ್ಮೆ ತೆಗೆದುಕೊಂಡ ಆಹಾರ ಜೀರ್ಣವಾಗುವ ಮೊದಲೇ ಮಧ್ಯದಲ್ಲೇ ಇನ್ನೊಂದು ಸಲ ಆಹಾರ ಸೇವನೆ ಮಾಡ್ತೇವೆ. ಸಾಮಾನ್ಯವಾಗಿ ಇದನ್ನು ನಾವು ಸ್ನ್ಯಾಕ್ಸು, ಚಾಟ್ಸು ಈ ರೀತಿ ನಾವು ಅದನ್ನು ಕರಿತೇವೆ. ಬಟ್ ಈ ರೀತಿ ಆಗುವುದರಿಂದ, ಈಗ ಒಮ್ಮೆ ಅನ್ನ ಬೇಯಲಿಕ್ಕೆ ಹಾಕಿದ ಮೇಲೆ ಅದು ಪೂರ್ತಿ ಬೇಯುವುದಕ್ಕಿಂತ ಮುಂಚೆ ಮಧ್ಯದಲ್ಲಿ ಪುನಃ ಅಕ್ಕಿ ಹಾಕಿದರೆ ಹೇಗಾಗ್ತದೆ? ಅನ್ನ ಆಗಬೇಕು ಅಂತ ಆ ಕಡೆದು ಅರ್ಧ ಬೆಂದದ್ದು ಪೂರ್ತಿ ಬೆಂದದ್ದು ಒಟ್ಟಿಗೆ ಮಿಶ್ರ ಆಗಿ ಇದು ಏನೇನಾಗ್ತದೆ. ಸೊ ಈ ಥರ ಆಗುವುದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಆಯುರ್ವೇದ ಪ್ರಕಾರ ಜಠರದಲ್ಲಿ ಆಮ ಅಂತ ಹೇಳಿ ಉತ್ಪಾದನೆ ಆಗ್ತದೆ. ಆಮ ಅಂದರೆ ಒಂದು ರೀತಿ ಆಮ ವಿಷ. ಅದು ಅಂದರೆ ದೇಹದ ಇಡೀ ಒಂದು ವ್ಯವಸ್ಥೆಯನ್ನು ಹಾಳು ಮಾಡುವಂಥ, ರೋಗ ಉಂಟು ಮಾಡುವಂಥ ಒಂದು ಕಾರಣ ನಮ್ಮ ಹೊಟ್ಟೆಯಲ್ಲೇ ಉಂಟಾಗ್ತದೆ. ಸೊ ನಮ್ಮ ಹೊಟ್ಟೆಯನ್ನು ನಾವಷ್ಟು ಕೆಡಿಸಿಕೊಂಡಿರುವುದರಿಂದ, ಅಂದರೆ ನಮ್ಮ ರುಚಿಯನ್ನು ನಾವು ಕೆಡಿಸಿಕೊಂಡಿರುವುದರಿಂದ ಈ ರೀತಿಯ ಕಾಯಿಲೆಗಳು ಆಹಾರ ಪದ್ಧತಿಯಲ್ಲಿನ ವ್ಯತ್ಯಾಸದಿಂದಾಗಿ ಬರ್ತಾ ಇದೆ. ಇದು ಬಹಳ ಗಂಭೀರವಾಗಿ ನಾವು ಸಮಾಜ, ವಿಶೇಷವಾಗಿ ಮಕ್ಕಳ ಪಾಲಕರು ನಾವು ಗಂಭೀರವಾಗಿ ಯೋಚನೆ ಮಾಡಿ ಇದರಲ್ಲಿ ಬದಲಾವಣೆಗಳನ್ನು ತರಬೇಕು. ಮತ್ತು ಆಹಾರದ ಒಂದು ವ್ಯವಸ್ಥೆಯಲ್ಲಿ ಪ್ರತಿಷ್ಠೆಯ ವಿಷಯ ಬರಬಾರದು ಎನ್ನುವುದು ನನ್ನ ಒಂದು ವೈಯಕ್ತಿಕ ನಿಲುವು. ಈಗ ನಾನು ಹೇಳಿದಾಗ ಐಸ್ ಕ್ರೀಮ್ ಇಡದಿದ್ದರೆ ನಾನು ಸಣ್ಣ ಜನ ಆಗ್ತೇನೆ ಅಂತ. ಸೊ ಈ ಥರದ ಥಿಂಕಿಂಗ್ ಮರಳಿ ನಾವು ನಮ್ಮ ಒಂದು ಪಾರಂಪರಿಕ ಆಹಾರ ಪದ್ಧತಿ ಏನಿದೆ ಅದರ ಕಡೆಗೆ ಹೋಗುವಂತಹ ಒಂದು ಅನಿವಾರ್ಯತೆ ಇವತ್ತು ಇದೆ. ಈ ರೀತಿ ಬೇರೆ ಬೇರೆ ರೀತಿಯ ಕಾರಣಗಳು. ಇನ್ನು ನೀವು ಉಲ್ಬಣಗೊಳ್ಳಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನೋಡಿ, ಅತಿಯಾದ ಶೀತ ಹವೆಗೆ ತೆರೆದುಕೊಳ್ಳುವಂಥದ್ದು, ಇಡೀ ದಿನ ಎ ಸಿ ಹಾಕ್ಕೊಂಡಿರುವುದು, ಅದು ಮಳೆಗಾಲ ಚಳಿಗಾಲ ಅಂತ ಇಲ್ಲ. ಈ ರೀತಿ ಯಾವತ್ತೂ ಹೋಗುವಾಗ ವಾಹನದಲ್ಲಿ ಯಾವತ್ತೂ ಎ ಸಿ, ಸೆಕೆ ಇದ್ದಾಗ ಒಂದು ಎ ಸಿ ಮಾಡೋದು, ಉಪಯೋಗ ಮಾಡೋದು ಬೇರೆ. ಏರ್ ಕಂಡೀಷನ್, ಇದು ಏರ್ ಕಂಡೀಷನ್ ಉಂಟು ಅಂತೇಳಿ ಅದನ್ನು ಉಪಯೋಗ ಮಾಡೋದು. ವಿಶೇಷವಾಗಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ವರ್ಕ್ ಮಾಡುವವರು, ಅವರಲ್ಲಿ ಎ ಸಿ ಇರ್ತದೆ, ಎ ಸಿ ಇದೆ ಅಂತ ಎ ಸಿ ಆನ್ ಮಾಡಿ ಬಿಟ್ಟಿರ್ತಾರೆ. ಯಾಕೆಂದರೆ ಬಿಲ್ಲಿನ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳೋದಿಲ್ಲ, ಯಾಕಂದರೆ ಕಂಪನಿಯವರು ಕೊಡ್ತಾರೆ ಅನ್ನೋ ವಿಚಾರ ಇರ್ತದೆ. ಅದರಿಂದ ಅತಿಯಾದ ಶೀತ ಮತ್ತು ಅತಿಯಾದ ಉಷ್ಣದ ಹವೆಗೆ ನಾವು ತೆರೆದುಕೊಳ್ಳೋದು. ಕೆಲವರು ನೋಡಿ, ಎಷ್ಟು ಸೆಕೆ ಇದ್ದರೂ ಅವರಿಗೆ ಬಿಸಿನೀರಲ್ಲೇ ಸ್ನಾನ ಮಾಡೋದು. ಸೆಕೆ ಎಷ್ಟೇ ಇರಲಿ, ಅವರಿಗೆ ಬಿಸಿನೀರೇ ಆಗಬೇಕು, ಅಭ್ಯಾಸ ಆಗಿರ್ತದೆ. ಈ ರೀತಿ ನಾವು ಪರಿಸರದ ಬದಲಾವಣೆಗಳಿಗೆ ಅನುಸಾರವಾಗಿ ನಮ್ಮ ಜೀವನ ಶೈಲಿಯನ್ನು ಪರಿಸರಕ್ಕೆ ಅದು ಹೊಂದಾಣಿಕೆ ಆಗುವಾಗೆ ನಮ್ಮ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸಿಕೊಳ್ಳಬೇಕಾಗ್ತದೆ. ಈ ರೀತಿ ಅದು ಒಂದು ಕಾರಣ. ಮತ್ತು ಧೂಮಪಾನ, ಇವತ್ತು ಧೂಮಪಾನ ಮಾಡಬೇಕು ಅಂತಿಲ್ಲ, ಹೊಗೆ ಎನ್ನುವಂಥದ್ದು ಇವತ್ತು ಪರಿಸರ ಮಾಲಿನ್ಯ, ಹೊಗೆಯ ಇದರಿಂದಾಗಿ ಇವತ್ತು ಎಲ್ಲರೂ ಕೂಡ ಧೂಮಪಾನ ಮಾಡಿದ ಹಾಗೆ ಆಗಿದ್ದಾರೆ. ಧೂಮಪಾನ ಮಾಡದಿದ್ರು ಧೂಮಪಾನ ಮಾಡುವವರ ಹಾಗೆ ಪರಿಸ್ಥಿತಿ ಆಗಿದೆ. ಇನ್ನೊಂದು ಆಲ್ಕೋಹಾಲ್ ಸೇವನೆ, ಮಾದಕ ವಸ್ತುಗಳ ಸೇವನೆಯಿಂದ ಇದು ಉಲ್ಬಣಗೊಳ್ಳಬಹುದು. ಮತ್ತು ಕೆಲವೊಂದು ಔಷಧಗಳ ಸೇವನೆ, ಅದನ್ನು ನಾವು ಕೊನೆಗೆ ನಾವು ಉಲ್ಲೇಖ ಮಾಡಲಿಕ್ಕಿದ್ದೇವೆ. ಕೆಲವೊಂದು ಔಷಧಗಳ ಸೇವನೆ ಮಾಡಿ ಇವತ್ತು ಔಷಧದಿಂದ ಉಂಟಾಗುವ ಕಾಯಿಲೆಗಳಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಆಸ್ಪತ್ರೆಗಳಿಂದಾಗಿ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಡಾಕ್ಟ್ರುಗಳು ಬರೆದ ಔಷಧಗಳಿಂದ ದೆಸೆಯಿಂದಾಗಿ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ ಎಷ್ಟೋ ಔಷಧಗಳು ಸೋರಿಯಾಸಿಸ್ ಕಾಯಿಲೆಯನ್ನು ಇದ್ದವರಲ್ಲಿ ಉಲ್ಬಣಗೊಳಿಸ್ತದೆ ಮತ್ತು ಸೋರಿಯಾಸ್ ಕಾಯಿಲೆಯನ್ನು ವ್ಯಕ್ತಿಗಳಲ್ಲಿ ಹುಟ್ಟು ಹಾಕ್ತದೆ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ದುರಂತ ಏನಂತ ಹೇಳಿದರೆ ಇದು ಗೊತ್ತಿಲ್ಲ. ಮತ್ತು ವೈದ್ಯಕೀಯ ಜಗತ್ತು ಇದನ್ನು ಜನರಿಗೆ ಗೊತ್ತಾಗದ ಹಾಗೆ ಒಂದು ವ್ಯವಸ್ಥೆಯನ್ನು ಇಟ್ಟಿದೆ. ಯಾಕೆಂದರೆ ಯಾವುದೇ ಒಂದು ಔಷಧವನ್ನು ತೆಗೆದುಕೊಳ್ಳುವನಲ್ಲಿ ತಾನು ತೆಗೆದುಕೊಳ್ಳುವುದರಿಂದ ಏನು ಉಪಯೋಗ ಆಗ್ತದೆ ಎನ್ನುವುದು ಗೊತ್ತಿರಬೇಕು. ಈ ಔಷಧ ತೆಗೆದುಕೊಳ್ಳುವುದರಿಂದ ಏನು ತೊಂದರೆ ಆಗ್ತದೆ ಎನ್ನುವ ಅರಿವು ಒಬ್ಬ ರೋಗಿಗೆ ಇರಬೇಕು. ಅದು ರೋಗಿ ಹಕ್ಕು. ಆದರೆ ಈಗ ಹಾಗಿಲ್ಲ. ಒಂದು ಆಪರೇಷನ್ ಮಾಡುವಾಗ ಇರ್ಬೋದು ಅಥವಾ ಒಂದು ಔಷಧ ತೆಗೆದುಕೊಳ್ಳುವಾಗ ಇರಬಹುದು, ಅದರಿಂದ ಏನು ಜಟಿಲತೆಗಳು ಉಂಟಾಗ್ತದೆ ಎನ್ನುವ ವಿಷಯ ಗೊತ್ತಿರುವುದಿಲ್ಲ. ಸೈನ್ ಮಾಡ್ತೇವೆ, ಆಪರೇಷನಿಗೆ ರೋಗಿ ಮತ್ತು ರೋಗಿಯ ಕಡೆಯವರು ಅನುಮತಿ ಉಂಟು ಅಂತ ಸೈನ್ ಮಾಡ್ತಾರೆ. ವೈದ್ಯರು ನನಗೆ ಇದನ್ನು ಸ್ಪಷ್ಟವಾಗಿ ಇದರ ಜಟಿಲತೆಗಳನ್ನು ವಿವರವಾಗಿ ತಿಳಿಸಿದ್ದಾರೆ ಎನ್ನುವುದಕ್ಕೆ ದಸ್ಕತ್ ಹಾಕ್ತಾರೆ. ದಸ್ಕತ್ ಮಾತ್ರ, ಇವರಿಗೆ ನಿಜವಾಗಿ ಅವರು ಹೇಳಿ ಇರುವುದಿಲ್ಲ, ಇವರು ಕೇಳಿ ಇರುವುದಿಲ್ಲ, ಇವರಿಗೆ ಗೊತ್ತೇ ಇಲ್ಲ.
ಆಮೇಲೆ ಏನಾದರೂ ಆಗಿ ಆಪರೇಷನ್ ಆಗಿ ಅಥವಾ ಔಷಧ ತೆಗೆದುಕೊಂಡು ಅದು ಏನೋ ಒಂದು ಗಡಿಬಿಡಿ ಆದಮೇಲೆ ಆಗ ಇದರಿಂದ ಸಮಸ್ಯೆ ಆಯಿತು, ಇದು ಗೊತ್ತಿರಲಿಲ್ಲ ಅಂತ ಆಗ ಹೇಳ್ತಾರೆ. ಈ ರೀತಿ ಇದೆ ಸರ್. ಈಗ ಮುಂದಿನ ನಾವು ಇದರ ಮುಂದಿನ ವಿಷಯಕ್ಕೆ ಹೋಗೋ ಮೊದಲು ಒಂದು ಕಾಲ್ ಇದೆ, ಅದನ್ನು ಅಟೆಂಡ್ ಮಾಡಿ ನಾವು ಮುಂದಿನ ವಿಷಯಕ್ಕೆ ಖಂಡಿತವಾಗಿ. ಹಲೋ 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 ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಹಲೋ, ಕೇಳಿಸ್ತಿದೆ, ಹೇಳಿ. ಸರ್ ಡಾಕ್ಟರ್ ಹತ್ರ ಮಾತಾಡೋದು. ನಮಸ್ತೆ, ಹೇಳಿ ಅಮ್ಮ, ಡಾಕ್ಟರ್ ಮಾತಾಡ್ತಾರೆ. ಚರ್ಮದಲ್ಲಿ ತುರಿಕೆ ಎಲ್ಲ ಇರ್ತದಲ್ಲ ಸರ್, ಹೌದು ಅದನ್ನು ಹೌದು. ಸೋರಿಯಾಸಿಸ್ ಅಂತ ಹೇಳ್ಬೋದಾ? ಅದು ಯಾವ ಅದೇ ಈಗ ನಾವು ಚರ್ಮದ ತುರಿಕೆ ಅಂತ ಹೇಳುವಂಥದ್ದು ಅದು ಸೋರಿಯಾಸಿಸ್ಸಿನ ಒಂದು ಲಕ್ಷಣ ಕೂಡ ಹೌದು. ಅಥವಾ ಸೋರಿಯಾಸಿಸ್ ಅಂತ ಹೇಳುವ ಒಂದು ಕಾಯಿಲೆ ಇಲ್ಲದವರಲ್ಲಿ ಕೂಡ ತುರಿಕೆ ಬರಬಾರದು ಅಂತ ಏನಿಲ್ಲ. ಕೆಲವರಲ್ಲಿ ಅರ್ಟಿಕೇರಿಯಾ ಅಂತ ನಾವು ಹೇಳ್ತೇವೆ, ಎಲರ್ಜಿಕ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ದೇಹದ ಒಳಗೆ ಯಾವುದೋ ಒಂದು ನಾವು ತೆಗೆದುಕೊಂಡ ಆಹಾರ ಅಥವಾ ಯಾವುದೋ ಒಂದು ನಮ್ಮ ಶರೀರದ ಸಂಪರ್ಕಕ್ಕೆ ಬಂದ ಕೆಮಿಕಲ್, ಯಾವ ಕೆಮಿಕಲ್ ಅಂತ ಹೇಳುವುದು ಕಷ್ಟ. ಯಾಕೆಂದರೆ ದಿನನಿತ್ಯ 5,000 ಕೆಮಿಕಲ್ಗಳೊಟ್ಟಿಗೆ ನಾವು ಸಂಪರ್ಕಕ್ಕೆ ಬರ್ತೇವೆ. ನಮ್ಮ ಮನೆಯ ಗೋಡೆಗೆ ಬಳಿದ ಪೇಂಟಿನಿಂದ ತೊಡಗಿ ನಾವು ತೆಗೆದುಕೊಳ್ಳೋ ಆಹಾರದಿಂದ ತೊಡಗಿ. ಆದ ಕಾರಣ ಕೇವಲ ತುರಿಕೆ ಇದೆ ಅಂತ ಹೇಳುವುದೇ ಸೋರಿಯಾಸಿಸ್ ಅಂತ ಹೇಳುವುದಕ್ಕೆ ಒಂದು ಅಳತೆಗೋಲು ಆಗಿರುವುದಿಲ್ಲ. ಬೇರೆ ಲಕ್ಷಣಗಳನ್ನು ನೋಡಬೇಕಾಗ್ತದೆ. ಸೋರಿಯಾಸಿಸ್ ಇರಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ ನಿಮಗೆ ಅದು ತುರಿಕೆ ಯಾವ ಸಂದರ್ಭದಲ್ಲಿ ಹೆಚ್ಚಿಗೆ ಬರ್ತದೆ? ನಮ್ಗೆ ಅಂದ್ರೆ ನಾವು ವರ್ಕ್ ಮಾಡಿ ಮನೆಗೆ ತಲುಪಿದ ಆ ಸಂದರ್ಭದಲ್ಲಿ ಅದಾയത് ನೈಟ್ ಅಲ್ಲಿ ಸರ್, ನೈಟ್ ಅಲ್ಲಿ ಈ ರಾತ್ರಿ ಬರುವಂತಹ ತುರಿಕೆಗಳು ಹೆಚ್ಚಾಗಿ ಅರ್ಟಿಕೇರಿಯಾ ಅಂತ ಹೇಳುವಂಥದ್ದು ಇರ್ತದೆ. ಅರ್ಟಿಕೇರಿಯಲ್ ರ್ಯಾಶ್, ಚರ್ಮದಲ್ಲಿ ಇದು ರ್ಯಾಷಸ್ ಬರ್ತದ, ಕಜ್ಜಿಗಳ ತರ ಬೀಳ್ತದ ತುರಿಕೆ ಬಂದಾಗ? ಹೇಗೆ ಸರ್? ಚರ್ಮದಲ್ಲಿ ಕೆಂಪು ಕೆಂಪು ರ್ಯಾಷಸ್ ಕಜ್ಜಿ ತರ ಬೀಳ್ತದ ತುರಿಕೆ ಬರುವಾಗ? ತುರಿಕೆ ಬರುವಾಗ ಕಜ್ಜಿಗಳು ತುರಿಸಿದ ನಂತರ ಬರುವಂಥದ್ದು. ಯಾವ ಭಾಗದಲ್ಲಿ ಜಾಸ್ತಿ ತುರಿಕೆ ಬರ್ತದೆ? ಅಂದ್ರೆ ಕಾಲುಗಳಲ್ಲಿ ಇತ್ಯಾದಿ, ಕಾಲು ಮತ್ತೆ ಕೈಗಳಲ್ಲಿ ಅಲ್ವಾ? ಇದು ಸಾಮಾನ್ಯವಾಗಿ ನೀವು ಹೇಳುವ ನಮೂನೆಯಲ್ಲಿ ನನಗೆ ಅರ್ಟಿಕೇರಿಯಾ ಅಂತ ಕಾಣ್ತದೆ. ಅರ್ಟಿಕೇರಿಯಾ ಅದು ಒಂದು ರೀತಿಯ ಚರ್ಮದ ದೇಹದ ಒಳಗಿನ ವಿಷಜನ್ಯ ಪರಿಣಾಮ, ಅಂದರೆ ಟಾಕ್ಸಿಕ್ ರಿಯಾಕ್ಷನ್, ಶರೀರದ್ದು ಎಲರ್ಜಿ ಥರದ ರಿಯಾಕ್ಷನು. ನೀವು ಇದಕ್ಕೆ ನಾನು ಬಹಳ ಒಂದು ಸುಲಭವಾದ ಉಪಾಯವನ್ನು ಹೇಳ್ತೇನೆ, ನೀವು ಹೆಚ್ಚು ತಲೆಕೆಡಿಸಿಕೊಳ್ಬೇಡಿ. ನೀವು ರಾತ್ರಿಯ ಊಟವನ್ನು ಸಾಯಂಕಾಲ 6 ಗಂಟೆಗೆ ಮುಗಿಸಿ. ನಾನು ಹೇಳುವುದನ್ನು ನೀವು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ. ರಾತ್ರಿಯ ಊಟವನ್ನು ನೀವು ಸಾಯಂಕಾಲ 6 ಗಂಟೆಗೆ ಮಾಡಿ ನಂತರ ಯಾವುದೇ ಆಹಾರ ತೆಗೆದುಕೊಳ್ಬೇಡಿ, ನೀರು ಕುಡಿಬೋದು. ನಂತರ ಮಾರನೇ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸೇವನೆ ಮಾಡಿ, ಬೆಳಗಿನ ಉಪಹಾರ. ಮತ್ತು ನೀವು ಅರಸಿನ ಪುಡಿ ಇದೆ, ಅರಸಿನ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಬೆಳಿಗ್ಗೆ ಮತ್ತು ರಾತ್ರಿ ಹಾಲಿನಲ್ಲಿ ಹಾಕಿ ಕರಗಿಸಿ ಕುಡಿರಿ. ಮತ್ತು 2 ಸಲದ ಸ್ನಾನ ಅಗತ್ಯ. ಕೆಲವರು ಒಂದೇ ಸಲ ಸ್ನಾನ ಮಾಡ್ತಾರೆ, 2 ಸಲದ ಸ್ನಾನ ಮಾಡುವಂಥದ್ದು ಅಗತ್ಯ ಇರ್ತದೆ. ಮತ್ತು ಒಳ ಉಡುಪುಗಳನ್ನು ನೀವು 2 ಸಲ ಬದಲಿಸಬೇಕಾಗ್ತದೆ. ಮತ್ತು ಯಾಕೆಂದರೆ ಈಗ ಸೆಕೆ ಟೈಮಿನಲ್ಲಿ ಸ್ವೆಟ್ ಅಂತ ಹೇಳುವಂಥದ್ದು, ಬೆವರುವಂಥದ್ದು ತುರಿಕೆಗೆ ಮತ್ತೊಂದು ಕಾರಣ ಆಗಿರ್ತದೆ. ಆದ ಕಾರಣ ಎಲ್ಲ ರೀತಿಯಲ್ಲಿ ಕೂಡ ಇದನ್ನು ನೀವು ಅನುಸರಿ ಮಾಡಿದರೆ ನಿಮ್ಮ ಅರ್ಟಿಕೇರಿಯಾ ಕಡಿಮೆ ಆಗುವ ಸಾಧ್ಯತೆ ಇದೆ. ಅಥವಾ ನಿಮಗೆ ಈಗ ರಾತ್ರಿ ಬೇಗ ಊಟ ಮಾಡೋದು ಕಷ್ಟ ಅಂತ ಹೇಳಿ ಆದರೆ ಬೆಳಿಗ್ಗಿನ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿ. ಬೆಳಿಗ್ಗೆ ಉಪಹಾರ ಏನು ತೆಗೆದುಕೊಳ್ಬೇಡಿ, ಕೇವಲ ದ್ರವ ನೀರು ಮಾತ್ರ ಕುಡೀರಿ, ಮಧ್ಯಾಹ್ನ ಊಟ ಮಾಡಿ. 2ರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಬೋದು. ಖಂಡಿತವಾಗಿ ನಿಮ್ಮ ತುರಿಕೆಗೆ ಪರಿಹಾರ ಸಿಗ್ತದೆ. ಇಷ್ಟು ಮಾಡಿ ಕೂಡ ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿ ಆದರೆ ಖಂಡಿತವಾಗಿ ನಮ್ಮನ್ನು ಸಂಪರ್ಕಿಸಿ. ಆಗ ನಿಮಗೆ ನಾವು ಕೂಲಂಕುಷವಾಗಿ ನಿಮ್ಮ ಆಹಾರ ಮತ್ತು ಜೀವನ ಪದ್ಧತಿ ಎಲ್ಲವನ್ನು ಪರಿಶೀಲಿಸಿ ಆಯುರ್ವೇದ ರೀತಿಯಲ್ಲಿ ಅದಕ್ಕೆ ಬಹಳ ಸುಲಭ ಮತ್ತು ಸರಳ ಚಿಕಿತ್ಸಾ ವಿಧಾನವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಒಂದು ರೀತಿಯಾದಂತಹ ಪರಿಹಾರನ ಡಾಕ್ಟರ್ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ಕೊಳ್ತೇವೆ. ಧನ್ಯವಾದಗಳು ಸರ್. ಈಗ ನಾವು ಮುಂದಕ್ಕೆ ಹೋಗುದಾದ್ರೆ, ಈ ಸೋರಿಯಾಸಿಸ್ ಇದು ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸಿಕೊಂಡಾಗ ಅದು ಹೇಗಿರ್ತದೆ? ಈಗ ನಾವು ಲಕ್ಷಣಗಳನ್ನ ಸ್ವಲ್ಪ ಅದರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇದು ಅಂದ್ರೆ ಅವನಿಗೆ ನನ್ನಲ್ಲಿ ಏನೋ ಒಂದು ಸಮಸ್ಯೆ ಇದೆ ಚರ್ಮಕ್ಕೆ ಸಂಬಂಧಪಟ್ಟು ಅಂತ ಅವನು ಹೇಗೆ ಐಡೆಂಟಿಫೈ ಮಾಡಿಕೊಡ್ಬೋದು? ಹೌದು, ನೋಡಿ, ಈಗ ನಾನು ಈಗಾಗಲೇ ಹೇಳಿದ ಕೆಲವು ಲಕ್ಷಣಗಳಿರ್ತದೆ. ಅದಲ್ಲದೆ ಇದು ನಮ್ಮ ಆಯುರ್ವೇದದ ರೀತಿ ಇದನ್ನು ನಾವು ವಾತ ಮತ್ತು ಕಫದೋಷ ಪ್ರಧಾನ ಕಾಯಿಲೆ ಅಂತ ಹೇಳ್ತೇವೆ. ಅದು ಆರಂಭದಲ್ಲಿ ಅವನಿಗೆ ಹಸಿವೆ ಇಲ್ಲದಿರುವಂಥದ್ದು, ಚರ್ಮದ ಯಾವುದೋ ಒಂದು ಭಾಗದಲ್ಲಿ ಬಣ್ಣದಲ್ಲಿ ವ್ಯತ್ಯಾಸ ಆಗಿರುವಂಥದ್ದು. ಈ ಬಣ್ಣ ಕೆಂಪು,
ಕಪ್ಪು, ಬೂದು ಬಣ್ಣ, ನೇರಳೆ ಬಣ್ಣ, ಕೆಂಪು ಇತ್ಯಾದಿ ಬಣ್ಣಗಳಿಂದ ಕೂಡಿರ್ಬೋದು ಅಥವಾ ಮಿಶ್ರ ಬಣ್ಣಗಳಿರ್ಬೋದು. ಯಾವುದೋ ಒಂದು ಭಾಗದಲ್ಲಿ ಅದು ಉಂಟಾಗ್ತದೆ, ಬಣ್ಣದಲ್ಲಿ ವ್ಯತ್ಯಾಸ ಆಗ್ತದೆ. ಮತ್ತು ನಿಧಾನಕ್ಕೆ ನಾನು ಈ ಮೊದಲೇ ಹೇಳಿದಂಥ ಕೆಲವು ಲಕ್ಷಣಗಳಲ್ಲಿ ಒಂದೊಂದೇ ಕಾಣಿಸಿಕೊಳ್ಬೋದು, ಕೆಲವು ಇಲ್ಲದೇ ಇರ್ಬೋದು. ಕೆಲವು ಸಲ ಅದು ಆರಂಭದಲ್ಲಿ ನೋಡಿ, ಇದರಲ್ಲಿ ಮೊಣಕಾಲು, ಮೊಣಕೈ, ಹೊಟ್ಟೆ, ಎದೆ, ಬೆನ್ನು, ನೆತ್ತಿ ಈ ಭಾಗಗಳಲ್ಲಿ ಇದು ಹೆಚ್ಚಾಗಿ ಈ ರೀತಿಯ ಸಂಗತಿಗಳು ಕಂಡುಬರ್ತದೆ. ಕೆಲವರಿಗೆ ಮುಖದಲ್ಲಿ ಕೂಡ ಕಾಣಿಸಿಕೊಳ್ಬೋದು. ಇದು ಬೇರೆ ಬೇರೆ ವಿಧ ಇದೆ. ನೀವು ನೋಡಿ, ಯಾವುದೇ ಒಂದು ಗಂಟಲಿನ ಸೂಕ್ಷ್ಮಾಣು ಸೋಂಕು ಅಥವಾ ಫ್ಯಾರಿಂಜೈಟಿಸ್ ಥ್ರೋಟ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ, ಅದು ಆದ ನಂತರ ಕೆಲವರಲ್ಲಿ ಸೋರಿಯಾಸಿಸ್ ಕಂಡುಬರುವ ಒಂದು ವಿಧ ಇದೆ. ಮತ್ತು ಕೆಲವರಲ್ಲಿ ಈ ಮೊಣಕೈ, ಮೊಣಗಂಟು ಈ ಭಾಗದಲ್ಲಿ ಮತ್ತು ನೆತ್ತಿಯ ಭಾಗದಲ್ಲಿ ಕಾಣಿಸಿಕೊಳ್ಳುವಂಥ ಮತ್ತೊಂದು ವಿಧ ಇದೆ. ಇನ್ನು ಕೆಲವರಲ್ಲಿ ಈ ತೊಡೆಯ ಸಂದುಗಳು, ಕಂಕುಳ ಸಂದುಗಳು, ಈ ರೀತಿಯ ಎದೆಯ ಭಾಗದಲ್ಲಿ ಈ ರೀತಿ ಅಲ್ಲಿ ಕಾಣಿಸಿಕೊಳ್ಳುವಂಥದ್ದು ಮತ್ತೊಂದು ವಿಧ. ಅದು ಯಾವುದೋ ಒಂದು ಭಾಗದಲ್ಲಿ ಸಣ್ಣಕ್ಕೆ ಒಂದು ಪ್ಯಾಚ್ ಕಾಣಿಸಿಕೊಂಡು ಮತ್ತೆ ಇಡೀ ದೇಹಕ್ಕೆ ಅದು ವ್ಯಾಪಿಸ್ಬೋದು. ಆದ ಕಾರಣ ಯಾವುದೇ ಒಂದು ಚರ್ಮದ ಈ ರೀತಿಯ ಸಮಸ್ಯೆಗಳು ಕಂಡಾಗ, ಚರ್ಮದಲ್ಲಿ ತುರಿಕೆ ಅಥವಾ ಆ ಭಾಗದಲ್ಲಿ ಹೊಟ್ಟು ಎದ್ದು ಬರುವಂಥದ್ದು ಅಂತೇಳಿ ರೋಗಿ ಹೇಳಬೇಕು ಅಂತಿಲ್ಲ. ಕೆಲವರು ಹೇಳ್ತಾರೆ ಚರ್ಮದಿಂದ ಹುಡಿ ಉದುರುತ್ತದೆ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಚರ್ಮದಲ್ಲಿ ಗುಳ್ಳೆ ಇದೆ ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಅದನ್ನು ವೈದ್ಯರ ಹತ್ರ ಬರುವಾಗ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಲ್ಟಿಮೇಟ್ಲಿ ಕೊನೆಯದಾಗಿ ಅಂದರೆ ವೈದ್ಯನೇ ಅದನ್ನು ಏನು ಅಂತೇಳಿ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ರೋಗಿ ಪರೀಕ್ಷಾ ವಿಧಾನ, ಈಗ ನೋಡಿ, ಅವರು ಫೋನಿನ ದೂರವಾಣಿ ಮುಖಾಂತರ ಒಂದು ವಿಷಯ ಹೇಳಿದರು, ನಾನು ಒಂದು ಪರಿಹಾರ ಹೇಳಿದೆ. ಆದರೆ ಸರಿಯಾಗಿ ಹೇಗೆ ಅಂತ ಹೇಳಿದರೆ, ರೋಗಿ ಪರೀಕ್ಷಾ ವಿಧಾನ, ವೈದ್ಯರನ್ನು ಸಂಪರ್ಕಿಸಿ ವೈದ್ಯರ ಸಮೀಪಕ್ಕೆ ಬಂದು ಅವರು ರೋಗಿಯನ್ನು ಕೂಲಂಕುಷವಾಗಿ ಎಲ್ಲ ವಿವರ ಅವರು, ಈಗ ನಾನು ಆ್ಯಕ್ಚುಲಿ ಅವರಿಗೆ ಕೇಳಬೇಕಿತ್ತು, ಯಾವ ಔಷಧ ತಗೊಳ್ತಾ ಇದ್ದಾರೆ, ನಿಮಗೆ ಬೇರೆ ಏನು ಸಮಸ್ಯೆ, ಮತ್ತು ಎಲ್ಲವನ್ನು ನಾವು ದೂರವಾಣಿ ಮುಖಾಂತರ ಕೇಳಲಿಕ್ಕೂ ಆಗುವುದಿಲ್ಲ, ಅವರಿಗೆ ಹೇಳಲಿಕ್ಕೂ ಆಗುವುದಿಲ್ಲ. ಈ ರೀತಿ ಇರ್ತದೆ. ಮತ್ತು ಮಹಿಳೆಯರಾದಾಗ ಅವರಿಗೆ ಅವರ ಋತುಚಕ್ರದ ವಿಷಯ ಕೂಡ ಕನ್ಸಿಡರ್ ಆಗ್ತದೆ ಈ ರೀತಿಯ ಸಂಗತಿಗಳಲ್ಲಿ. ಆದ ಕಾರಣ ಸರಿಯಾಗಿ ವೈದ್ಯರನ್ನು ಈಗ ನಮ್ಮನ್ನು ಸಂಪರ್ಕ ಮಾಡಿ ನಾವು ರೋಗಿ ಪರೀಕ್ಷೆ ಮಾಡಿ ಕೆಲವು ಸಲ ನಾವು ಟೆಸ್ಟ್ಗಳನ್ನು ಮಾಡಿಸ್ಬೋದು. ಆ ರೀತಿಯ ಒಂದು ಅಪ್ರೋಚು ಬೇಕಾಗ್ತದೆ. ಮತ್ತು ರೋಗಿಗೆ ಈ ಹೇಳಿದ ಲಕ್ಷಣದಲ್ಲಿ ಯಾವುದನ್ನು ಕಂಡರೂ ಕೂಡ ಅವನು ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡಿಬೋದು. ಅದು ತುಂಬ ಉಲ್ಬಣ ಆಗಲಿಕ್ಕೆ ಕಾಯಬೇಕು ಅಂತ ಇಲ್ಲ. ಆಗ ಆ ರೋಗವನ್ನು ಸರಿಯಾಗಿ ನಿಭಾಯಿಸುವುದು ಸಾಧ್ಯ ಆಗ್ತದೆ. ಸರ್, ಈಗ ನಾವು ಇದರ ಲಕ್ಷಣಗಳು ಗೊತ್ತಾಯಿತು, ಹೇಗೆ ಆಗ್ಬೋದು ಅನ್ನೋ ಒಂದು ಜನರಲ್ ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನಾವು ಇದಕ್ಕೆ ಮೆಡಿಸಿನ್ ವಿಭಾಗಕ್ಕೆ ಬರೋದಾದ್ರೆ, ನಾವೀಗ ಆಧುನಿಕ ಔಷಧ ಪದ್ಧತಿಯಲ್ಲಿ ನಾವೀಗೇನು ಈಗ ಅಲೋಪೆಥಿಕ್ ಅಂತ ಹೇಳ್ತೇವೆ, ಸೊ ಅದರಲ್ಲಿ ಇದಕ್ಕೆ ಔಷಧ ಇದೆಯಾ ಪರ್ಟಿಕ್ಯುಲರ್ ಆಗಿ? ನೋಡಿ, ಅದರಲ್ಲಿ ನೀವು ಮುಖ್ಯವಾಗಿ ಈ ಇಮ್ಯುನೋ ಸಪ್ರೆಸೆಂಟ್ ಅಂತ ಹೇಳುವಂಥ ಔಷಧಗಳನ್ನು ಕೊಡುವಂಥದ್ದು. ಆಟೋಇಮ್ಯೂನ್ ಡಿಸಾರ್ಡರ್ಗಳಲ್ಲಿ ಹೆಚ್ಚಿನ ಸಂಗತಿಗಳಿಗೂ ಕೂಡ ಇದುವೇ ಈ ಔಷಧಗಳನ್ನು ಹೆಚ್ಚಾಗಿ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಬಳಸ್ತಾರೆ. ಅದು ರೊಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಸೋರಿಯಾಸಿಸ್ ಇರ್ಬೋದು. ಹೆಚ್ಚಾಗಿ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ, ಪ್ರೆಡ್ನಿಸೋಲೋನ್, ಡೆಕ್ಸಾಮಿಥಾಸೋನ್ ಈ ರೀತಿಯ ಸ್ಟಿರಾಯ್ಡ್ ಔಷಧಗಳನ್ನು ಅದರ ಲಕ್ಷಣಗಳನ್ನು ಶಮನ ಮಾಡುತ್ತೆ. ಅದು ಕಾಯಿಲೆಗೆ ಒಂದು ಚಿಕಿತ್ಸೆ ಅಂತಲ್ಲ, ಅದರ ಲಕ್ಷಣಗಳನ್ನು ಶಮನ ಮಾಡುವುದಕ್ಕೆ ಸೋರಿಯಾಸಿಸ್ನಲ್ಲಿ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಅದನ್ನು ವಿಶೇಷವಾಗಿ ಬಳಸ್ತಾರೆ. ಮತ್ತು ಅದರ ಜೊತೆಗೆ ಕೆಲವು ಇನ್ಫ್ಲಾಮೇಷನನ್ನು ಕಡಿಮೆ ಮಾಡುವಂಥ ಕ್ರೀಮ್ಗಳು, ಇನ್ಫೆಕ್ಷನ್ ಇದ್ದರೆ ಇನ್ಫೆಕ್ಷನ್ ಕಡಿಮೆ ಮಾಡುವಂಥ ಕ್ರೀಮ್ಗಳು, ಕೆಲವು ಶರೀರಕ್ಕೆ ಪೂರಕವಾಗಿ ಇದಕ್ಕೆಲ್ಲಕ್ಕೂ ಪೂರಕವಾಗಿ ವಿಟಾಮಿನ್ ಮಾತ್ರೆಗಳು ಇತ್ಯಾದಿಗಳನ್ನಷ್ಟೇ ಆಯುರ್ವೇದದಲ್ಲಿ ಅಲೋಪತಿಯಲ್ಲಿ ಆಧುನಿಕ ವೈದ್ಯಪತಿಯಲ್ಲಿ ಬಳಸಬಹುದೇ ಹೊರತು ಆಯುರ್ವೇದದಲ್ಲಿ ಇದ್ದ ಹಾಗೆ ಅದರ ಮೂಲ ಕಾರಣವನ್ನು ಹುಡುಕಿ ಒಂದು ಸಮಗ್ರ ಚಿಕಿತ್ಸಾ ವಿಧಾನ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿ, ಈ ಆಟೋಇಮ್ಯೂನ್ ಯಾಕೆ ಚರ್ಮದ ಕೋಶಗಳನ್ನು ಈ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡ್ತದೆ ಎನ್ನುವುದನ್ನು ಇವತ್ತು ಕೂಡ ಇಡಿಯೋಪತಿಕ್ ಅಂತ ವಿವರಿಸಿದ್ದಾರೆ ಆಧುನಿಕ ಪೆಥಾಲಜಿಯಲ್ಲಿ. ಅಲೋಪತಿ ಪೆಥಾಲಜಿ ಅಂದರೆ ಕಾಸ್ ಈಸ್ ನಾಟ್ ನೋನ್ ಅಂತ. ಬಟ್ ಆಯುರ್ವೇದದ ವಿಷಯಕ್ಕೆ ಬರುವಾಗ ಸಮಗ್ರವಾಗಿ ಅವನ ಮನಸ್ಸು, ದೇಹ, ಆಹಾರ ಪದ್ಧತಿ ಎಲ್ಲವನ್ನು ಕೂಡ ಇಟ್ಟುಕೊಂಡು ದೇಹವನ್ನು ಡಿಟಾಕ್ಸಿಫಿಕೇಶನ್ ಮಾಡುವಂಥ ಒಂದು ಚಿಕಿತ್ಸಾ ವಿಧಾನ ಆಯುರ್ವೇದದಲ್ಲಿ ಇದೆ. ಹಾಗಾದ್ರೆ ಹೇಗೆ ಸರ್, ಆಯುರ್ವೇದ ಪದ್ಧತಿಗೆ ಬಂದ್ರೆ ಈ ಸೋರಿಯಾಸಿಸ್ಗೆ ಚಿಕಿತ್ಸೆ ಹೇಗೆ, ಅದರ ಮೆಥಡ್ ಹೇಗಿರ್ತದೆ? ನೋಡಿ, ಇದರಲ್ಲಿ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ 3 ರೀತಿಯಲ್ಲಿ ನಾವಿದನ್ನು ಆಯುರ್ವೇದ ಶಾಸ್ತ್ರೀಯವಾಗಿ ಹೇಳುವುದಿದ್ರೆ ಇದಕ್ಕೆ ವಾತರಕ್ತ ಚಿಕಿತ್ಸಾ ವಿಧಾನ ಅಥವಾ ಶೋಧನ ಚಿಕಿತ್ಸಾ ವಿಧಾನ ನಾವು ಬಳಸ್ತೇವೆ. ಆದರೆ ಅದರಲ್ಲಿ 3 ಥರ ಇದೆ. ಶಮನ ಚಿಕಿತ್ಸೆ ಅಂತ ಹೇಳಿದರೆ ರಕ್ತ ಶುದ್ಧಿ ಮಾಡುವಂಥ ಅಥವಾ ಇನ್ಫ್ಲಾಮೇಷನ್ ಕಡಿಮೆ ಮಾಡುವಂತಹ ಕಷಾಯ, ಚೂರ್ಣ, ಮಾತ್ರೆ, ಲೇಹ
ಇತ್ಯಾದಿಗಳನ್ನು ಬಳಸುವಂಥದ್ದು ಒಂದು. ಇನ್ನು ಈ ಎರಡನೇ ಚಿಕಿತ್ಸಾ ವಿಧಾನ ಯಾವುದಿದೆ ಅಂತ ಹೇಳಿದರೆ ಶೋಧನ ಚಿಕಿತ್ಸೆ ಅಂತ. ಶೋಧನ ಅಂದರೆ ಪ್ಯೂರಿಫಿಕೇಷನ್ ಪ್ರೊಸೆಸ್. ಯಾವ ಒಂದು ಇದು ಎಲ್ಲದಕ್ಕೆ ಕೂಡ ಮೂಲ ಕಾರಣ ಬಾಡಿಯಲ್ಲಿ ಟಾಕ್ಸಿನ್ಸ್ ಸಂಗ್ರಹ ಆಗಿರ್ತದೆ, ವಿಷಕಾರ ಪದಾರ್ಥಗಳು. ಅದು ತನ್ನ ಆಹಾರದಲ್ಲಿನ ತಪ್ಪಿನಿಂದ ಇರಬಹುದು ಅಥವಾ ತನ್ನ ಮನೋಜನ್ಯ ವಿಕಾರಗಳಿಂದ ಇರಬಹುದು. ಟಾಕ್ಸಿನ್ಸ್ ಅಂತ ಹೇಳುವಂಥದ್ದು ದೇಹದ ಒಳಗೆ ನಿರಂತರವಾಗಿ ನಮ್ಮ ಜೀವರಾಸಾಯನಿಕ ಕ್ರಿಯೆ ಜರುವಾಗ ನಡೀತಾ ಇರ್ತದೆ. ನಾವು ಕೂಡ ಅದಕ್ಕೆ ಎಡಿಷನಲ್ ಆಗಿ ಹಾಕ್ತಾ ಇರ್ತೇವೆ. ಅದನ್ನು ಶೋಧನ ಮಾಡುವಂಥದ್ದು. ನಮ್ಮ ಆಯುರ್ವೇದದ ಪರಿಭಾಷೆಯಲ್ಲಿ ಅದನ್ನು ದೋಷಗಳು ಅಂತ ನಾವು ಹೇಳ್ತೇವೆ. ದೋಷಗಳಲ್ಲಿನ ಉಲ್ಬಣಾವಸ್ಥೆ, ವೃದ್ಧಿ ಅಥವಾ ಉದ್ರೇಕ, ದೋಷದ ಉದ್ರೇಕವನ್ನು ಈ ರೀತಿಯಲ್ಲಿ ನಾವು ಶೋಧನ ಚಿಕಿತ್ಸೆ ಮೂಲಕ, ಅದು ಬೇರೆ ಬೇರೆ ರೀತಿ ಇರ್ಬೋದು. ಯಾವುದು ಒಂದು ವಮನ ಚಿಕಿತ್ಸೆ, ನಾವು ಪಂಚಕರ್ಮ ಅಂತ ನಾವು ಇವತ್ತು ಬಾರಿ ಫ್ಯಾಮಿಲಿಯರ್ ಆಗಿದೆ, ಎಲ್ಲರಿಗೂ ಆ ಪರಿಭಾಷೆ ಇವತ್ತು ಅರ್ಥ ಆಗಿದೆ, ಯಾಕಂದರೆ ಮಾಧ್ಯಮದ ಮೂಲಕ. ವಮನ ಚಿಕಿತ್ಸೆ ಅಂದರೆ ಎಮೆಸಿಸ್ ಥೆರಪಿ ಅಂತ, ವಾಂತಿ ಮಾಡಿಸ, ಅದಕ್ಕೆ ಸ್ಪಷ್ಟ ವಿಧಾನಗಳಿದೆ. ಮತ್ತು ಇನ್ನೊಂದು ವಿರೇಚನ ಥೆರಪಿ ಅಂತ, ಪರ್ಗೇಷನ್ ಅಂತ, ಅಂದರೆ ರೋಗಿಗೆ ತುಂಬ ಸಲ ಮೋಷನ್ ಮಲವಿಸರ್ಜನೆ ಆಗುವುದಕ್ಕೆ ಕೊಡುವಂತಹ ಔಷಧಿಗಳು. ಮತ್ತು ಇನ್ನೊಂದು ಬಸ್ತಿಕರ್ಮ ಅಂತ, ಅಂದರೆ ಎನಿಮಾ ಥೆರಪಿ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಅಂದರೆ ಎಲ್ಲವನ್ನೂ ಎಲ್ಲರಿಗೂ ಮಾಡಬೇಕು ಅಂತೇಳಿ ಇಲ್ಲ. ಕೆಲವು ಸಲ ಏನಂದರೆ ಒಬ್ಬ ರೋಗಿ ವಮನ ಚಿಕಿತ್ಸೆಗೆ ಅನರ್ಹ ಆಗಿರ್ತಾನೆ, ಅವನಿಗೆ ಹೃದಯದ ತೊಂದರೆ ಇದೆ, ದೇಹದಲ್ಲಿ ಶಕ್ತಿ ಇಲ್ಲ. ಆಗ ನಾವು ಅವರಿಗೆ ವಮನ ಮತ್ತು ವಿರೇಚನ ಮಾಡಬೇಕು ಅಂತ ಹೇಳಿದರೆ ಅದು ಕಷ್ಟ ಆಗ್ತದೆ. ಆಗ ನಾವೇನಂದರೆ ಬಸ್ತಿ ಚಿಕಿತ್ಸೆಯನ್ನು ಆಯ್ಕೆ ಮಾಡಿಕೊಳ್ತೇವೆ. ಬಸ್ತಿ ಕೂಡ ಒಂದು ಪ್ಯೂರಿಫಿಕೇಷನ್ ಪ್ರೊಸೆಸ್, ಒಂದು ಶೋಧನ ಚಿಕಿತ್ಸೆ. ಹಾಗಾಗಿ ಅದನ್ನು ಆಯ್ಕೆ ಹೇಗೆ ಮಾಡುವುದು, ಯಾವ ವ್ಯಕ್ತಿಗೆ ಯಾವುದು ಹೊಂದಾಣಿಕೆ ಆಗ್ತದೆ, ಯಾವ ವ್ಯಕ್ತಿಯಲ್ಲಿ ಯಾವ ಔಷಧವನ್ನು ಬಳಸಬೇಕು ಅಂತ ಹೇಳುವಂಥದ್ದು ಆಯಾ ವ್ಯಕ್ತಿಯ ನಾಡಿ ಪರೀಕ್ಷೆ, ಅವನ ಪ್ರಕೃತಿ ಮತ್ತು ಅವನ ಸಂಪೂರ್ಣ ಅವಲೋಕನ ಮಾಡಿ ಆಯುರ್ವೇದ ವೈದ್ಯ ಬಹಳ ಕೌಶಲ್ಯಪೂರ್ಣವಾಗಿ ಅದನ್ನು ತೀರ್ಮಾನ ಮಾಡ್ತಾನೆ. ಅದಕ್ಕೆ ಖಂಡಿತವಾಗಿ ಫಲಿತಾಂಶ ಕೂಡ ಒಳ್ಳೆಯ ರೀತಿಯಲ್ಲಿ ಸಿಗ್ತದೆ, ನಾವೆಷ್ಟೋ ಸಲ ನೋಡಿದ್ದೇವೆ. ಇನ್ನು ಹೊರಗಿನಿಂದ ಮಾಡುವಂಥದ್ದು, ಅದು ಲೇಪ ಇರ್ಬೋದು, ಅಥವಾ ಅವರಿಗೆ ಸ್ನಾನ ಮಾಡುವುದಕ್ಕೆ ಒಂದು ವಿಶೇಷ ಆಯುರ್ವೇದಿಕ ಚೂರ್ಣ ಕೊಡುವುದು ಇರ್ಬೋದು, ಅಥವಾ ಧಾರಾ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ. ಹೊರಗಿನಿಂದ ರೋಗಿಯನ್ನು ಮಲಗಿಸಿ ಹೊರಗಿನಿಂದ ಇಡೀ ದೇಹದ ಮೇಲೆ ಕಷಾಯ ಅಥವಾ ತಕ್ರ ಅಂದರೆ ಔಷಧ ಸಿದ್ಧವಾದ ಮಜ್ಜಿಗೆ, ಇದರ ಧಾರೆಯನ್ನು ಧಾರೆಯನ್ನು ಶರೀರದ ಮೇಲೆ ಬಿಡುವಂಥದ್ದು. ಅದಕ್ಕೊಂದು ಕ್ರಮ ಇದೆ, ಆ ಕ್ರಮದಲ್ಲಿ ನಾವು ಅದನ್ನು ಮಾಡುವಂಥದ್ದು. ಅದು ಕೂಡ ಸೋರಿಯಾಸಿಸ್ ಮೇಲೆ ಅದ್ಭುತವಾದ ಫಲಿತಾಂಶವನ್ನು ನೀಡ್ತದೆ. ಸಾಮಾನ್ಯವಾಗಿ ನಾವು ಕಹಿ ಇರುವಂಥ ಔಷಧಿಗಳ ಬಳಕೆ ಈ ಸೋರಿಯಾಸಿಸ್ನಲ್ಲಿ ತುಂಬ ಇರ್ತದೆ. ಮತ್ತು ನಾವು ಕಡೆಗೆ ರಸಾಯನ ಚಿಕಿತ್ಸೆ ಅಂತ, ಇನ್ನು ಮೂರನೇದು ರಸಾಯನ ಚಿಕಿತ್ಸೆ ಅಂತ ಸರಿಯಾಗಿ ರಸಾಯನ ಚಿಕಿತ್ಸೆ ಆಗುವಂಥದ್ದು ಯಾವಾಗ ಅಂತ ಹೇಳಿದರೆ ಈ ಶೋಧನ ಚಿಕಿತ್ಸೆಯನ್ನು ಮಾಡಿದ ನಂತರ ಕೆಲವೊಂದು ಆ ರಸಾಯನ ಔಷಧಗಳನ್ನು ನಾವು ಕೊಡುವಂಥದ್ದು. ರಸಾಯನ ಅಂತ ಹೇಳಿದರೆ ನಾವು ಮಾವಿನ ಹಣ್ಣು ರಸಾಯನ, ಬಾಳೆಹಣ್ಣು ರಸಾಯನ ಆ ಅರ್ಥದಲ್ಲಿ ಇಲ್ಲಿ ಬಳಕೆ ಆಗ್ತಾ ಇಲ್ಲ. ರೋಗಿಯ ರೋಗ ನಿರೋಧಕ ಶಕ್ತಿ ಮತ್ತು ರೋಗಿಯ ರೋಗವನ್ನು ಶಮನ ಮಾಡುವಂಥ, ರೋಗಿಯ ಬಲವನ್ನು, ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥ ಔಷಧಗಳನ್ನು ನಾವು ಆ ಪ್ಯೂರಿಫಿಕೇಷನ್ ಆದ ನಂತರ ಪ್ರಯೋಗಿಸುವಂಥದ್ದು. ಅದಕ್ಕೆ ರಸಾಯನ ಚಿಕಿತ್ಸೆ ಅಥವಾ ರಿಜ್ಯುವಿನೇಷನ್ ಥೆರಪಿ ಅಂತ ನಾವು ಬಳಸ್ತೇವೆ. ಮಾಣಿಭದ್ರಗುಡಂ ಅಂತ ಇದೆ ಒಂದು ಲೇಹ, ಸೊ ಅದನ್ನು ನಾವು ಇಲ್ಲಿ ವಿಶೇಷವಾಗಿ ಬಳಸ್ತೇವೆ. ಒಂದು ಕರೆ ಇದೆ, ಖಂಡಿತ ಮುಂದುವರಿಸುವಂತ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಮಾತಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನ ನೇರವಾಗಿ ಡಾಕ್ಟರ್ಗೆ ಹೇಳಿ. ನಮಸ್ತೆ, ಹೇಳಿ ಅಮ್ಮ. ನಮಸ್ತೆ ಸರ್. ನಮಸ್ತೆ. ಸರ್, ಡಸ್ಟ್ ಇಂದ ಅಲರ್ಜಿ ಆಗೋ ಚಾನ್ಸಸ್ ಇದೆಯಾ ಸರ್? ಸ್ಕಿನ್ ಅಲರ್ಜೀಸ್. ಡಸ್ಟ್ ಅಲರ್ಜಿಯಾ? ಹೌದು. ಏನಾಗ್ತದೆ ನಿಮಗೆ? ಡಸ್ಟ್ ಅಲರ್ಜಿ ಅಂದ್ರೆ ಏನಾಗುವಂತದ್ದು? ಶೀತ ಆಗುವಂತದ್ದು? ಇಲ್ಲ ಅದೇ ಚರ್ಮಕ್ಕೆ ಕೇಳ್ತಿದ್ದಾರೆ. ಏನಾಗ್ತದೆ ಹೇಳಿ ಲಕ್ಷಣ? ಹಲೋ ಹಲೋ, ಕರೆ ಕಟ್ಟಾಯ್ತು. ಅವರು ಡಸ್ಟ್ನಿಂದಾಗಿ ಚರ್ಮಕ್ಕೆ ಚರ್ಮದಲ್ಲಿ ಬಹುಶಃ ಅವರಿಗೆ ತುರಿಕೆ ಇತ್ಯಾದಿಗಳು ಬರುವುದು ಇರ್ಬೋದು. ಆದರೆ ಅದು ಎಷ್ಟು ಸಮಯದಿಂದ ಅಂತೇಳಿ ನಾವು ಡಸ್ಟಿನಿಂದ ಅಂತ ಹೇಳಿ ಡಸ್ಟ್ ಎನ್ನುವಂಥದ್ದು ಒಂದು ಅದಕ್ಕೆ ಬಾಹ್ಯ ಕಾರಣ ಆಗಿರ್ತದೆ. ಬಟ್ ಹಾಗೆ ಅವರಿಗೆ ಎಷ್ಟು ಸಮಯದಿಂದ ಇದೆ, ಅದು ಇತ್ತೀಚೆಗೆ ಶುರುವಾದದ್ದು ಅಂತಾದರೆ ಆ ರೀತಿಯ ಡಸ್ಟ್ ಎಲರ್ಜಿ ಆಗುವ ಪ್ರಕ್ರಿಯೆಗೆ ಇವರ ಆಹಾರ ಮತ್ತು ಜೀವನ ಪದ್ಧತಿಯ ಕೊಡುಗೆ ಏನಿದೆ ಎನ್ನುವುದನ್ನು ಅವಲೋಕನ ಮಾಡಬೇಕಾಗ್ತದೆ. ಮತ್ತು ಮಹಿಳೆಯಾಗಿದ್ದರೆ ಅವರ ವಯಸ್ಸು ಮತ್ತು ಅವರು ಮೆನೋಪಾಸ್ ಋತುಚಕ್ರ ನಿಲ್ಲುವ ಹಂತಕ್ಕೆ ಬಂದಿದ್ದಾರಾ ಅಂತ ಹೇಳುವುದು, ಹಾರ್ಮೋನಲ್ ವೇರಿಯೇಷನ್ ಪಾತ್ರದಿಂದಾಗಿ ಎಲರ್ಜಿಕ್ಕು ಒಂದು ಪರಿಣಾಮ, ಇದಕ್ಕೇನಾದರೂ ಸಂಬಂಧ ಇದೆಯಾ ಅಂತ ಹೇಳುವಂಥ ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅವರು ಕರೆ ಮತ್ತೆ ಕನೆಕ್ಟ್ ಆಗಿದೆ ಅಂತೇಳಿ ಕಾಣ್ತದೆ. ನಾವು ಅವರಿಗೆ ಉತ್ತರ ಕೊಟ್ಟು ಮುಂದಕ್ಕೆ ಹೋಗೋಣ.
ಹಲೋ 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 ಹೇಳಿ ಅಮ್ಮ, ಹೇಳಿ. ಮಾತಾಡಿ. ಸರ್ ಅದೇ ತುರಿಕೆಗಳು ಬರುತ್ತಲ್ಲ ಆ ತರ. ಇಡೀ ಮೈಯಲ್ಲಿ ಬರ್ತದಮ್ಮ ತುರಿಕೆ ಅಥವಾ ಕೆಲವು ಭಾಗದಲ್ಲಿ ಮಾತ್ರವಾ? ಹೌದು, ಮೈಯಲ್ಲಿ ಟೋಟಲ್ ಆಗಿ. ಇಡೀ ಮೈಯಲ್ಲಿ ಬರ್ತದೆ. ಅದಕ್ಕೆ ಸಮಯದ ಸಂಬಂಧ ಏನಾದರೂ ಇದೆ? ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ಈ ಥರ? ಇಲ್ಲ, ಹಾಗೇನಿಲ್ಲ. ಅಂದ್ರೆ ಹೊರಗಡೆ ಹೋಗಿ ಬಂದಾಗ ಆ ತರ ಸರ್. ಹೊರಗಡೆ ಹೋಗಿ ಬಂದಾಗ ಯಾವುದೋ ಒಂದು ವಾತಾವರಣದ ವಸ್ತು ನಿಮಗೆ ಅದು ತುರಿಕೆ ಬರ್ತದೆ. ಮತ್ತು ಅದರಿಂದಾಗಿ ದಿನಾಲೂ ಇರ್ತದ ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಮಾತ್ರವಾ? ಇಲ್ಲ, ಆಲ್ಮೋಸ್ಟ್ ಅಂದ್ರೆ ಹೊರಗಡೆ ನಾನು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತೇನೆ. ಹಾಗೆ ಹೋಗಿ ಬಂದಾಗ ಇರ್ತದೆ. ಸರಿ, ಅಲ್ಲಿ ಯಾವುದೋ ಒಂದು ವಸ್ತು ನಿಮಗೆ ಅಲರ್ಜಿ ಆಗ್ತಾ ಇದೆ ಅಂತ ಆಯಿತು. ಎಷ್ಟು ಸಮಯದಿಂದ ಇದೆ ಇದು? ಒಂದು 6 months ಇಂದ ಸರ್. 6 months ಇಂದ ಇದೆ. ಆದರೆ ನೀವು ಅದೆಲ್ಲ ಕೆಲಸಗಳನ್ನು ನೀವು ಮೊದಲಿಂದ ಮಾಡ್ತಾ ಇದ್ರಿ, ನಿಮಗೆ ಎಲರ್ಜಿ ಶುರುವಾದದ್ದು ಇತ್ತೀಚೆಗೆ ಅಲ್ವಾ? ಹೌದೌದು. ಹಾಗಾದರೆ ನೀವು ಆಹಾರದಲ್ಲಿ ಏನೋ ಒಂದು ಬದಲಾವಣೆ, ತೊಂದರೆ ಇದೆ ಅಂತ ಆಯಿತು. ಯಾಕಂದರೆ ಮೊದಲು ನೀವು ಅದನ್ನು ಮಾಡ್ತಾ ಇದ್ರಿ, ಈಗಲೂ ಅದರೊಟ್ಟಿಗೆ ಸಂಪರ್ಕದಲ್ಲಿದ್ರಿ, ಬಟ್ ತುರಿಕೆ ಶುರುವಾದದ್ದು ಇತ್ತೀಚೆಗೆ. ವಯಸ್ಸು ಎಷ್ಟಮ್ಮ ನಿಮಗೆ? ನಂದು 25 ಸರ್. 25. ಈಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಆಹಾರದಲ್ಲಿ ನೀವು ಮಾಂಸಾಹಾರ ಇತ್ಯಾದಿ ಸೇವನೆ ಮಾಡುವವರಾಗಿದ್ದರೆ ಒಮ್ಮೆಗೆ ಅದನ್ನು ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು. ಮೀನು, ಮಾಂಸ, ಮೊಟ್ಟೆ ಇತ್ಯಾದಿಗಳನ್ನು ಆದಷ್ಟು ಹೆಚ್ಚು ತರಕಾರಿ, ಫೈಬರ್, ನಾರಿನಂಶ ಹೆಚ್ಚಿಗೆ ಇರುವಂಥ ವಸ್ತುಗಳನ್ನು, ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡಬೇಕು. ಮತ್ತು ಅನ್ನದ ಪ್ರಮಾಣ ಕಡಿಮೆ ಮಾಡಬೇಕಮ್ಮ. ನೀವು ಯಾವ ಅಕ್ಕಿ, ಬಿಳಿ ಅಕ್ಕಿಯ ಬಳಸ್ತಾ ಇದ್ದೀರಾ, ಕೆಂಪಕ್ಕಿ ಅಂತ ಗೊತ್ತಿಲ್ಲ. ನೀವು ಬಾಯ್ಲ್ಡ್ ರೈಸ್ ಆದರೆ ಅಡ್ಡಿ ಇಲ್ಲ, ಬಹಳ ಒಳ್ಳೆಯದದು. ಬಿಳಿ ಅಕ್ಕಿಯನ್ನು ಯಾವತ್ತಿಗೂ ಸೇವನೆ ಮಾಡಬೇಡಿ. ಮತ್ತು ನೀವು 1 ಹೊತ್ತು ಆಹಾರ ಬಿಡಬೇಕು, 2 ಹೊತ್ತು ಊಟ ಮಾಡಬೇಕು. ನೀವು 3 ಹೊತ್ತು ಆಹಾರ ಸೇವನೆ ಮಾಡಬಾರದು. ಒಂದು ಮಧ್ಯಾಹ್ನ ಮತ್ತು ರಾತ್ರಿ, ಇಲ್ಲದಿದ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ, ಈ ರೀತಿ. ಮತ್ತು ರಾತ್ರಿ ನೀವು ಊಟ ಮಾಡೋದಿದ್ರೆ ಸಂಜೆ 6:30 ಒಳಗೆ, ಸೂರ್ಯಾಸ್ತಕ್ಕಿಂತ ಮೊದಲು ನಿಮ್ಮ ಆಹಾರ ಸೇವನೆ ಮುಗಿಬೇಕು. ರಾತ್ರಿ ಎದ್ದು ಮತ್ತೆ ನೀವು ಆಹಾರ ತಗೊಳ್ಬಾರ್ದು, ಮತ್ತೆ ನೀರು ಕುಡಿಬಹುದು, ಮತ್ತೆ ಬೆಳಿಗ್ಗೆ ನೀವು ಆಹಾರ ತಗೊಳ್ಳುವಂಥದ್ದು. ಈ ರೀತಿಯ ವಿಚಾರ. ಮತ್ತು ಸಕ್ಕರೆಯ ಬಳಕೆಯನ್ನು ನಿಲ್ಲಿಸಿ. ಯಾವುದೇ ರೀತಿಯಲ್ಲಿ ಕೂಡ ಸಕ್ಕರೆ ಕಾಯಿಲೆ ಇರಬೇಕು ಅಂತಿಲ್ಲ, ಸಕ್ಕರೆ ಕಾಯಿಲೆ ಇಲ್ಲದಿದ್ದರೂ ನೀವು ಸಕ್ಕರೆಯ ಬಳಕೆಯನ್ನು ಮಾಡಬಾರದು. ಬೆಲ್ಲ ಬಳಕೆ ಮಾಡಿ, ಸಿಹಿ ಮಾಡಬೇಕಾದಾಗ ಬೆಲ್ಲವನ್ನು ಉಪಯೋಗಿಸಿ. ಇಷ್ಟು ಮಾಡಿ, ಇದು ಖಂಡಿತವಾಗಿ ನಿಮಗೆ ಅದು ಪ್ರಯೋಜನ ಆಗ್ತದೆ. ನಿಮ್ಮ ಗಮನಕ್ಕೆ ಅದು ಬರುತ್ತದೆ. ನಿಮ್ಮ ಆಹಾರ ಮತ್ತು ಇದರಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗ ಒಂದು ವೇಳೆ ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿ ಆದರೆ ಖಂಡಿತವಾಗಿ ನಮ್ಮನ್ನು ಸಂಪರ್ಕಿಸಿ. ಖಂಡಿತ. ಧನ್ಯವಾದಗಳು. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ವೈದ್ಯರು ಹೇಳಿದಂಥ ಮಾಹಿತಿ ನಿಮಗೆ ಬಹಳ ಉಪಯೋಗಪೂರ್ಣ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಸರಿ, ನಾವು ಇನ್ನಷ್ಟು ವಿಚಾರಗಳನ್ನ ಇದರಲ್ಲಿ ಡಿಸ್ಕಸ್ ನಾವಾಗ ರಾಸಾಯನದ ಚಿಕಿತ್ಸೆ ವಿಷಯದಲ್ಲಿ ಹೇಳ್ತಾ ಇದ್ದೇವೆ ಅಲ್ವಾ? ಒಂದು ಬ್ರೇಕ್ ತಕೊಂಡು ಆಮೇಲೆ ಖಂಡಿತ. ಈಗ ಇನ್ನಷ್ಟು ನಾವು ವೈದ್ಯರು ಬಹಳ ವಿಚಾರಗಳನ್ನ ಇನ್ನಷ್ಟು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಈಗ ಒಂದು ಸಣ್ಣ ವಿರಾಮ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಅಲಂಬುಡ, ಬನ್ನೂರು. ರಾಷ್ಟ್ರ, ಪರಿಸರ, ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್. ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1ರಿಂದ 4ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ.
ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಅಲಿಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ 574203. ಮೊಬೈಲ್ 7338085983, 9448485983. ಇಮೇಲ್ abgschoolputturu@gmail.com. Web www.abgschool.in. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಆಯುರ್ಪ್ರಸಾದಿನಿ ಹೆಲ್ತ್ ಟಾಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಘವೇಂದ್ರ ಬಂಗಾರಡ್ಕ ಅವರು. ನಾವು ಇವತ್ತು ಮಾತಾಡ್ತಿರುವಂಥ ವಿಷಯ ಸೋರಿಯಾಸಿಸ್ ಸಮಸ್ಯೆ ಬಗ್ಗೆ. ಈಗ ನಾವು ಮತ್ತೆ ಡಾಕ್ಟ್ರಲ್ಲಿ ಕಂಟಿನ್ಯೂ ಆಗಿ ಆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇದ್ದೇವೆ. ಸರ್, ಈಗಾಗಲೇ ನೀವು ಹೇಳಿದ್ರಿ, ನಾನು ಒಂದು ಪಾಯಿಂಟನ್ನು ಈಗ ತಗೊಂಡು ಮತ್ತೆ ಮುಂದಕ್ಕೆ ಹೋಗ್ತೇನೆ. ಹಾಗೆ ಹೇಳಿದ್ರೆ ನೀವು ಅಲೋಪತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಪ್ರೆಷನ್ ಮದ್ದುಗಳಿವೆ ಅಂತೇಳಿ. ಸೊ ಹಾಗಿರುವಾಗ ಅದರ ರಿಸಲ್ಟ್ಗಳು ಬರುವಾಗ ನಾವು ಯಾಕೆ ಆ ಮದ್ದುಗಳನ್ನೇ ರೋಗಿ ಪ್ರಿಫರ್ ಮಾಡಬಾರ್ದು? ಮತ್ತು ಯಾಕೆ ಈ ಕೆಲವೊಮ್ಮೆ ಆಯುರ್ವೇದಕ್ಕೆ ಬಂದಾಗ ಅದರ ಪ್ರೊಸೀಜರ್ಗಳು ಲಾಂಗ್ ಇರುತ್ತೆ ಅಂತೇಳಿ ಅಂದ್ಕೊಳ್ತಾರೆ. ಸೊ ಆಗ ಅವನು ಯಾಕೆ ಅಲೋಪತಿಯನ್ನೇ ಚೂಸ್ ಮಾಡಬಾರ್ದು ಅನ್ನೋಂಥ ಒಂದು ಪ್ರಶ್ನೆ. ಬಹಳ ಪ್ರಾಮುಖ್ಯವಾದ ಪ್ರಶ್ನೆ ಮತ್ತು ಬಹಳ ಒಳ್ಳೆಯ ಪ್ರಶ್ನೆ. ಒಂದನೇದಾಗಿ ನೀವು ಹೇಳಿದಾಗೆ, ಈಗ ಕಾರ್ಟಿಕೋಸ್ಟಿರಾಯ್ಡ್ನಂಥ ಔಷಧಗಳನ್ನು ಸೇವನೆ ಮಾಡಿದ ತಕ್ಷಣಕ್ಕೆ ರೋಗಿಯಲ್ಲಿ ಪ್ರಯೋಜನ ಕಾಣಿಸಿಕೊಳ್ತದೆ. ಇನ್ಫ್ಲಾಮೇಷನ್, ಚರ್ಮದ ಉರಿಯೂತ ಕಡಿಮೆ ಆಗ್ತದೆ, ಎಲ್ಲ ಲಕ್ಷಣಗಳು ಕಡಿಮೆ ಆಗುವುದಕ್ಕೆ ತೊಡಗ್ತದೆ. ಆದರೆ ಇದು ಒಂದು ತುರ್ತು ಔಷಧಿ ಮಾತ್ರ ಆಗಬಹುದೇ ಹೊರತು ಒಂದು ದೀರ್ಘಕಾಲೀನವಾಗಿ ಈ ಕಾಯಿಲೆಗೆ ಒಬ್ಬ ವ್ಯಕ್ತಿ ಬಳಕೆ ಮಾಡಬಹುದಾದ ಔಷಧಿ ಅಲ್ಲ. ಬಹಳ ಪ್ರಾಮುಖ್ಯವಾದ ವಿಚಾರ. ಯಾಕೆ ಅಂತ ಕೇಳಿದರೆ ಒಂದಷ್ಟು ಕಾರಣಗಳಿದೆ. ಈ ಸ್ಟಿರಾಯ್ಡ್ ಔಷಧಗಳನ್ನು ದೀರ್ಘಕಾಲ ಸೇವನೆ ಮಾಡಿದಾಗ ಅದು ಒಂದನೆಯದಾಗಿ ಇಮ್ಯೂನ್ ಸಿಸ್ಟಮನ್ನು ಸಪ್ರೆಸ್ ಮಾಡ್ತದೆ. ನಮ್ಮ ದೇಹದ ರೋಗ ನಿರೋಧಕ ಒಂದು ವ್ಯವಸ್ಥೆ ಏನಿದೆ, ನಮ್ಮ ದೇಹವನ್ನು ರಕ್ಷಣೆ ಮಾಡುವಂಥ ಒಂದು ಅದ್ಭುತವಾದ ದೇಹದ ಒಳಗಿನ ಒಂದು ತಂತ್ರಜ್ಞಾನ ಏನಿದೆ, ಅದು ಸಂಪೂರ್ಣವಾಗಿ ಸ್ಥಗಿತ ಆಗುವ ಹಾಗೆ ಮಾಡ್ತದೆ. ಆದ ಕಾರಣ ಸ್ಟಿರಾಯ್ಡ್ ಔಷಧಗಳನ್ನು ಸೇವನೆ ಮಾಡುವಾಗ ಯಾವುದೇ ರೀತಿಯ ಸೂಕ್ಷ್ಮಾಣು ಸೋಂಕು ಉಂಟಾಗ್ಬೋದು.
ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಕ್ಷಯರೋಗ ಕೂಡ ಅವನನ್ನು ಬಾಧಿಸ್ಬೋದು. ಯಾವುದೇ ಇನ್ಫೆಕ್ಷನ್ ಅವನಿಗೆ ಉಂಟಾಗ್ಬೋದು, ಅದು ಮಾರಣಾಂತಿಕ ಕೂಡ ಆಗ್ಬೋದು. ಒಂದು. ಇನ್ನೊಂದು, ಈ ಸ್ಟಿರಾಯ್ಡ್ ಔಷಧಗಳನ್ನು ಸೇವನೆ ಮಾಡುವಾಗ ಅದು ಗ್ಯಾಸ್ಟ್ರಿಕ್ ಇರಿಟ್ಯಾಂಟ್ ಅಂದರೆ ಜಠರದಲ್ಲಿ ಹುಣ್ಣನ್ನು ಉಂಟು ಮಾಡುವ ಸ್ವಭಾವವುಳ್ಳದ್ದು. ಆದ ಕಾರಣ ಜಠರದ ಹುಣ್ಣು ಮತ್ತು ನಿಧಾನವಾಗಿ ಹಾಗೆ ಮುಂದುವರೆದರೆ ಜೀರ್ಣಾಂಗ ವ್ಯೂಹದಿಂದ ಆ ಹುಣ್ಣಿನಿಂದ ಜೀರ್ಣನಾಳದಲ್ಲಿ ರಕ್ತಸ್ರಾವ ಉಂಟಾಗಿ ಅಂತಹ ಒಂದು ಜಟಿಲತೆ ಕೂಡ ಉಂಟಾಗ್ಬೋದು. ಇನ್ನೊಂದು ಕಾರಣ ಏನು ಅಂತ ಕೇಳಿದರೆ, ಈ ಸ್ಟಿರಾಯ್ಡ್ ಔಷಧಗಳನ್ನು ದೀರ್ಘಕಾಲೀನವಾಗಿ ಸೇವನೆ ಮಾಡಿದಾಗ ಆ ವ್ಯಕ್ತಿಯಲ್ಲಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ 99%. ಇಮ್ಮಿಡಿಯೇಟ್ ರಕ್ತದಲ್ಲಿನ ಸಕ್ಕರೆ ಜಾಸ್ತಿ ಆಗ್ತದೆ. ಅದು ಸಣ್ಣ ಪ್ರಾಯದಲ್ಲಿ ಸೇವನೆ ಮಾಡಿದರೆ ಸಣ್ಣ ಪ್ರಾಯದಲ್ಲಿ ಕೂಡ ಆ ಸಕ್ಕರೆ ಕಾಯಿಲೆ ಬರಬಹುದು ಮತ್ತು ಅದು ಜೀವನ ಪೂರ್ತಿ ಅದೇ ರೀತಿ ಇರಬಹುದು. ಮೂರನೇ ಪಾಯಿಂಟ್. ಇನ್ನೊಂದು, ಸ್ಟಿರಾಯ್ಡನ್ನು ನಿರಂತರವಾಗಿ ಸೇವನೆ ಮಾಡುವಂತಹ ವ್ಯಕ್ತಿಯಲ್ಲಿ, ಅದು ಮಹಿಳೆ ಇರ್ಬೋದು ಪುರುಷ ಇರ್ಬೋದು, ಅವನ ಮೂಳೆಗಳು ತುಂಬ ದುರ್ಬಲವಾಗಿರ್ತದೆ. ಮಲಗಿದಲ್ಲೇ ಎಲುಬು ಫ್ರ್ಯಾಕ್ಚರ್ ಆಗುವಂತಹ ಸ್ಥಿತಿ ನಿರ್ಮಾಣ ಆಗುತ್ತದೆ ಕೂಡ. ಯಾಕಂದರೆ ಆಸ್ಟಿಯೋಪೊರೋಸಿಸ್ ಅಂತ ಅಂದರೆ ಮೂಳೆಗಳಲ್ಲಿ ರಂಧ್ರಗಳು ಬೀಳ್ತದೆ, ಮೂಳೆಗಳು ತುಂಬ ಮೆತ್ತಗಾಗ್ತದೆ. ಈ ಎಲ್ಲ ಅಪಾಯಗಳು ಗೊತ್ತಿರುವ ಕಾರಣ ಮತ್ತು ಕೆಲವೊಂದು ರೋಗಿಗಳಿಗೆ ಗೊತ್ತಿಲ್ಲದೇ ಇರುವುದರಿಂದ ಅದನ್ನು ದೀರ್ಘಕಾಲ ಸೇವನೆ ಮಾಡ್ತಾರೆ. ಮತ್ತು ವೈದ್ಯಕೀಯ ಜಗತ್ತು ಇದರ ಬಗ್ಗೆ ಒಂದು ಜಾಣ ಕಿವುಡು ಅದನ್ನು ತೋರಿಸ್ತದೆ. ಯಾಕೆಂದರೆ ರೋಗಿ ಹತ್ರ ಹೇಳಿದರೆ ಮುಂದಕ್ಕೆ ಔಷಧ ಸೇವನೆ ಮಾಡಲಿಕ್ಕಿಲ್ಲ, ಅದು ಒಂದು ಕೇವಲ ತುರ್ತು ಔಷಧ, ತುಂಬ ಸೀರಿಯಸ್ ಇರುವಾಗ ಮಾತ್ರ ಅದನ್ನು ಬಳಕೆ ಮಾಡಬಾರ್ದು ಅಂತ ನಾನು ಹೇಳೋದಲ್ಲ. ಬಟ್ ಅದು ಸೋರಿಯಾಸಿಸಿನ ದೀರ್ಘಕಾಲೀನವಾದ ಒಂದು ಸಮಸ್ಯೆಗೆ ಸ್ಟಿರಾಯ್ಡ್ ಔಷಧ ಒಂದು ಪರಿಹಾರ ಅಲ್ಲ. ಸಾಮಾನ್ಯವಾಗಿ ಚರ್ಮದ ಡಾಕ್ಟರ್ ಹತ್ರ ಹೋದಾಗ ಚರ್ಮದ ಡಾಕ್ಟ್ರು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇದನ್ನು ಹಾಕ್ತಾರೆ. ಯಾಕೆಂದರೆ ಒಂದನೇದಾಗಿ ರೋಗಿಯನ್ನು ಖುಷಿಪಡಿಸಬೇಕಾಗ್ತದೆ. ರೋಗಿಯಲ್ಲಿ ವೈದ್ಯನ ಬಗ್ಗೆ ಒಂದು ವಿಶ್ವಾಸವನ್ನು ಕುದುರಿಸುವ ಸಲುವಾಗಿ ಸ್ಟಿರಾಯ್ಡ್ ಔಷಧವನ್ನು ಒಬ್ಬರು ಚರ್ಮದ ಡಾಕ್ಟ್ರು ಸೋರಿಯಾಸಿಸ್ನಲ್ಲಿ ಹಾಕ್ತಾರೆ. ಭಾಳ ಒಳ್ಳೆಯ ಚರ್ಮದ ಡಾಕ್ಟರ್ ಆದರೆ ಅವರು ಅದನ್ನು ವಿವರಿಸಿ ಹೇಳ್ತಾರೆ, ಹೀಗೆ ಇದಿಷ್ಟು ದಿನಕ್ಕೆ ಮಾತ್ರ, ನಂತರ ಇದನ್ನು ತೆಗೆದುಕೊಳ್ಳುವಾಗಿಲ್ಲ. ಯಾವಾಗ ರೋಗಿ ಇದನ್ನು ಒಮ್ಮೆ ಶುರು ಮಾಡಿದ ಅಂತ ಹೇಳಿದರೆ ಮತ್ತೆ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ, ಆಗುವುದಿಲ್ಲ ಅಂತಲ್ಲ. ಅದನ್ನು ನಿಲ್ಲಿಸಿದಾಗ ಒಮ್ಮೆಗೆ ಹಠಾತ್ತನೆ ಉಲ್ಬಣ ಆಗ್ಬೋದು ಸೋರಿಯಾಸಿಸ್. ಸ್ಟಿರಾಯ್ಡ್ ಔಷಧಗಳನ್ನು ಸೇವನೆ ಮಾಡ್ತಾ ಇದ್ದ ರೋಗಿಯಲ್ಲಿ ನಾವು ಆಯುರ್ವೇದಕ್ಕೆ ಅಂತ ಬಂದಾಗ ಒಮ್ಮೆ ಅದನ್ನು ನಿಲ್ಲಿಸಲಿಕ್ಕೆ ಹೇಳಿದರೆ ಆಗ ನಿಲ್ಲಿಸಿದಾಗ ಒಮ್ಮೆ ಉಲ್ಬಣ ಆಗ್ಬೋದು. ಆದರೆ ಉಲ್ಬಣ ಆದಾಗ ರೋಗಿಗೆ ಇದು ಯಾಕೆ ಉಲ್ಬಣ ಆಯಿತು ಅಂತ ಒಂದು ವಿಷಯ ಅರ್ಥ ಮಾಡಿಕೊಳ್ಳದಿದ್ದರೆ ರೋಗಿ ಮತ್ತು ರೋಗಿಯ ಕಡೆಯವರು ಡಾಕ್ಟರ್ ಮದ್ದು ತಕ್ಕೊಂಡು ಇದು ಆಯುರ್ವೇದ ತಕ್ಕೊಂಡು ಇದು ಹೆಚ್ಚಾಯಿತು ಎನ್ನುವಂಥ ಒಂದು ತಪ್ಪು ಕಲ್ಪನೆಗೆ ಒಳಗಾಗುವ ಸಾಧ್ಯತೆ ಇದೆ. ಒಂದು. ಇನ್ನೊಂದು, ಇದು ಏನು ಪ್ರಯೋಜನ ಆಗುವುದಿಲ್ಲ ಇವರ ಮದ್ದು, ಮತ್ತು ಆ ಡಾಕ್ಟರ್ ಮದ್ದು ನಿಲ್ಲಿಸಿ ಹೀಗಾಯಿತು, ಅದನ್ನು ತಗೊಳ್ತಿದ್ರೆ ಚೆನ್ನಾಗಿತ್ತು ಎನ್ನುವ ಸ್ಥಿತಿ. ಯಾಕೆಂದರೆ ಅದರಿಂದ ಏನು ಹಾನಿ ಆಗ್ತದೆ ಎಂದು ವಿವರಿಸಿದ್ದನ್ನು ಅದನ್ನು ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿ ರೋಗಿ ಮತ್ತು ರೋಗಿಯ ಕಡೆಯವರಿಗೆ ಇರುವುದಿಲ್ಲ. ಈ ಕಾರಣಕ್ಕಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಕೆಲವು ಸಲ ನಾವು ಆರಂಭ ಮಾಡಿ ಅರ್ಧದಲ್ಲೇ ರೋಗಿಯ ಕಡೆಯವರು ನಿಲ್ಲಿಸುವಂಥ ಸ್ಥಿತಿ ಕೂಡ ಇದೆ. ಸ್ವಲ್ಪ ತಾಳ್ಮೆ ಬೇಕಾಗ್ತದೆ. ಸ್ವಲ್ಪ ತಾಳ್ಮೆ ಅಂದರೆ ಆ ರೋಗಿ ಅರ್ಥ ಮಾಡಿಕೊಳ್ಬೇಕು, ಇದು ಕಾಯಿಲೆಯ ಸ್ವಭಾವವೇ ಹೀಗಿದೆ. ಆದ ಕಾರಣ ಡಾಕ್ಟ್ರಿಗೂ ಕೂಡ ಸ್ವಲ್ಪ ಸಮಯ ಬೇಕು. ಡಾಕ್ಟ್ರು ಅಲ್ಲಿ ಏನೋ ಪವಾಡ ಮಾಡಲಿಕ್ಕೆ ಆಗುವುದಿಲ್ಲ. ಈ ರೀತಿ ನಾನು ಹೇಳಿದಂಥ ಶಮನ, ಶೋಧನ, ರಸಾಯನ ಚಿಕಿತ್ಸೆ ಈ ಒಂದು ಹಂತಗಳಲ್ಲಿಯೇ ನಾವು ಮುಂದುವರಿಬೇಕಾಗ್ತದೆ. ಆದ ಕಾರಣ ಸ್ಟಿರಾಯ್ಡ್ ಔಷಧಗಳು ಇದಕ್ಕೆ ಪರಿಹಾರ ಅಲ್ಲ. ಇಮ್ಯುನೋಸಪ್ರೆಸೆಂಟ್ ಔಷಧಗಳು ಸೋರಿಯಾಸಿಸನ್ನು ಗುಣ ಮಾಡುವಂತಹ ಒಂದು ವಿಷಯ ಅಲ್ಲ. ಇವತ್ತು ಗೂಗಲಲ್ಲಿ ಯಾರಾದರೂ ಸರ್ಚ್ ಮಾಡಿದರೆ ಅಥವಾ ವೈದ್ಯಕೀಯ ಟೆಸ್ಟ್ಗಳನ್ನು ನೋಡಿದರೆ ಇನ್ಕ್ಯೂರೇಬಲ್ ಸೋರಿಯಾಸಿಸ್ ಅಂದರೆ ಕ್ಯೂರೇಬಲ್ ಆಗದ ಒಂದು ಸ್ಥಿತಿ ಅಂತೇಳಿ ಇದೆ. ಯಾಕೆಂದರೆ ಆಧುನಿಕ ದೃಷ್ಟಿಕೋನದಿಂದ ಅಲ್ಲಿ ಮೆನ್ಷನ್ ಆಗಿರ್ತದೆ ಮತ್ತು ಆಧುನಿಕ ವೈದ್ಯ ಪದ್ಧತಿಯೇ ದೊಡ್ಡ ಒಂದು ಪ್ರಭಾವಪೂರಿತವಾಗಿ ಜಗತ್ತನ್ನು ಆಕ್ರಮಿಸಿರುವುದರಿಂದ ಇಲ್ಲಿ ಯಾರೋ ಒಬ್ಬ ಪರ್ಯಾಯ ಚಿಕಿತ್ಸಾ ಪದ್ಧತಿಯ ಕೂತ್ಕೊಂಡು ಇಂಥ ಕೇಸು ಇಷ್ಟಿಷ್ಟು ಕೇಸುಗಳು ನನ್ನಲ್ಲಿ ಇದು ಸಂಪೂರ್ಣ ಇದಾಗಿದೆ, ಮತ್ತೆ ರೆಕರ್ ಆಗಲಿಲ್ಲ, ಮತ್ತೆ ಮರುಕಳಿಸಲಿಲ್ಲ ಅಂತ ಹೇಳಿದರೆ ಅದನ್ನು ಕೇಳುವಂತಹ ಸ್ಥಿತಿ ಆ ಕಡೆಗೆ ಇಲ್ಲ. ಯಾಕೆಂದರೆ ಅದು ಡಾಮಿನೆಂಟ್ ಆಗಿ ಎಲ್ಲ ಕಡೆಯಲ್ಲಿಯೂ ಒಂದು ಮ್ಯಾನಿಯವನ್ನು ಸೃಷ್ಟಿ ಮಾಡಿದೆ. ಸೋರಿಯಾಸಿಸ್ ಇನ್ಕ್ಯೂರೇಬಲ್, ಸೋರಿಯಾಸಿಸ್ ಅಂದರೆ ಕ್ಯೂರ್ ಆಗೋದಿಲ್ಲ. ಆಟೋ ಇಮ್ಯೂನ್ ಡಿಸಾರ್ಡರ್ ಕ್ಯೂರ್ ಆಗೋದಿಲ್ಲ. ಕ್ಯೂರ್ ಆಗುವ ವಿಷಯ ಬಿಡಿ, ಆಟೋ ಇಮ್ಯೂನ್ ಡಿಸಾರ್ಡರ್ಗೆ ಕಾರಣ ಏನು ಅಂತ ಇವತ್ತು ವಿಜ್ಞಾನಕ್ಕೆ ಕಂಡುಹಿಡಲಿಕ್ಕೂ ಆಗಲಿಲ್ಲ. ಯಾಕೆ ಅದು ಅಟ್ಯಾಕ್ ಮಾಡ್ತದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ವಿಜ್ಞಾನ ಜಗತ್ತು ಅದರ ಬಗ್ಗೆ ಬ್ಲೈಂಡ್ ಆಗಿದೆ, ಕುರುಡಾಗಿದೆ. ಆದ ಕಾರಣವೇ ಗೊತ್ತಿಲ್ಲದ ಒಂದು ವಿಷಯವನ್ನು ಯಾವುದೋ ಒಂದು ಪದ್ಧತಿಯಲ್ಲಿ ಅದನ್ನು ನಿಭಾಯಿಸ್ತಾರೆ ಅಂತ ಹೇಳುವಾಗ ಅದು ಆಗೋದಿಲ್ಲ ಅಂತ ಹೇಳುವುದಕ್ಕೆ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಕೂಡ ಹಕ್ಕಿಲ್ಲ ಅಂತ. ಒಂದು ಇನ್ನೊಂದು ಸಾಧ್ಯತೆಯನ್ನು ಅಲ್ಲಗಳೆಯುವುದಕ್ಕೆ ಯಾವುದೇ ಒಂದು ವಿಜ್ಞಾನಕ್ಕೆ
ಹಾಗೆ ಅಲ್ಲಗಳೆದ್ರೆ ಅದು ವಿಜ್ಞಾನ ಅಲ್ಲ. ಅಲ್ಲಗಳೆದ್ರೆ ಅದು ವಿಜ್ಞಾನ ಆಗಿರುವುದಿಲ್ಲ. ಒಂದು ಹೊಸ ಸಾಧ್ಯತೆಯನ್ನು ಅಲ್ಲಗಳೆದ್ರೆ ಈ ರೀತಿ ಇದೆ. ಈಗ ಒಂದು ಕರೆ ಇದೆ, ಆ ಕರೆಯನ್ನು ತಗೊಂಡು ನಾವು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗುವ. ಹಲೋ ಹಲೋ ಹಲೋ, ನಮಸ್ತೆ, ಮಾತಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನು ನೇರವಾಗಿ ವೈದ್ಯರಿಗೆ ಹೇಳಿ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಹೇಳಿ. ಕೇಳ್ತಾ ಇದೆಯಲ್ಲ ಸರ್? ಹಾ, ನಾನು ಮಾಯರಿಂದ ಜಯರಾಮ್ ಭಟ್ ಅಂತ ಹೇಳಿ. ಹೇಳಿ ಜಯರಾಮ್ ಭಟ್ರೆ. ಜೀರ್ಣಾಂಗ ವ್ಯೂಹಕ್ಕೂ ಮತ್ತೆ ಆಟೋಮ್ಯೂನ್ ಡಿಸೀಸ್ಗೂ ನೇರ ಸಂಬಂಧ ಉಂಟಾ ಅಂತ. ನೋಡಿ, ಜೀರ್ಣಾಂಗ ವ್ಯೂಹ ಬಹಳ ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದ್ರೆ ಇವತ್ತು ಜೀರ್ಣಾಂಗ ವ್ಯೂಹಕ್ಕೂ ಮತ್ತು ನರಮಂಡಲಕ್ಕೂ, ಜೀರ್ಣಾಂಗ ವ್ಯೂಹಕ್ಕೂ ಆರೋಗ್ಯಕ್ಕೂ, ಜೀರ್ಣಾಂಗ ವ್ಯೂಹಕ್ಕೂ ಆಟೋಇಮ್ಯೂನ್ ಡಿಸಾರ್ಡರ್ಗೂ ತುಂಬ ಸಂಬಂಧ ಇದೆ. ಈ ಜೀರ್ಣಾಂಗ ವ್ಯೂಹವನ್ನು ಯಾವ ರೀತಿ ಮೆದುಳು ದೇಹವನ್ನು ನಿಯಂತ್ರಣ ಮಾಡುತ್ತದೋ ಆ ಮೆದುಳಿನ ಸ್ಥಾನವನ್ನು ಇವತ್ತು ಜೀರ್ಣಾಂಗ ವ್ಯೂಹಕ್ಕೆ ಕೊಟ್ಟಿದ್ದಾರೆ. ಆದ ಕಾರಣ ಜೀರ್ಣಾಂಗ ವ್ಯೂಹವನ್ನು ಸೆಕೆಂಡ್ ಬ್ರೈನ್ ಅಂತ ಇವತ್ತು ವೈದ್ಯ ವಿಜ್ಞಾನಿಗಳು ಕರೀತಾ ಇದ್ದಾರೆ. ಅಂದರೆ ಜೀರ್ಣಾಂಗ ವ್ಯೂಹ ಅಂದರೆ ಎರಡನೆಯ ಮೆದುಳು ಅಂತ. ಅಂದರೆ ದೇಹದ ಆರೋಗ್ಯ ಅನಾರೋಗ್ಯಗಳನ್ನು ತೀರ್ಮಾನ ಮಾಡುವಲ್ಲಿ ಜೀರ್ಣಾಂಗ ವ್ಯೂಹದ ಪಾತ್ರ ಅತ್ಯಂತ ಪ್ರಾಮುಖ್ಯವಾದದ್ದು ಅಂತ. ಆದ ಕಾರಣ ಅದರಲ್ಲೂ ಈ ಜೀರ್ಣಾಂಗ ವ್ಯೂಹದ ಕೊನೆಯ ಭಾಗದಲ್ಲಿರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಅಂದರೆ ದೇಹಕ್ಕೆ ಉಪಕಾರ ಮಾಡುವಂಥ ಬ್ಯಾಕ್ಟೀರಿಯಾಗಳಿದೆ, ಆ ಬ್ಯಾಕ್ಟೀರಿಯಾಗಳಿಗೆ ಡ್ಯಾಮೇಜ್ ಮಾಡುವುದರಿಂದಲೂ ಕೂಡ ನಮ್ಮ ದೇಹದಲ್ಲಿ ಈ ರೀತಿಯ ಆಟೋಇಮ್ಯೂನ್ ಡಿಸಾರ್ಡರ್ಗಳು, ಮೆಟಾಬಾಲಿಕ್ ಡಿಸಾರ್ಡರ್ಗಳು ಉಂಟಾಗ್ತವೆ ಅಂತ ಇವತ್ತು ಸಂಶೋಧನೆಗಳಿಂದ ಸಾಬೀತಾಗಿದೆ. ಆದ ಕಾರಣ ನಮ್ಮ ಜೀರ್ಣಾಂಗ ವ್ಯೂಹವನ್ನು ನಮ್ಮನ್ನು ನಾವು ಹೇಗೆ ಜೋಪಾನ ಮಾಡಿಕೊಳ್ತೇವೋ, ನಮ್ಮ ಕರುಳಿನಲ್ಲಿರುವ, ಅಂದರೆ ಜೀರ್ಣಾಂಗ ವ್ಯೂಹದ ಕೊನೆಯ ಭಾಗದಲ್ಲಿ ಕರುಳಿದೆ, ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಕೂಡ ಪೋಷಿಸುವುದು ನಮ್ಮ ಆದ್ಯ ಕರ್ತವ್ಯ. ಆದ ಕಾರಣ ಇವತ್ತು ಆ್ಯಂಟಿಬಯೋಟಿಕ್ ಕೊಟ್ಟಾಗ ಪ್ರೋಬಯೋಟಿಕ್ ಅಂದರೆ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಕೂಡ ಮಾತ್ರೆ ರೂಪದಲ್ಲಿ ಕೊಡಬೇಕು ಅಂತ ಇದೆ. ಆದ ಕಾರಣ ಜೀರ್ಣಾಂಗ ವ್ಯೂಹವನ್ನು ಯಾರು ಹೊಟ್ಟೆಯನ್ನು ಸರಿಯಾಗಿ ಇಟ್ಕೊಳ್ತಾನೆ, ಯಾರು ತನ್ನ ನಾಲಿಗೆಯ ರುಚಿಯನ್ನು ಕೆಡಿಸಿಕೊಳ್ಳುವುದಿಲ್ಲ, ಅವನ ಆರೋಗ್ಯ ಖಂಡಿತವಾಗಿ ಚೆನ್ನಾಗಿರ್ತದೆ. ಒಂದು ಮತ್ತು ಈ ಆಹಾರ ಮತ್ತು ಮನಸ್ಸಿನ ಸ್ಥಿತಿ. ಈಗ ನೋಡಿ, ತುಂಬ ಮಸಾಲೆ, ತುಂಬ ಖಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಆ ವ್ಯಕ್ತಿಯಲ್ಲಿ ಇರಿಟೇಷನ್ ತುಂಬ ಕಾಣಿಸಿಕೊಳ್ಳಲಿಕ್ಕೆ ಶುರುವಾಗ್ತದೆ, ಮನಸ್ಸಿನ ಉದ್ರೇಕ ಜಾಸ್ತಿ ಆಗ್ತದೆ. ಈ ರೀತಿ ಅಂದರೆ ಆಹಾರಕ್ಕೂ ಈ ರೀತಿಯ ಆಟೋಇಮ್ಯೂನ್ ಡಿಸಾರ್ಡರ್ಗಳಿಗೂ ತುಂಬ ಸಂಬಂಧ ಇದೆ. ಆದ ಕಾರಣ ಜೀರ್ಣಾಂಗ ವ್ಯೂಹವನ್ನು ತುಂಬ ಒಂದು ದೇವಸ್ಥಾನದ ಹಾಗೆ ನೋಡಬೇಕಾದ ಸ್ಥಿತಿ ಇದೆ. ಆದ ಕಾರಣ ಆಯುರ್ವೇದದಲ್ಲಿ ಹೇಳಿದ್ದು ಸರ್ವೇ ಆಮಯಾಹ ಉದರ ಮೂಲಾಹ. ಎಲ್ಲ ಆಮಯ ಅಂದರೆ ರೋಗ, ಎಲ್ಲ ರೋಗಗಳಿಗೂ ಉದರವೇ ಮೂಲ, ಅಂದರೆ ಹೊಟ್ಟೆಯೇ ಮೂಲ. ಹೊಟ್ಟೆ ಅಂದರೆ ಹೊಟ್ಟೆಯಲ್ಲಿ ಮುಖ್ಯ ಆಗಿರುವಂಥ ಜೀರ್ಣಾಂಗ ವ್ಯೂಹವೇ ಮೂಲವಾಗಿದೆ ಅಂತ ಹೇಳಿದ್ದಾರೆ ಜಯರಾಮ್ ಭಟ್ರೆ. ತಮ್ಮ ಪ್ರಶ್ನೆ ಬಹಳ ಪ್ರಾಮುಖ್ಯವಾದ ಪ್ರಶ್ನೆ, ಮತ್ತು ಇವತ್ತು ಬಹಳಷ್ಟು ಸಂಶೋಧನೆಗಳು ಆಗ್ತಾ ಇರುವಂತಹ ಅದರ ಬಗ್ಗೆ ತುಂಬ ಒಂದು ನಿಗಾ ಇಟ್ಟಿರುವಂಥ ವಿಜ್ಞಾನಿಗಳೆಲ್ಲ ಗಮನ ಕೊಟ್ಟಿರುವಂಥ ಒಂದು ವಿಚಾರ, ಬಹಳ ಪ್ರಾಮುಖ್ಯವಾದ ಪ್ರಶ್ನೆಯನ್ನು ಒಬ್ಬ ವ್ಯಕ್ತಿ ಕೇಳಿದ್ದಾರೆ ಅಂತ ಹೇಳಿ, ಆದರೆ ಅದು ತುಂಬ ಪ್ರಶಂಸನೀಯ ವಿಚಾರ. ಧನ್ಯವಾದಗಳು ಜಯರಾಮ್ ಭಟ್ರೆ, ನಮಸ್ತೆ. ಧನ್ಯವಾದಗಳು. ನಿಮ್ಮ ಪ್ರಶ್ನೆಯಿಂದಾಗಿ ನಮಗೆ ಇನ್ನಷ್ಟು ವೀಕ್ಷಕರಿಗೆ ಇನ್ನಷ್ಟು ಪೂರಕ ಮಾಹಿತಿಗಳು ಸಿಗುವ ಹಾಗೆ ಆಯಿತು. ಸರಿಗೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಈ ಚರ್ಮದಲ್ಲಿ ಕಾಣಿಸಿಕೊಳ್ಳುವಂಥ ಈ ಸಮಸ್ಯೆ, ಇದರಿಂದ ದೇಹದ ಬೇರೆ ಅಂಗಗಳಿಗೆ ಏನಾದರೂ ಡ್ಯಾಮೇಜು ಅಥವಾ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇದೆ? ಖಂಡಿತವಾಗಿ. ನಾವು ಚರ್ಮ ಒಂದು ಬೇರೆ ಅಂಗ ಅಂತ ನೋಡ್ತೇವೆ, ಬಟ್ ಈ ಆಟೋಇಮ್ಯೂನ್ ಡಿಸಾರ್ಡರ್ ಏನಂದರೆ ಒಂದು ಅಂಗದ ಮೇಲೆ ಮಾತ್ರ ಅಲ್ಲ, ಅದು ಬೇರೆ ಅಂಗಗಳ ಮೇಲೆ, ದೇಹದ ಒಟ್ಟು ವ್ಯವಸ್ಥೆ ಹಾಳಾಗಿರುವುದರಿಂದ, ಈಗ ದೇಶದಲ್ಲಿ ಕೂಡ ಒಂದು ವ್ಯವಸ್ಥೆ ಹಾಳಾದರೆ ಅದು ಎಲ್ಲದರ ಮೇಲೂ ಪರಿಣಾಮ ಆಗ್ತಾ ಹೋಗ್ತದೆ. ಕಂಪ್ಯೂಟ್ರಲ್ಲಿ ಒಂದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್, ಅದರಲ್ಲಿ ಸಾಫ್ಟ್ವೇರು ಸರಿ ಇಲ್ಲದಿದ್ದರೂ ಆ ವ್ಯವಸ್ಥೆ ಹಾಳಾಗ್ತದೆ, ಹಾರ್ಡ್ವೇರು ಸರಿ ಇಲ್ಲದಿದ್ದರೂ ಹಾಳಾಗ್ತದೆ. ಆದ ಕಾರಣ ಈ ಸೋರಿಯಾಸಿಸ್ ಎನ್ನುವಂಥ ಕಾಯಿಲೆಯಿಂದ ವಿಶೇಷವಾಗಿ ಅದರಲ್ಲಿ ಜಾಯಿಂಟ್ಗಳ ಮೇಲೆ ಪರಿಣಾಮ ಆಗ್ಬೋದು. ಅದಕ್ಕೆ ನಾವು ನಮ್ಮ ವೈದ್ಯಕೀಯದಲ್ಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಕರಿತೇವೆ. ಅಂದರೆ ಸೋರಿಯಾಸಿಸ್ ಬಂದು ಆ ಸೋರಿಯಾಸಿಸ್ನಿಂದಾಗಿ ಜಾಯಿಂಟ್ ಇನ್ಫ್ಲಾಮೇಷನ್, ಅಂದರೆ ಸಂಧಿಗಳಲ್ಲಿ ಜಾಯಿಂಟ್ಗಳಲ್ಲಿ ಉರಿಯೂತ ಕಾಣಿಸಿಕೊಳ್ಳುವಂಥದ್ದು, ಜಾಯಿಂಟ್ ತೊಂದರೆ ಕಾಣಿಸಿಕೊಳ್ಳುವಂಥದ್ದು ಆರ್ಥ್ರೈಟಿಸ್. ಆದ ಕಾರಣ ಒಬ್ಬ ಸೋರಿಯಾಸಿಸ್ನಲ್ಲಿ ಜಾಯಿಂಟ್ ನೋವು ಬಂತು ಅಂತ ಆದರೆ ಅದನ್ನು ನಾವು ಆಗ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಸರ್, ಈಗ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ಸೋರಿಯಾಸಿಸ್ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ನಾವು ಸೋಷಿಯಲ್ ಆಗಿ ಹೇಳಿಕೊಳ್ಳುವಾಗಿಲ್ಲ, ಅದನ್ನು ಸೋಷಿಯಲ್ ಆಗಿ ಡಿಸ್ಕ್ಲೋಸ್ ಮಾಡುವಾಗಿಲ್ಲ ಅಂತ, ಅದೊಂದೇನು ನಮ್ಮ ಸಮಾಜದಲ್ಲಿ ನಡೆದು ಬಂದಿರುವಂಥ ಒಂದು ವಿಚಾರ. ಈಗ ನಾವು ಈ ಸೋರಿಯಾಸಿಸ್ ಸಮಸ್ಯೆ ಬಗ್ಗೆ ಹೇಳೋದು ಅಂತಾದರೆ ಅಥವಾ ಇದ್ರ ಬಗ್ಗೆ ನೋಡೋದು ಅಂತಾದರೆ, ಇದರ ಒಂದು ಸೋಷಿಯಲ್ ಡೈಮೆನ್ಷನ್ ಹೇಗೆ ಸರ್? ಸಾಮಾಜಿಕವಾಗಿ ಈ ಕಾಯಿಲೆಯ ಒಂದು ಡೈಮೆನ್ಷನ್ ಹೇಗೆ? ಅರ್ಥ ಆಯ್ತು. ಇದು ಕೂಡ ತುಂಬ ಬಹಳ ಒಂದು ಪ್ರಾಮುಖ್ಯವಾದ ಒಂದು ವಿಚಾರವನ್ನು ನೀವು ಎತ್ತಿದ್ದೀರಿ. ಯಾಕೆಂತ ಕೇಳಿದರೆ, ಇವತ್ತು ಚರ್ಮದ ಕಾಯಿಲೆ ಅಂತ ಹೇಳಿದರೆ
ಅದು ಪಕ್ಕ ಆಲೋಚನೆ ಬರುವಂಥದ್ದು ಹರಡುತ್ತದ ಅಂತ. ನಾನು ನಿಮಗೆ ಒಂದು ಉದಾಹರಣೆ, ನನ್ನಲ್ಲಿಗೆ ನಾನು ಪಂಚಕರ್ಮಕ್ಕೆ ಅಂತ ಒಬ್ಬರು ಸೋರಿಯಾಸಿಸ್ ರೋಗಿಯನ್ನು ಅಡ್ಮಿಟ್ ಮಾಡಿದ್ದೆ. ಬಹಳ ಸಜ್ಜನ, ಬಹಳ ಒಳ್ಳೆಯ ವ್ಯಕ್ತಿ. ಅಂದರೆ ತನ್ನಿಂದಾಗಿ ಇತರರಿಗೆ ಯಾರು ತೊಂದರೆ ಆಗ್ಬೋದು ಅಂತ ಪ್ರತಿ ವಿಷಯದಲ್ಲಿ ಯೋಚನೆ ಮಾಡಿ, ಅವರು ನಾನು ಅಡ್ಮಿಟ್ ಆಗಿದ್ದಾಗ ಅವರಿಗೆ ಬೆಡ್ಶೀಟ್ ಕೊಡಲಿಕ್ಕೆ ಆಸ್ಪತ್ರೆಯಲ್ಲಿ ಕ್ರಮ ಇದೆ. ಸೊ ಬೆಡ್ಶೀಟ್ ಕೊಡುವಾಗ ಅವರು ಬೆಡ್ಶೀಟ್ ಬೇಡ ಅಂತ ಹೇಳಿದರು. ನಾನು ನೆಲದಲ್ಲಿ ಮಲಗ್ತೇನೆ ಅಂತ ಹೇಳಿದರು. ಯಾಕೆ ಅಂತ ಕೇಳಿದೆ. ಅಲ್ಲ, ನನ್ನ ಈ ಚರ್ಮದ್ದು ಅದು ಬೇರೆಯವರಿಗೆ ತೊಂದರೆ ಆದರೆ ಅಂತ. ನಾನು ಮತ್ತೆ ಅದನ್ನು ಅವರಿಗೆ ಮನದಟ್ಟು ಮಾಡಿದೆ. ಅಂದರೆ ಈ ರೀತಿಯ ಪರಿಸ್ಥಿತಿ ಎಷ್ಟೋ ಸಲ ವೈದ್ಯಕೀಯ ಸಿಬ್ಬಂದಿ, ನರ್ಸಿಂಗ್ ಸಿಬ್ಬಂದಿಗಳಲ್ಲೂ ಈ ರೀತಿಯ ಥಿಂಕಿಂಗ್ ಇದೆ. ಅಂದರೆ ಸೋರಿಯಾಸಿಸ್ ಅದು ಎಲ್ಲಿ ಹರಡ್ತದೋ, ಈಗ ನಾವು ಮಸಾಜ್ ಮಾಡುವಾಗ, ನಾವು ಪಂಚಕರ್ಮಕ್ಕೆ ಮಸಾಜ್ ಮಾಡ್ತೇವೆ, ಸೋರಿಯಾಸಿಸ್ ಅಭ್ಯಂಗ ಮಾಡಬೇಕು. ಸೊ ಮಸಾಜ್ ಮಾಡುವಾಗ ಅವರು ನಮ್ಮಲ್ಲಿ ಥೆರಪಿಸ್ಟ್ಗಳು ಅವರು ಕೇಳ್ತಾರೆ ಇದು ಹರಡ್ತದ ಅಂತ. ಅಂದರೆ ಅವರಿಗೆ ಇದರ ಟೆಕ್ನಿಕಲ್ ವಿಷಯ ಗೊತ್ತಿಲ್ಲ, ಅವರಿಗೆ ಥೆರಪಿಸ್ಟ್ ಆಗಿ ಅವರು ಮಾಡ್ತಾರೆ. ಆದ ಕಾರಣ ಈ ಹರಡುತ್ತದೋ ಎನ್ನುವ ಪ್ರಶ್ನೆ ಒಂದು ಬಹಳ ಪ್ರಾಮುಖ್ಯವಾಗಿದೆ. ಸೊ ಇದು ಖಂಡಿತವಾಗಿ ಇನ್ನೊಬ್ಬರಿಗೆ ಹರಡುವಂತಹ ಒಂದು ಕಾಯಿಲೆ ಅಲ್ಲ, ಕಮ್ಯುನಿಕೇಬಲ್ ಅಥವಾ ಸಾಂಕ್ರಾಮಿಕ ರೋಗ ಇದು ಅಲ್ಲ ಎನ್ನುವುದು ಒಂದು ವಿಚಾರ. ಮತ್ತು ಇದನ್ನು ಹೊಂದಿರುವಂಥ ರೋಗಿಗೆ ಒಂದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಉಂಟಾಗ್ತದೆ. ಯಾಕೆಂದರೆ ಇದರ ವಿಸಿಬಿಲಿಟಿ, ಯಾರಿಗೆ ಸೋರಿಯಾಸಿಸ್ ಇದೆ ಅವನ ಕೈ, ಕಾಲು ಅಥವಾ ಮುಖ, ತಲೆ ಇದನ್ನು ನೋಡಿದಾಗ ಸಾಮಾನ್ಯವಾಗಿ ಅದು ನೋಡುವವನಿಗೆ, ವೀಕ್ಷಕನಿಗೆ ಗೊತ್ತಾಗ್ತದೆ ಇವರದ್ದು ಚರ್ಮದ್ದೇನೋ ದೊಡ್ಡ ಸಮಸ್ಯೆ ಉಂಟು. ಆಗ ಉಳಿದವರು ಈ ವ್ಯಕ್ತಿಯೊಟ್ಟಿಗೆ ಸಂಪರ್ಕ ಹೊಂದುವುದಕ್ಕೆ, ಈ ವ್ಯಕ್ತಿಯಲ್ಲಿ ವ್ಯವಹರಿಸುವುದರಿಂದ ಸ್ವಲ್ಪ ದೂರ ನಿಲ್ಬೋದು. ವ್ಯಕ್ತಿಯೊಟ್ಟಿಗೆ ಒಂದು ಶೇಕ್ ಹ್ಯಾಂಡ್ ಮಾಡುವುದಕ್ಕೂ ಅವರು ಹಿಂದೇಟು ಹಾಕ್ಬೋದು, ನೇರವಾಗಿ ಹೇಳದೇ ಇರ್ಬೋದು. ಆದರೆ ರೋಗಿಗೆ ಇದು ಗೊತ್ತಾಗ್ತದೆ, ತನ್ನನ್ನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ, ತನ್ನನ್ನು ಗುಂಪಿನೊಟ್ಟಿಗೆ ಸೇರಿಸ್ತಾ ಇಲ್ಲ, ತನ್ನನ್ನು ಎಲ್ಲರ ಹಾಗೆ ಟ್ರೀಟ್ ಮಾಡ್ತಾ ಇಲ್ಲ ತುಂಬ. ಆದ ಕಾರಣ ಈ ಸೋರಿಯಾಸಿಸ್ ರೋಗಿಗಳು ಕಾಯಿಲೆಯ ಜೊತೆಗೆ ಒಂದು ರೀತಿಯ ಮಾನಸಿಕವಾದ ಖಿನ್ನತೆ ಮತ್ತು ಒಂದು ರೀತಿಯ ಆತಂಕ ಮತ್ತೊಂದು ಬೇಜಾರು, ದುಃಖ ಇದೆಲ್ಲ ಕೂಡ ಅದರ ಒಟ್ಟಿಗೆ ಸೇರಿಕೊಂಡು ಈ ಕಾಯಿಲೆಯ ಒಂದು ಸ್ಥಿತಿಗೆ ಅದು ಒಂದು ಮತ್ತೊಂದು ತೊಂದರೆಯಾಗಿ ಮನಸ್ಸಿನ ಒಂದು ಇನ್ಫೀರಿಯಾರಿಟಿ, ಕೀಳರಿಮೆ, ಮತ್ತೊಂದು ಸಮಸ್ಯೆ ಕಾಡಲಿಕ್ಕೆ ಇದು ಇದರ ಸಾಮಾಜಿಕ ಆಯಾಮ. ಸೋಷಿಯಲ್ ಆಗಿ ಎಲ್ಲರೊಟ್ಟಿಗೆ ಸೇರುವಾಗ ಅವರು ಆ ಸೋರಿಯಾಸಿಸ್ ಇರುವಂಥ ರೋಗಿ, ಮಹಿಳೆ ಇರ್ಬೋದು, ಪುರುಷ ಇರ್ಬೋದು, ಸಣ್ಣವರು ಇರ್ಬೋದು, ದೊಡ್ಡವರು ಇರ್ಬೋದು, ಎಲ್ಲರಲ್ಲೂ ಕೂಡ ಈ ಒಂದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇದು ಒಂದು ಸಾಧ್ಯತೆ ಇರ್ತದೆ. ಆ ಕಾರಣಕ್ಕಾಗಿ ಕೂಡ ಸೋರಿಯಾಸಿಸ್ ಒಂದು ತುಂಬ ಆತಂಕಕಾರಿಯಾದ ಕಾಯಿಲೆ. ಈಗ ಆಯುರ್ವೇದ ಪದ್ಧತಿಯಲ್ಲಿ ನಾವು ಪ್ರಾಥಮಿಕವಾಗಿ ನೀವು ಚಿಕಿತ್ಸೆ ಕೆಲ ವಿಧಾನಗಳನ್ನು ಹೇಳಿದ್ರಿ, ವಮನ ಚಿಕಿತ್ಸೆ ಈ ತರದಲ್ಲಿ ಮೂಲಕ್ಕೆ ನಾವು ಇದು ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡುವಂತ ಅಂತ ಹೇಳಿ. ಸೊ ಟೋಟಲ್ ಆಗಿ ಸೋರಿಯಾಸಿಸ್ಗೆ ಆಯುರ್ವೇದ ಪದ್ಧತಿಯಲ್ಲಿ ಒಂದು ಚಿಕಿತ್ಸಾ ಮೆಥಡ್ ಅಥವಾ ಥೆರಪಿ ಹೇಗಿರ್ತದೆ ಸರ್? ನೋಡಿ, ನಾನು ಈಗಾಗಲೇ ಹೇಳಿದ ಹಾಗೆ ಶಮನ, ಶೋಧನ ಮತ್ತು ರಸಾಯನ ಚಿಕಿತ್ಸೆ ಮುಖ್ಯವಾಗಿ ಇಲ್ಲಿ. ಅಂದರೆ ಇದನ್ನು ನಾವು ಆಯುರ್ವೇದದಲ್ಲಿ ಕುಷ್ಠ ಅಂತ ಹೇಳುವ ಒಂದು ಕಾಯಿಲೆ, ಕುಷ್ಠ ಅಂದರೆ ಅದರಲ್ಲಿ ಎಲ್ಲ ಚರ್ಮದ ಕಾಯಿಲೆಗಳನ್ನು ಆಯುರ್ವೇದದಲ್ಲಿ ಕುಷ್ಠ ಎನ್ನುವ ಒಂದು ಪರಿಭಾಷೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ತುಂಬ ಪ್ರಾಮುಖ್ಯ. ಹಾಗೆ ಅಂತ ಹೇಳಿ ಇದು ನಾವು ಈಗ ಆಧುನಿಕವಾಗಿ ನಾವೇನು ಲೆಪ್ರಸಿ ಅಂತ ಹೇಳುವುದನ್ನು ಕುಷ್ಠ ಅಂತ ಹೇಳಿ ಕರೀತೇವೆ, ಆ ಕುಷ್ಠ ಅಲ್ಲ ಇದು. ಯಾವುದೇ ಚರ್ಮದ ಕಾಯಿಲೆ ಇರ್ಬೋದು, ಆಯುರ್ವೇದದ ಪರಿಭಾಷೆಯಲ್ಲಿ ಅದು ಕುಷ್ಠ ಎನ್ನುವ ಒಂದು ಕಾಯಿಲೆಯಾಗಿ ಡಯಾಗ್ನೋಸಿಸ್ ಆಗ್ತದೆ. ಅದರಲ್ಲಿ ಬೇರೆ ಬೇರೆ ವಿಧ ಇದೆ. ನಾವು ಸೋರಿಯಾಸಿಸನ್ನು ಆಯುರ್ವೇದದ ರೀತಿಯಲ್ಲಿ ಇದನ್ನು ನಾವು ಏಕಕುಷ್ಠ ಅಥವಾ ಸಿದ್ಮಕುಷ್ಠ ಅಥವಾ ಕಿಟಿಪಕುಷ್ಠ ಅದರ ಲಕ್ಷಣಗಳಿಗೆ ಅನುಸಾರ ಅದು ಹೇಗೆ ಕಾಣಿಸಿಕೊಳ್ತದೆ ಅದಕ್ಕೆ ಅನುಸಾರ ನಾವು ಆಯಾ ರೋಗವನ್ನು ಈ ರೀತಿಯಲ್ಲಿ ಡಯಾಗ್ನೋಸಿಸ್ ಮಾಡುತ್ತೇವೆ. ಮತ್ತು ಇದರಲ್ಲಿ ನಾವು ಚಿಕಿತ್ಸೆ ಕೊಡುವಾಗ ನಾನೀಗ ಹೇಳಿದಾಗೆ ಕಷಾಯಗಳನ್ನು ಬಳಕೆ ಮಾಡ್ತೇವೆ. ತುಂಬ ಕಹಿ ಇರುವಂತಹ, ಅದು ಪಟೋಲ ಅಥವಾ ಪಡುವಲ ಅಂತ ನಾವು ಹೇಳ್ತೇವೆ, ಕಹಿಬೇವು ಅಂತ ನಾವು ಹೇಳ್ತೇವೆ ಈ ರೀತಿ, ಅಥವಾ ತ್ರಿಫಲ ಅಂತ ನಾವು ಹೇಳ್ತೇವೆ. ಮತ್ತು ಗುಗ್ಗುಳು ಕಲ್ಪಗಳು ಅಂತ ಇದೆ, ಗುಗ್ಗುಳು ಮಾತ್ರೆಗಳು ಅಂತ, ಅದರಲ್ಲಿ ಬೇರೆ ಬೇರೆ ರೀತಿಯ ಮಾತ್ರೆಗಳನ್ನು ಆ ರೋಗಿಯ ಲಕ್ಷಣಕ್ಕೆ ಅನುಸಾರ, ರೋಗಿಯಲ್ಲಿ ಏನು ನಿಜವಾಗಿ ಸಮಸ್ಯೆ ಇದೆ ಅದಕ್ಕೆ ಅನುಸಾರ ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಕೆ ಮಾಡುತ್ತೇವೆ. ಮತ್ತು ಚಿಕಿತ್ಸೆ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತದೆ. ಒಬ್ಬನಿಗೆ ಕೊಟ್ಟ ಚಿಕಿತ್ಸೆಯೇ ಇನ್ನೊಬ್ಬನಿಗೆ ಕೂಡ ಇಲ್ಲ. ಯಾಕೆಂದರೆ ಇನ್ನೊಬ್ಬನ ಪ್ರಕೃತಿ ಬೇರೆ ಇರ್ತದೆ, ಅವನ ಜೀವನ ಶೈಲಿ, ಅವನ ವಿಷಯಗಳೇ ಬೇರೆ ಇರ್ತದೆ, ಇವನ ವಿಷಯಗಳೇ ಬೇರೆ ಇರ್ತದೆ. ಅವನ ದೇಹ ಪ್ರಕೃತಿ ಬೇರೆ ಇರ್ತದೆ, ಇವನ ದೇಹ ಪ್ರಕೃತಿ. ಒಬ್ಬರಿಗೆ ಕೊಟ್ಟ ಚಿಕಿತ್ಸೆಯನ್ನೇ ಮತ್ತೊಬ್ಬರಿಗೆ ಆಯುರ್ವೇದದಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ. ಅದನ್ನು ಇಂಡಿವಿಜುವಲಿಸ್ಟ್ ಆಗಿ ಬಹಳ ಯುನೀಕ್ ಆಗಿ ನಾವು ಪ್ರೋಟೋಕಾಲನ್ನು ತಯಾರು ಮಾಡಬೇಕಾಗ್ತದೆ ಎನ್ನುವುದು ಒಂದು ಅಂಶ. ಮತ್ತು ಚಿಕಿತ್ಸೆಗಳನ್ನು ಈ ರೀತಿಯಲ್ಲಿ ರೂಪಿಸಲಾಗ್ತದೆ, ಡಯಾಗ್ನೋಸಿಸನ್ನು ಈ ರೀತಿ ಮಾಡ್ತೇವೆ. ಮತ್ತು ಇದಕ್ಕೆ ರಕ್ತ ಪರೀಕ್ಷೆ ಮಾಡಿ ನಾವು ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ರಕ್ತ ಪರೀಕ್ಷೆ ಮಾಡಿ ಇದು ಸೋರಿಯಾಸಿಸ್ ಎಂದು ಹೇಳಲಾಗುತ್ತದೆ ಎಂದು ಹೇಳುವಂಥ ವಿಷಯ ಯಾವುದಿಲ್ಲ. ರಕ್ತ ಪರೀಕ್ಷೆಯಲ್ಲಿ ಸೋರಿಯಾಸಿಸ್ ಗೊತ್ತೇ ಆಗುವುದಿಲ್ಲ, ಎಲ್ಲ ಚೆನ್ನಾಗಿರ್ತದೆ, ಎಲ್ಲ ಸರಿ ಇರ್ತದೆ, ಎಲ್ಲ ಟೆಸ್ಟುಗಳು ನಾರ್ಮಲ್ ಇರ್ತದೆ. ಆದರೆ
ಸೋರಿಯಾಸಿಸಿಗೆ ಒಂದು ಟೆಸ್ಟ್ ಅಥವಾ ತಪಾಸಣೆ ಅಂತ ಹೇಳಿದರೆ ಆ ಜಾಗದ ಸೋರಿಯಾಸಿಕ್ ಪ್ಯಾಚ್ ಅಥವಾ ಲೀಷನ್ ಏನಿದೆ ಅಲ್ಲಿಂದ ತುಣುಕುಗಳನ್ನು ತೆಗೆದು ಅದರ ಬಯೋಪ್ಸಿ ಟೆಸ್ಟಿಗೆ ಅಂದರೆ ಪೆಥಾಲಜಿ ರೋಗ ಪರೀಕ್ಷೆ ಅದಕ್ಕೆ ಒಳಗಾಗಿಸುವಂಥದ್ದು. ಆಗ ಅದರಲ್ಲಿ ಸೋರಿಯಾಸಿಸ್ ಅಂತೇಳಿ ರಿಪೋರ್ಟ್ ಬರ್ತದೆ. ಅದು ಒಂದೇ ಇರೋದು, ಸೋರಿಯಾಸಿಸ್ ಅಂತ ಹೇಳುವುದನ್ನು ತೀರ್ಮಾನ ಮಾಡಲಿಕ್ಕೆ ಅಥವಾ ದೃಢೀಕರಣ ಮಾಡಲಿಕ್ಕೆ ಬಯೋಪ್ಸಿ ಟೆಸ್ಟ್, ಆ ಚರ್ಮದಲ್ಲಿ ಯಾವ ಭಾಗ ತೊಂದರೆ ಅಲ್ಲಿಂದ ತುಣುಕುಗಳನ್ನು ತೆಗೆದು ಟೆಸ್ಟ್ಗೆ ಕಳಿಸುವುದು. ಅದು ಬಿಟ್ಟರೆ ಬೇರೆ ಒಂದು ಸೋರಿಯಾಸಿಸ್ಗೆ ಒಂದು ನಿಖರವಾದ ದೃಢೀಕರಣ ಪರೀಕ್ಷೆ ಇಲ್ಲ. ಅದು ದೃಢೀಕರಣ. ಯಾವ ರೀತಿ ಕ್ಯಾನ್ಸರಿಗೆ ನಾವು ಬಯೋಪ್ಸಿ ಅಂತಿಮ ಅಂತ ನಾವು ಹೇಳ್ತೇವೆ, ಕನ್ಫರ್ಮೇಟ್ರಿ ಅಂತ ಹೇಳ್ತೇವೆ, ಅದೇ ರೀತಿ ಸೋರಿಯಾಸಿಸ್ಗೆ ಈ ವಿಧಾನ ಇದು ತುಂಬ ಕನ್ಫರ್ಮೇಟ್ರಿ ಆಗಿರುವಂಥದ್ದು. ಸರ್, ಈಗ ನಾವು ಈಗಾಗಲೇ ಹೇಳಿದ್ವಿ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿ ಇದೆ, ಆದರೆ ಆಯುರ್ವೇದದಲ್ಲಿ ಈ ರೋಗವನ್ನ ಮೂಲೋತ್ಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ. ಸೊ ಈಗ ನಿಮ್ಮ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆಯಲ್ಲಿ ಒಂದು ರೋಗಿಗೆ ನೀವು ಚಿಕಿತ್ಸೆ ಮಾಡಿ ಅವರು ಸಂಪೂರ್ಣವಾಗಿ ಗುಣಮುಖವಾಗಿರುವಂತ ಒಂದು ಕೇಸ್ ಸ್ಟಡಿ ಅಂತದ್ದು ಯಾವುದೋ ಇದ್ರೆ ನಾವು ನೋಡಿ. ಒಂದಲ್ಲ, ತುಂಬ ದಾಖಲೆಗಳಿದೆ. ಅವರಿಗೆ ನಾನು ಎಲ್ಲರೂ ಕೂಡ ಎಲೋಪತಿಯ ಚಿಕಿತ್ಸೆಯನ್ನು ತುಂಬ ಸಮಯಗಳ ಕಾಲ ಪೂರೈಸಿ ಬಂದವರು ಎನ್ನುವುದು ಗಮನಿಸತಕ್ಕ ಅಂಶ. ಯಾರು ಕೂಡ ಆರಂಭದಲ್ಲಿ ಆಯುರ್ವೇದಕ್ಕೆ ಬಂದವರು ಇಷ್ಟವರೆಗೆ ನನ್ನ ಹತ್ರ ಇಲ್ಲ. ಎಲ್ಲರೂ ಕೂಡ ಚರ್ಮದ ಡಾಕ್ಟರ್ ಹತ್ರ ಎಲೋಪತಿ ಚಿಕಿತ್ಸೆಯನ್ನು ಪಡೆದೇ ಬಂದವರು, ಕೆಲವರಲ್ಲಿ ಸ್ಟಿರಾಯ್ಡ್ ಚಿಕಿತ್ಸೆಯನ್ನು ಹಾಕಿ ಬಂದವರು, ಹಾಗೆ ಒಬ್ಬರು ಆಯುರ್ವೇದ ಮತ್ತು ಹೋಮಿಯೋಪತಿ ಎಲ್ಲವನ್ನು ಮುಗಿಸಿ ಬಂದಿದ್ದಾರೆ. ಕಾಯಿಲೆ ಶುರುವಾಗಿ ಸಾಮಾನ್ಯವಾಗಿ 3 ವರ್ಷ ಆಗಿತ್ತು ಅವರಿಗೆ. ಅವರ ನಾಡಿ ಇದೆಲ್ಲ ಪರೀಕ್ಷೆ ಮಾಡಿದೆ, ನಾಡಿಯಲ್ಲೂ ಸಮಸ್ಯೆ ಇತ್ತು, ಮತ್ತು ದೋಷಗಳು ವಾತ ಮತ್ತು ಕಫ ಇತ್ತು. ಅವರಲ್ಲಿ ಹಸಿವೆ, ಅಗ್ನಿ, ಜಠರಾಗ್ನಿಯ ಬಲ ಕಡಿಮೆ ಇತ್ತು, ಮತ್ತು ಅವರಲ್ಲಿ ಈ ಲಕ್ಷಣಗಳು ಬಾಯಿ ಹುಣ್ಣಿತ್ತು. ಬಾಯಿ ಹುಣ್ಣು ನೋಡಿ, ಕೆಲವರಲ್ಲಿ ಅದು ಬಾಯಿ ಹುಣ್ಣು ಈ ಬೇರೆ ಲಕ್ಷಣಗಳು ಕೆಲವು ಲಕ್ಷಣಗಳು ಸೇರಿರುತ್ತೆ, ಮತ್ತು ಆ ಚರ್ಮದ ಬಿರುಕು ಬಿಟ್ಟ ಜಾಗದಲ್ಲಿ ಉರಿ ಇತ್ತು, ಮತ್ತು ಹಸಿವೆ ಕಡಿಮೆ ಇತ್ತು, ಮತ್ತು ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸ್ ಇತ್ತು, ನಿದ್ರೆಯಲ್ಲಿ ವ್ಯತ್ಯಾಸ ಇತ್ತು, ಮತ್ತು ತೀವ್ರವಾದ ಸುಸ್ತು, ಮತ್ತು ಯಾವಾಗಾದ್ರೊಮ್ಮೆ ಜ್ವರ ಬರುತ್ತಿತ್ತು. ಅವರಿಗೆ ನಾನು ಪ್ರೋಟೋಕಾಲ್ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಯಾವುದೇ ಒಂದು ವಿಷಯದಲ್ಲಿ ಇಂಥ ಕಾಯಿಲೆಯಲ್ಲಿ ಕೇವಲ ಕಷಾಯ ಚೂರ್ಣ ಮಾತ್ರೆಗಳನ್ನು ಕೊಟ್ಟು ಕಳಿಸುವಂಥದ್ದು ಅದು ಸಂಪೂರ್ಣವಾದ ಪ್ರಯೋಜನ ಕೊಡುವುದಿಲ್ಲ. ನಾನು ಗಮನಿಸಿದ ಹಾಗೆ ಶೋಧನ ಚಿಕಿತ್ಸೆ, ಡಿಟಾಕ್ಸಿಫಿಕೇಷನ್ ಥೆರಪಿ ಬೇಕಾಗ್ತದೆ. ಅವರಿಗೆ ವಮನ ಕರ್ಮ ಮಾಡಿದೆ, ವಿರೇಚನ ಕರ್ಮ ಮಾಡಿದೆ, ಮತ್ತು ತಕ್ರಧಾರ ಮಾಡಿದೆ. ಇದು ಇಷ್ಟರಲ್ಲಿ ಅವರು ವಯಸ್ಸು 30ರಿಂದ 40 ವರ್ಷ ಒಳಗಿನವರಾದ್ದರಿಂದ ಅವರಿಗೆ ಈ ಎಲ್ಲ ಚಿಕಿತ್ಸೆಗಳನ್ನು ಮಾಡಿದೆ. ಈಗ ಒಂದು 80 ವರ್ಷ ಅಥವಾ 70 ವರ್ಷದ ರೋಗಿಗಿದೆ ಈ ರೀತಿಯ ಚಿಕಿತ್ಸೆ ಮಾಡಲಿಕ್ಕೆ, ಅವರಿಗೆ ಬಸ್ತಿ ಕರ್ಮಕ್ಕೆ ಹೋಗಬೇಕು. ಹಾಗೆ ಮಾಡಿದಾಗ ಅದ್ಭುತವಾಗಿ ಆ ಎಲ್ಲ ಲೀಷನ್ಗಳು ಕಡಿಮೆ ಆಗಿದೆ. ಸ್ಟಿರಾಯ್ಡ್ ಸೇವನೆಯನ್ನು ನಿಲ್ಲಿಸಿದಾಗ ಒಮ್ಮೆ ಹೆಚ್ಚಾಗಿದೆ, ಆದರೆ ಅವರು ರೋಗಿಯ ಸಹಕಾರ ನಮಗೆ ಬೇಕಾಗ್ತದೆ. ರೋಗಿ ಸ್ವಲ್ಪ ತಾಳ್ಮೆಯಿಂದ ಕೂಡಲೇ ವೈದ್ಯರ ಹತ್ರ ಜಗಳ ತೆಗೆದ್ರೆ, ಈಗ ಜೋರಾಯಿತು, ಹೇಗೆ ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗಲೇ ಅಂತ ಕೇಳಿದರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಒಮ್ಮೆ ಜೋರಾಯಿತು, ಆಗ ಅವರಿಗೆ ಅರ್ಥ ಆಗಿದೆ, ಅದು ಸ್ಟಿರಾಯ್ಡ್ ತಗೊಳ್ಳೋದನ್ನು ಒಮ್ಮೆ ನಿಲ್ಲಿಸಿದ ಕಾರಣ ಜೋರಾಗಿದೆ. ಮತ್ತು ಇದರಲ್ಲಿ ನಾವು ಈ ವಮನ ವಿರೇಚನ ಮಾಡಿಸುವುದಕ್ಕಿಂತ ಮುಂಚೆ ನಾವೊಂದು ಮದ್ದಿನ ತುಪ್ಪ ಕುಡಿಲಿಕ್ಕೆ ಕೊಡ್ತೇವೆ, ಸ್ನೇಹಪಾನ ಅಂತ ನಾವು ಹೇಳ್ತೇವೆ. ಅದೊಂದು ಕಹಿ ಇರುವ ತುಪ್ಪ ಇರ್ತದೆ, ಅದನ್ನು ದಿನಾಲು ತಗೊಳ್ಳಿಕ್ಕೆ ಇರ್ತದೆ. ಹೀಗೆ ತಗೊಂಡಾಗ ಆ ವ್ಯಕ್ತಿಯಲ್ಲಿ ಲಕ್ಷಣಗಳು ಜಾಸ್ತಿ, ಒಮ್ಮೆ ಸೋರಿಯಾಸಿಸ್ ಜಾಸ್ತಿ ಆಗಿದೆ, ಚರ್ಮದ ತೊಂದರೆ, ಆಗೇನವರು ಗಲಾಟೆ ಮಾಡಲಿಲ್ಲ ಪೇಷಂಟು. ಅವರೇ ಹೇಳಿದರು ಅದು ತಗೊಳ್ಳುವಾಗ ಒಮ್ಮೆ ಜಾಸ್ತಿಯಾಗಿ ಮತ್ತೆ ಅದು ಕಡಿಮೆ ಆಗುವುದಲ್ಲ ಅಂತ. ಆಯುರ್ವೇದದಲ್ಲಿ ಒಮ್ಮೆ ಉತ್ಕ್ಲೇಶ ಆಗಿ ಮತ್ತೆ ಆ ದೋಷಗಳನ್ನು ನಾವು ಹೊಟ್ಟೆಗೆ ತಂದು ಅಲ್ಲಿಂದ ವಾಂತಿಯ ಮೂಲಕವೋ ಅಥವಾ ವಿರೇಚನದ ಮೂಲಕ ಅದು ಹೋಗುವಂಥದ್ದು ಬಹಳ ಅದ್ಭುತವಾದ ಕಾನ್ಸೆಪ್ಟ್. ಅದು ಆದ ಕೂಡಲೇ ರೋಗಿಯಲ್ಲಿ ಲಕ್ಷಣಗಳು, ಆ ವಿರೇಚನ ಅಥವಾ ವಮನ ಆದ ತಕ್ಷಣ 1 ವಾರ ಅಥವಾ 10 ದಿನದಲ್ಲಿ ಲಕ್ಷಣಗಳು ಕಡಿಮೆ ಆದದ್ದು ಆ ರೋಗಿಯಲ್ಲಿ ಕಂಡು ಬಂತು. ಮತ್ತು ಅವರು ಈಗ ನಂತರ ಅವರಿಗೆ ಮರುಕಳಿಸಲೇ ಇಲ್ಲ ಎನ್ನುವುದು ಬಹಳ ವಿಶೇಷವಾದ ವಿಚಾರ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಇದೆ ನನ್ನ ಹತ್ರ. ಸೊ ಆದ ಕಾರಣ ಆ ಮರುಕಳಿಸದೇ ಇರುವ ವಿಷಯ ಉಲ್ಲೇಖ ಆಗುವುದಿಲ್ಲ ಅಂತ. ಸೊ ಇದು ಅದು ಉಲ್ಲೇಖ ಆಗುವುದು ಯಾವಾಗಂದರೆ ಯಾವುದೋ ಒಂದು ಸೆಮಿನಾರಲ್ಲಿಯೋ ಅಥವಾ ವರ್ಲ್ಡ್ ಕಾನ್ಫರೆನ್ಸಲ್ಲಿ ನಾವು ಹೋಗಿ ಪ್ರೆಸೆಂಟ್ ಮಾಡಿದಾಗ. ಆದರೆ ಹಾಗೆ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶಗಳು ಕೂಡ ಕಡಿಮೆ ಇರ್ತದೆ. ಮತ್ತೆ ಹಾಗೆ ಅವಾಗ ಪ್ರೆಸೆಂಟ್ ಮಾಡಿದಾಗಲೂ ಅವರು ಅಕ್ಸೆಪ್ಟ್ ಮಾಡಲಿಕ್ಕೆ ಅದಕ್ಕೆ ತುಂಬ ಈ ರಿಸರ್ಚ್ ಮೆಥಡಾಲಜಿ ಅಂತ ಹೇಳ್ತೇವೆ, ಆ ರೀತಿ ಎಲ್ಲ ಸ್ಟ್ಯಾಟಿಸ್ಟಿಕಲ್ ಡಾಟಾ ಎಲ್ಲ ಆಧಾರದ ಭಾರತೀಯ ಅಂತ ಈ ಸಾಮಾಜಿಕ ಪದ್ಧತಿಯಲ್ಲಿ ಅದನ್ನು ನಾವೆಲ್ಲವನ್ನು ಒಬ್ಬ ಪ್ರಾಕ್ಟೀಸ್ ಮಾಡುವ ಡಾಕ್ಟ್ರು ಆ ರೀತಿಯ ಸಂಶೋಧನಾತ್ಮಕವಾಗಿ ನಾವು ವಿಶ್ವವಿದ್ಯಾಲಯದಲ್ಲಿ ಇದ್ದ ರೀತಿಯ ಸಂಶೋಧನಾ ಪ್ರೋಟೋಕಾಲ್ಗಳನ್ನು ನಾವಿಲ್ಲಿ ಮಾಡಿಲ್ಲದ ಕಾರಣ ನಾವು ಅದರ ಫೋಟೋ ಇಟ್ಟಿರ್ತೇವೆ. ಮೊದಲು ಮತ್ತು ಚಿಕಿತ್ಸೆ ನಂತರ ಮಾಡಿದ ಚಿಕಿತ್ಸೆ ಮತ್ತು ಅವನ ಲಕ್ಷಣ ಎಲ್ಲ ದಾಖಲೆ ಶೀಟ್ ಇರ್ತದೆ. ಆದರೆ ಅದು ಆಕ್ಸೆಪ್ಟ್ ಆಗುವುದಿಲ್ಲ, ಯಾಕೆಂದರೆ ಆ ಪ್ರೋಟೋಕಾಲ್ ಪ್ರಕಾರ ಇಲ್ಲ ನಿಮ್ಮ ಸಂಶೋಧನೆ ಅಂತ ಕ್ರೈಟೀರಿಯಾ ಆಗಿರ್ತದೆ. ಹಾಗಾಗಿ ಅಂತಹ ಒಂದು ಅವಕಾಶಗಳು ಕೂಡ ಈ ಗುಣ ಇದನ್ನು ದಾಖಲಿಸುವುದಕ್ಕೆ ಅಲ್ಲಿ ವ್ಯವಸ್ಥೆ ಇರುವುದಿಲ್ಲ. ದೊಡ್ಡ ಒಂದು
ಕಾನ್ಫರೆನ್ಸಿನ ಮಟ್ಟದಲ್ಲಿ ಹೇಳುವುದಿದ್ರೆ ಈ ರೀತಿ ಇರ್ತದೆ. ಆದ ಕಾರಣ ನಾವೊಂದು ರಿಸಲ್ಟ್ ಇದೆ ಅಂತ ಹೇಳುವುದನ್ನು ಕೇಸ್ ಸ್ಟಡಿ ಅಥವಾ ಕೇಸ್ ಹಿಸ್ಟ್ರಿ ಮೂಲಕ ನಾವೇ ಅದನ್ನು ಇಟ್ಟುಕೊಂಡು ನಾವು ರೋಗಿಗಳಲ್ಲಿ ಬಳಸ್ತಾ ಹೋಗಿ ಆ ರೋಗಿಯ ಗುಣಮುಖತೆಯ ಮೂಲಕ ಅದನ್ನು ತೋರ್ಪಡಿಸಬೇಕಾಗ್ತದೆ. ಖಂಡಿತವಾಗ್ಲಿ. ಅಂದ್ರೆ ಇದರಲ್ಲಿ ಈಗ ಏನು ಅಂತ ಹೇಳಿದ್ರೆ ಆ ಗುಣಮುಖನಾದ ರೋಗಿ ಮತ್ತೆ ಇದರ ಬಗ್ಗೆ ಒಂದು 4 ಜನಕ್ಕೆ ಹೇಳಿಕೊಂಡು ಖಂಡಿತವಾಗಿ ಈಗ ನಮ್ಮಲ್ಲಿ ಬಹಳಷ್ಟು ರೋಗಿಗಳು ಸೋರಿಯಾಸಿಸ್ ಬಂದಿದ್ದಾರೆ. ಹೇಗೆಂದ್ರೆ ಒಬ್ಬರು ಗುಣ ಆಗಿ ಅವರು ಮತ್ತೊಬ್ಬರಿಗೆ ಹೇಳಿ ನಂತರ ಬರುವಂತ ಯಾರು ಕೆಲವರು ಇದ್ದಾರೆ. ಈಗ ಅಂದ್ರೆ ಈ ಫೇಸ್ಬುಕ್ ಮೀಡಿಯಾ ನೋಡಿ ಅಂದ್ರೆ ಜಾಹೀರಾತಿನ ಯುಗ ಅಲ್ವಾ, ಜಾಹೀರಾತು ನೋಡಿ ಕೆಲವರು ಹೋಗೋರು ಇರ್ಬೋದು ಚಿಕಿತ್ಸೆಗೆ. ಬಟ್ ಗುಣಾದವರು ಹೇಳಿ ಬಂದ ರೋಗಿಗಳು ಅವರು ನಮ್ಮ ಸೂಚನೆಗಳನ್ನು ಸರಿಯಾಗಿ ಪಾಲಿಸ್ತಾರೆ. ನಾವು ಆಹಾರದಲ್ಲಿ ಈಗ ಮಾಂಸ ತಿನ್ನಬಾರದು ಅಂತ ಹೇಳಿದರೆ ಅವರು ನಾವು ಹೇಳಿದ ಸೂಚನೆಗಳನ್ನು ಅವರು ಪಾಲಿಸ್ತಾರೆ. ಅದು ಕೂಡ ತುಂಬ ಮುಖ್ಯ. ನಾನು ಫೇಸ್ಬುಕ್ಕಲ್ಲಿ ನಿಮ್ಮದು ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ, ಅವರು ಬರ್ತಾರೆ. ಬಂದಾಗ ನಮ್ಮ ಸೂಚನೆ ಅವರು ತಗೊಳ್ಳಿಕ್ಕೆ ತಯಾರಿಲ್ಲ. ನಾವು ಇಂಥ ಆಹಾರ ಸೇವನೆ ಮಾಡಿದ್ರೆ ತಾಳ್ಮೆಯೂ ಇರುವುದಿಲ್ಲ. ಅವರು ಅಂದರೆ ಅದರ ಪ್ರಭಾವಕ್ಕೊಳಗಾಗಿ ಬಂದದ್ರಿಂದ ಅವರು ಅದನ್ನು ಪೂರ್ತಿಯಾಗಿ ಒಮ್ಮೆ ಮಧ್ಯದಲ್ಲಿ ಸ್ವಲ್ಪ ಏರುಪೇರಾದರೆ ಅದರಲ್ಲೇ ಅವರು ತಾಳ್ಮೆ ಕಟ್ಟ ಹೊಡಿಲಿಕ್ಕೆ ಶುರುವಾಗ್ತದೆ. ಒಂದು 10 ದಿನದಲ್ಲೇ ಅವರು ಅದನ್ನು ಜಡ್ಜ್ ಮಾಡಿಬಿಡ್ತಾರೆ. ಚಿಕಿತ್ಸೆಯ ಒಂದು ಗುಣವನ್ನು, ಚಿಕಿತ್ಸೆ ಇದು ವೈಫಲ್ಯ ಅಂತ ತಿಳ್ಕೊಳ್ತಾರೆ. ಈ ರೀತಿ ಎಲ್ಲ ಇದೆ. ಹಾಗಾಗಿ ಬೇರೆ ಬೇರೆ ಒಂದು ಮನಸ್ಥಿತಿಗಳ ರೋಗಿಗಳಿರ್ತಾರೆ, ಬೇರೆ ಬೇರೆ ಮನಸ್ಥಿತಿಗಳ ಅಪ್ರೋಚ್ ಇರ್ತದೆ ನಮ್ಮ ಹತ್ರ ಬರುವಾಗ ರೋಗಿಗಳ ಅಪ್ರೋಚ್. ಆದ ಕಾರಣ ಎಲ್ಲ ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ರೂಪಿಸಬೇಕಾಗ್ತದೆ. ಹಾಗಾಗಿ ಆ ರೋಗಿಯಲ್ಲಿ ಅದು ಮತ್ತೆ ಮರುಕಳಿಸದೇ ಇದ್ದ ಒಂದು ಸ್ಥಿತಿ ಕೂಡ ಇತ್ತು. ಸರ್, ಈಗ ನಾವು ಬಹಳಷ್ಟು ವಿಚಾರಗಳನ್ನು ಚರ್ಚಿಸಿದ್ದೇವೆ. ಕೆಲವೊಂದು ವಿಚಾರಗಳು ಇನ್ನೂ ಸ್ವಲ್ಪ ಚರ್ಚಿಸಲಿಕ್ಕೆ ಬಾಕಿ ಇದೆ. ಈಗ ನಾವು ಈ ಔಷಧಗಳ ಬಗ್ಗೆ ಬರುವುದಾದ್ರೆ, ಯಾವುದಾದ್ರೂ ಔಷಧಿಗಳು ಈ ಸೋರಿಯಾಸಿಸ್ ಸಮಸ್ಯೆ ಉಂಟಾಗ್ಲಿಕ್ಕೆ ಕಾರಣ ಆಗ್ತದಾ, ಅಥವಾ ಈಗ BP ಇದೆ, ರಕ್ತ ಒತ್ತಡ ಇದೆ, ಇಂಥ ರೋಗಿಗಳಿಗೆ, ರಕ್ತದೊತ್ತಡ ಇರುವ ರೋಗಿಗಳಿಗೆ ಸೋರಿಯಾಸಿಸ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆಯಾ, ಹೇಗೆ ಇದು ಅಂತ ಹೇಳಿ ನೋಡಿ. ಇಲ್ಲಿ ನೀವು 2 ಪಾಯಿಂಟ್ ಹಾಕಿದ್ದೀರಿ. ಏನಂದ್ರೆ ಒಂದು ಔಷಧಗಳಿಂದಾಗಿ ಸೋರಿಯಾಸಿಸ್ ಬರ್ತದ ಎನ್ನುವುದು ಒಂದು ವಿಚಾರ. ಇನ್ನೊಂದು ರಕ್ತದೊತ್ತಡ ಇದ್ದವರಲ್ಲಿ ಸೋರಿಯಾಸಿಸ್ ಬರ್ತದ ಅಂತ 2 ವಿಷಯ. ನಾನು ಎರಡನೇದನ್ನು ಮೊದಲು ಟಚ್ ಮಾಡ್ತೇನೆ. ರಕ್ತದೊತ್ತಡ ಮತ್ತು ಸೋರಿಯಾಸಿಸ್ ಅಂತ ಎರಡೂ ಸಂಗತಿಗಳಲ್ಲಿ ಕೂಡ ಒಂದು ಕಾಮನ್ ಆದ ವಿಷಯ ಇದೆ. ಅದೇನೆಂದರೆ ಕ್ರಾನಿಕ್ ಇನ್ಫ್ಲಾಮೇಷನ್. ಅಂದರೆ ಹೈಪರ್ ಟೆನ್ಷನ್ ಕೂಡ ಒಂದು ದೀರ್ಘಕಾಲೀನವಾದ ಇನ್ಫ್ಲಾಮೇಷನ್ ರಕ್ತನಾಳದ್ದು. ಈ ಸೋರಿಯಾಸಿಸ್ ಕೂಡ ಹಾಗೆ ದೀರ್ಘಕಾಲದ ಒಂದು ಇನ್ಫ್ಲಾಮೇಷನ್, ಅದು ಚರ್ಮದ್ದು. ಈ ರೀತಿ ಎರಡರಲ್ಲಿ ಒಂದು ಸಾಮಾನ್ಯವಾದ ವಿಚಾರ ಇದೆ. ಆದ ಕಾರಣ ಎರಡು ಕೂಡ ಬಹಳ ಸಾಮಾನ್ಯತೆ ಇದೆ ಎನ್ನುವುದು ಒಂದು ಪಾಯಿಂಟ್. ಇನ್ನೊಂದು, ಈ ಔಷಧಗಳು, ಅದರಲ್ಲೂ ಮುಖ್ಯವಾಗಿ ಇಷ್ಟವರೆಗೆ ಮಾಡಿದ ಅಧ್ಯಯನಗಳ ಮತ್ತು ವರದಿಗಳ ಪ್ರಕಾರ ರಕ್ತದೊತ್ತಡಕ್ಕೆ ಬಳಸುವಂಥ, ಚಿಕಿತ್ಸೆಗೆ ಬಳಸುವಂಥ ಎಷ್ಟೋ ಔಷಧಿಗಳು ಮತ್ತು ಅದು ಬಹಳ ನೀರು ದೋಸೆಯ ಹಾಗೆ ಅದು ಸೇವನೆ ಆಗ್ತಾ ಉಂಟು. ಅಂಥ ಔಷಧಿಗಳು ಅದು ಸೋರಿಯಾಸಿಸನ್ನು ಉಂಟು ಮಾಡ್ತದೆ. ಮತ್ತು ಯಾರಲ್ಲಿ ಸೋರಿಯಾಸಿಸು ಇದೆ ಅವರಲ್ಲಿ ಆ ಲಕ್ಷಣಗಳನ್ನು ಉಲ್ಬಣ ಮಾಡ್ತದೆ. ಅದರಲ್ಲಿ ಮುಖ್ಯವಾಗಿ ಬೀಟಾ ಬ್ಲಾಕರ್ಸ್ ಅಂತ, ಅಂದರೆ ನಾವು ಮೆಟಾಪ್ರೊಲೊಲಾಲ್, ಪ್ರೊಪ್ರಾನಲಾಲ್ ಈ ಥರದ ಔಷಧಗಳು ಮತ್ತು ಕೆಲವೊಂದು ACE ಇನ್ಹಿಬಿಟರ್ಸ್ ಅಂತ. ಸೊ ಅಂತಹ ಔಷಧಗಳು ಈ ರೀತಿಯ ಸೋರಿಯಾಸಿಸನ್ನು ಉಂಟು ಮಾಡ್ತದೆ. ಟೆಲ್ಮಿಸಾರ್ಟಾನ್ ಇದು ಕೂಡ ಇವತ್ತು ರಕ್ತದೊತ್ತಡದ ಒಂದು ಸಾಮಾನ್ಯ ಬಳಕೆ ಔಷಧಿ. ಟೆಲ್ಮಿಸಾರ್ಟಾನ್, ಕ್ಯಾಪ್ಟೋಪ್ರಿಲ್, ಸೊ ಇದೆಲ್ಲ ರ್ಯಾಮಿಪ್ರಿಲ್. ಸೊ ಈ ಎಲ್ಲ ಔಷಧಿಗಳು ಕೂಡ ಸೋರಿಯಾಸಿಸ್ ಇದ್ದವರಲ್ಲಿ ಅದನ್ನು ಉಲ್ಬಣ ಮಾಡುತ್ತದೆ. ಕೆಲವರಲ್ಲಿ ಅಧ್ಯಯನದ ಪ್ರಕಾರ ಅದು ಸೋರಿಯಾಸಿಸನ್ನು ಉಂಟು ಮಾಡಿದೆ ಕೂಡ. ಇದು ರಕ್ತದೊತ್ತಡಕ್ಕೆ ಬಳಸುವ ಎಷ್ಟೋ ಔಷಧಿಗಳ ವಿಚಾರ. ಇನ್ನು ಮೆಟ್ಫಾರ್ಮಿನ್ ಅಂತ ಹೇಳುವಂಥ ಸಕ್ಕರೆ ಕಾಯಿಲೆಗೆ ಬಳಸುವಂಥ ಸಾಮಾನ್ಯ ಔಷಧಿ. ಎಷ್ಟೋ ಜನರಲ್ಲಿ ಮೆಟ್ಫಾರ್ಮಿನ್ ತಕ್ಕೊಂಡವರಲ್ಲಿ ಸೋರಿಯಾಸಿಸು ಕಾಯಿಲೆ ಉಲ್ಬಣ ಆದ ವಿಚಾರ ವರದಿಯಾಗಿದೆ. ಇದು ರಿಸರ್ಚ್ ಆರ್ಟಿಕಲಲ್ಲಿ ಕಂಡು ಬಂದಿದೆ. ಆದ ಕಾರಣ ಅದು ಒಂದು ವಿಷಯ. ಮೆಟ್ಫಾರ್ಮಿನ್ ಎಂಬುದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟಿಂದ ಇದು ಯಾವುದು ಇವತ್ತು ಸಕ್ಕರೆ ಕಾಯಿಲೆಗೆ. ಸೊ ಅದು ಒಂದು ವಿಚಾರ. ಈ ರೀತಿ ಬೇರೆ ಬೇರೆ ಔಷಧಗಳು ಇವತ್ತು ಮತ್ತೆ ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದಕ್ಕೆ ಅಂತ ಎಷ್ಟು ಔಷಧಿಗಳು. ಅದರಲ್ಲಿ ಸ್ಟ್ಯಾಟಿನ್ ಡ್ರಗ್ಸ್ ಕಾಮನ್, ಎಟರೋಸ್ಟ್ಯಾಟಿನ್, ರೋಸುವಾಸ್ಟ್ಯಾಟಿನ್ ಅಂತ. ಸೊ ಎಟರೋಸ್ಟ್ಯಾಟಿನ್ ಎನ್ನುವಂಥ ಔಷಧಿ ಬಹಳಷ್ಟು ಸಂಖ್ಯೆಯಲ್ಲಿ ಸೋರಿಯಾಸಿಸ್ ಕಾಯಿಲೆಯನ್ನು ಉಂಟು ಮಾಡಿದ ವರದಿಗಳು ದಾಖಲಾಗಿದೆ. ಆದ ಕಾರಣ ಕೊಲೆಸ್ಟ್ರಾಲ್ ಔಷಧ ಇರ್ಬೋದು, BP ಔಷಧಗಳಿರ್ಬೋದು. ಇದನ್ನು ನಾನು ಹಠಾತ್ತಾಗಿ ನಿಲ್ಲಿಸಬೇಕು ಅಂತ ಹೇಳುವುದಿಲ್ಲ. ಆದರೆ ಈ ರೀತಿ ಔಷಧಗಳಿಗೆ ಪರ್ಯಾಯವಾಗಿ ಉತ್ತಮ ಆಯ್ಕೆಗಳನ್ನು ಕಂಡುಕೊಳ್ಳುವುದು ಇದೆ. ಆ್ಯಕ್ಚುಲಿ ಇದೆಲ್ಲ 5 ಬ್ಯಾಡ್ ಡ್ರಗ್ಸ್ ಫಾರ್ ಹೈಪರ್ ಟೆನ್ಷನ್ ಅಂತ ದಾಖಲಾಗಿದೆ. ನೀವು ಗೂಗಲಲ್ಲಿ ನೋಡಿದರೆ ಕೂಡ ಗೊತ್ತಾಗ್ತದೆ. 5
ಕೆಟ್ಟ ಔಷಧಗಳು ಅಂತ BP-ಗೆ. ಅದರ ಬದಲಾಗಿ ಬೇರೆ ಪರ್ಯಾಯ ಔಷಧಗಳನ್ನು ಆಧುನಿಕ ಪದ್ಧತಿಯಲ್ಲಿ ಬಳಸ್ಬೋದು. ಮತ್ತು ಹೆಚ್ಚು ಒತ್ತು ಕೊಡುವಂಥದ್ದು ಅದು ಬಾರದಾಗೆ ಮಾಡಲಿಕ್ಕೆ ನಾವು ಏನು ಮಾಡಬಹುದು ಎನ್ನುವಂಥ ವಿಷಯ ನಮ್ಮ ಜೀವನ ಪದ್ಧತಿ, ಆರೋಗ್ಯ, ಈ ರೀತಿಯ ವಿಚಾರ ಇರ್ತದೆ. ಆದ ಕಾರಣ ಒಬ್ಬ ವೈದ್ಯ ವಿಜ್ಞಾನಿ ಹೇಳಿದಂತೆ ಆ ಮಾತು ನಮಗೆ, ಅಂದರೆ ಔಷಧ ಬಹಳ ಸಂಪೂರ್ಣ ಸುರಕ್ಷಿತ ಅಂತ ನಾವು ಭಾವಿಸೋದು ಬೇಡ ಅಂತ. ಔಷಧ ಉಂಟು ಅಂತೇಳಿ ನಾನು ಏನೋ ಸಾವನ್ನು ಜಯಿಸಿದೆ ಅಂತ ಹೇಳುವ ರೀತಿಯಲ್ಲಿ ನಾವು ವರ್ತಿಸ್ತೇವೆ. ಆದರೆ ಆ ವೈದ್ಯ ವಿಜ್ಞಾನಿ ಹೇಳ್ತಾನೆ, ನಮ್ಮ ಹತ್ರ ಇರುವ ಎಲ್ಲ ಔಷಧಗಳನ್ನು ಸಮುದ್ರಕ್ಕೆ ಬಿಸಾಡಿದರೆ ಎಷ್ಟೋ ಸಮುದ್ರದಲ್ಲಿರುವ ಜೀವಿಗಳು ಸಾಯ್ಬೋದು, ಆದರೆ ಮನುಷ್ಯ ಜನಾಂಗಕ್ಕೆ ಒಳ್ಳೆಯದಾಗ್ತದೆ ಅಂತ. ಅಂದರೆ ಸಮುದ್ರಕ್ಕೆ ಬಿಸಾಡಿದರೆ ಮನುಷ್ಯರು ಬಚಾವಾಗ್ತಾರೆ ಅಂತ. ಹಾಗಂತೇಳಿ ಸಮುದ್ರಕ್ಕೆ ಬಿಸಾಡಬೇಕು ಅಂತ ನಾನು ಹೇಳಿದಲ್ಲ. ಅಂದರೆ ಈ ವಾಕ್ಯವನ್ನು ನಾವು ಶಬ್ದಶಃ ವ್ಯಾಕರಣ ಪ್ರಕಾರ ತಗೊಳ್ಳುವುದಕ್ಕಿಂತ ಅದರ ಒಂದು ತಾತ್ಪರ್ಯ ಅಂದರೆ ಔಷಧಗಳು ಅಷ್ಟು ಡ್ಯಾಮೇಜ್ ಮಾಡುತ್ತದೆ, ಔಷಧಗಳಿಂದಾಗಿ ಸಾವಿನ ಸಂಖ್ಯೆ ಎಷ್ಟಿರಬಹುದು, ಔಷಧಗಳಿಂದಾಗಿ ಬರುವಂಥ ಔಷಧಜನ್ಯ ಕಾಯಿಲೆಗಳ ಸಂಖ್ಯೆ ಎಷ್ಟಿರ್ಬೋದು. ಅದು ಕೇವಲ ಸೋರಿಯಾಸಿಸಿನ ವಿಷಯ ಮಾತ್ರ ಅಲ್ಲ, ಸೋರಿಯಾಸಿಸಿನಂಥ ಅನೇಕ ಕಾಯಿಲೆಗಳ ವಿಷಯದಲ್ಲಿ ಇವತ್ತು ಔಷಧಗಳು. ಮತ್ತು ಇವತ್ತೊಂದು ಒಂದು ವೈದ್ಯ ಜಗತ್ತಲ್ಲಿ ಕೂಡ ಒಂದು ತಲೆಯಲ್ಲಿ ಇದೆ, ಏನಂತ ಹೇಳಿದರೆ, ಒಬ್ಬರು ಪ್ರಾಯದ ವ್ಯಕ್ತಿ ಬಂದರೆ, ವಯಸ್ಸಾದ ವ್ಯಕ್ತಿಗಳಿಗೆ ತುಂಬ ಮದ್ದು ಬರೆಯುವುದು, ಅವರಿಗೆ ಎಷ್ಟು ಬೇಕಾದ್ರೂ ಮದ್ದು ಬರುವುದು, ಅವರಿಗೆ ಸ್ಟಿರಾಯ್ಡ್ ಹಾಕ್ಬೋದು, ಅಂದರೆ ಹೇಗೂ ಸಾಯ್ತಾರಲ್ಲ ಅಂತ. ಅಂದರೆ ವೈದ್ಯರು ಯೋಚನೆ ಮಾಡುವ ರೀತಿಯಾಗಿದ್ದರೆ 80 ವರ್ಷ ಆದಮೇಲೆ ಇನ್ನು ಔಷಧ ಇವರಿಗೆ ಡ್ಯಾಮೇಜ್ ಮಾಡಿದರೂ ತೊಂದರೆ ಇಲ್ಲ ಅಂತ, ಸಾಯ್ಲಿಕ್ಕೆ ತಯಾರಾದವರಲ್ಲ ಅಂತ. ಅಂದರೆ ವೈದ್ಯರು ನೋಡುವ ದೃಷ್ಟಿಕೋನವೇ ಹೀಗೆ ಆಗಿದೆ ಅಂತ, ಅಷ್ಟು ಕರಪ್ಟ್ ಆಗಿದೆ. ಒಬ್ಬರು ಪ್ರಾಯದವರು ಬಂದಾಗ ವೈದ್ಯ ನೋಡುವ ದೃಷ್ಟಿಕೋನ ಏನು, ಇವರ ಪ್ರಾಯ ಎಷ್ಟಾಯಿತು, ಪ್ರಾಯ 80 ಆಯಿತು, ಇಷ್ಟು ಬದುಕಿದ್ದೇ ಹೆಚ್ಚು, ಇನ್ನೆಷ್ಟು ಸಮಯ ಬದುಕಬಹುದು, ಇನ್ನೊಂದು ಸ್ವಲ್ಪ ಸಮಯ ಅಲ್ಲ, ಹಾಗಾಗಿ ಇನ್ನು ಡ್ರಗ್ಗಿನಿಂದ ಸ್ವಲ್ಪ ಡ್ಯಾಮೇಜ್, ಕಿಡ್ನಿ ಹೋದರೂ ತೊಂದರೆ ಇಲ್ಲ ಅಂತ. ಮನೆಯವರಿಗೆ ಎಷ್ಟು ಉಪದ್ರ ಆಗ್ತದೆ ಅಂತ ಆ ಚಿಂತನ ವೈದ್ಯ ಒಬ್ಬ ಪ್ರಾಯದವ ಬಂದಾಗ ನೋಡುವ ದೃಷ್ಟಿಕೋನವೇ ಬೇರೆ ಆಗ್ತದೆ ಅಂತ. ಅದು ಈ ರೀತಿಯ ದೃಷ್ಟಿಕೋನ. ಮತ್ತು ಅಷ್ಟು ವೈದ್ಯ ಜಗತ್ತಲ್ಲೂ ಕೂಡ ಅಷ್ಟು ಮಾನಸಿಕವಾದ ಕರಪ್ಟ್ ಅಂದರೆ ನಾನು ಲಂಚ ತಗೊಳ್ಳೋದಕ್ಕೆ ಸಂಬಂಧಿಸಿ ಹೇಳಿದಲ್ಲ, ಮೈಂಡ್ ಒಂದು ರೀತಿ ಕರಪ್ಟ್ ಆಗಿದೆ. ಅವರಿಗೆ ಸಿಗಬೇಕಾದ, ಪ್ರಾಯದವರಿಗೆ ನಾವೇನು ಸಿಗಬೇಕಾದ ಆ ಕೇರು ಅದು ಸಿಗ್ತಾ ಇಲ್ಲ. ಕುಟುಂಬದವರು ಕೂಡ ಅದೇ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ. ಯಾವುದು ಸ್ಟೆರಾಯ್ಡ್ ಔಷಧಿಗಳ ಬಗ್ಗೆ ಮಾತಾಡಿದ್ವಿ. ಹೌದು. ಸೊ ಈಗ ನಾವು ಈ ಲೋಷನ್ಗಳ ಬಗ್ಗೆ ಅಥವಾ ಕ್ರೀಮ್ಗಳ ಬಗ್ಗೆ ಹೇಳೋದಾದ್ರೆ, ಯಾವುದರ ಬಗ್ಗೆ? ಕ್ರೀಮ್ ಲೋಷನ್ಗಳ ಬಗ್ಗೆ. ಅಂದ್ರೆ ಈ ತುರಿಕೆ ಕಮ್ಮಿ ಮಾಡ್ಲಿಕ್ಕೆ ನೋಡಿ ಲೋಷನ್ಗಳನ್ನ ಬಳಸಿದ್ರೆ ಅದು ಏನಾದ್ರೂ ನೋಡಿ, ಲೋಷನ್ಗಳು ಈಗ ನಿಮಗೆ ತುರ್ತು ಸಂದರ್ಭ, ಈಗ ಆಧುನಿಕದಲ್ಲಿ ಸ್ಟೀರಾಯ್ಡ್ ಲೋಷನ್ ಇದೆ. ಸ್ಟೀರಾಯ್ಡ್ ಲೋಷನ್ ಚರ್ಮಕ್ಕೆ ಹಾಕಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಭಾವಿಸೋರು ಇದ್ದಾರೆ, ಅದು ಭಾವನೆ ಮಾತ್ರ. ಚರ್ಮದ ಕ್ಯಾಪಿಲರಿಗಳ ಮೂಲಕ ಕೂಡ ಸ್ಟೀರಾಯ್ಡ್ ರಕ್ತಕ್ಕೆ ಅಬ್ಸಾರ್ಬ್ ಆಗ್ತದೆ. ಚರ್ಮಕ್ಕೆ ಸಣ್ಣ ಏರಿಯಕ್ಕಾದರೆ ತೊಂದರೆ ಇಲ್ಲ, ತುಂಬ ಜಾಗಕ್ಕೆ ತೊಂದರೆ ಇಲ್ಲ ಅಂತ ನಾನು ಹೇಳುವುದಿಲ್ಲ, ತುಂಬ ಸಮಯ ಹಾಕಿದರೆ ಎಲ್ಲವೂ ತೊಂದರೆ. ಆದರೆ ಅದನ್ನು ಜಾಸ್ತಿ ಚರ್ಮದ ಏರಿಯಕ್ಕೆ ಹಾಕೋದ್ರಿಂದ ಅದು ರಕ್ತಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಸ್ಟೀರಾಯ್ಡ್ ಸೇರ್ತದೆ, ಅದು ಹಾನಿಕಾರಕವಾಗಿ ಪರಿಣಮಿಸ್ತದೆ. ಆದರೆ ನಾವು ಆಯುರ್ವೇದದಲ್ಲಿ ಈ ಸೋರಿಯಾಸಿಸಿನ ವಿಷಯಕ್ಕೆ ತುಂಬ ನೈಸರ್ಗಿಕವಾದ ವಿಚಾರಗಳಿದೆ. ನಾವು ಕೆಲವು ಹಚ್ಚಲಿಕ್ಕೆ ಹೇಳ್ತೇವೆ. ಉದಾಹರಣೆಗೆ ಸಿಂಪಲ್ ಹೇಳ್ತೇನೆ ನಾನು, ನೀವು ಮನೆ ಮದ್ದು ಮಾಡೋದಿದ್ರೆ ಲೋಳೆ ಸರದ ಜೆಲ್, ಲೋಳೆ ಒಳಗಿನ ಎಲೋವೆರಾ ಜೆಲ್, ತುಂಬ ಅದಕ್ಕೆ ಒಂದು ಅದ್ಭುತವಾದ ಆ್ಯಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಇದೆ. ಸೊ ನೀವು ಮನೆಯಲ್ಲೇ ಇದೆ, ಏನು ಖರ್ಚಿಲ್ಲದೆ ನಿಮ್ಮ ಮನೆ ಅಂಗಳದಲ್ಲಿ ಲೋಳೆ ಸರ ಇರ್ತದೆ, ಅಥವಾ ಲೋಳೆ ಸರ ತಂದು ಬೆಳೆಸಿ ಅದರ ಜೆಲ್ಲನ್ನು ದಿನಕ್ಕೊಂದು 2 ಸಲ ಹಚ್ಚಿ ಸ್ವಲ್ಪ ಹೊತ್ತು ಅದು ಮುಖದಲ್ಲಿ ಇರಲಿ. ಅದು ಆ ಚರ್ಮದ ಲೀಜನ್ಗಳು, ಪ್ಯಾಚ್ಗಳು, ಅಲ್ಲಿ ಇನ್ಫ್ಲಾಮೇಷನ್ ಹೀಲ್ ಆಗುವಾಗ ಮಾಡ್ತದೆ. ಅದು ಒಂದು. ಮತ್ತು ಆಹಾರದಲ್ಲಿ ಬೆಳ್ಳುಳ್ಳಿ, ನೀರುಳ್ಳಿ ಅಂಥ ವಸ್ತುಗಳನ್ನು ಜಾಸ್ತಿ ತಗೊಳ್ಳಿ, ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ದೇಹದ ಒಳಗಿನ ವಿಷಕಾರಕ ಪದಾರ್ಥಗಳನ್ನು ತೆಗೆಯುವಂಥ ಸಾಮರ್ಥ್ಯ ಇದೆ, ಅದನ್ನು ಬಳಸಿ. ಕೈಬೇವಿದ್ದರೆ ಕೈಬೇವಿನ ಕಷಾಯ ಮಾಡಿ ಕುಡೀರಿ, ಮನೆಯ ಆಸುಪಾಸು ಕೈಬೇವಿದ್ದರೆ ಅದರ ಕಷಾಯ ಮಾಡಿ ಕುಡೀರಿ, ಈ ರೀತಿ. ಮತ್ತು ಜಾಜಿ ಮಲ್ಲಿಗೆ ಮೊಗ್ಗು, ಜಾಜಿ ಮಲ್ಲಿಗೆ ಗಿಡ ಇದ್ದರೆ ಈಗ ಭಾಳ ಅಪರೂಪ ಆಗಿದೆ, ಈಗ ಬೇರೆ ಪೇಟೆಯಲ್ಲಿ ಸಿಕ್ಕುವಂಥ ಮಲ್ಲಿಗೆ ಹೆಚ್ಚಾಗಿ ಜಾಜಿ ಮಲ್ಲಿಗೆ ಕಡಿಮೆ ಆಗಿದೆ. ಜಾಜಿ ಮಲ್ಲಿಗೆ ಮೊಗ್ಗನ್ನು ಪೇಸ್ಟ್ ಮಾಡಿ ಅಲ್ಲಿಗೆ ಹಚ್ಚಿ ಲೇಪ ಹಾಕೋದು, ಸೋರಿಯಾಸಿಸ್ ಇದ್ದವರು. ಎಂಥ ಅದ್ಭುತವಾದ ಒಂದು ಹೀಲಿಂಗ್ ಗುಣಮುಖತೆ ಕಾಣ್ತದೆ ಅಂತ ಹೇಳಿದರೆ ಭಾಳ ಆಶ್ಚರ್ಯ ಆಗ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ನಾವು ಬೇರೆ ಬೇರೆ ಔಷಧಗಳನ್ನು ಬಳಸ್ತೇವೆ, ಇದೆ ಅಂತಲ್ಲ. ಇದು ನಾನು ಬಹಳ ಸಿಂಪಲಾಗಿ ಸರಳವಾಗಿ ಮನೆಯಲ್ಲಿ ಮಾಡಲಿಕ್ಕೆ, ನಾವು ಚಿಕಿತ್ಸೆಯಾಗಿ ನಮ್ಮಲ್ಲಿ ಬಂದಾಗ ನಾವು ನಮ್ಮದೇ ಆದ ಕೆಲವು ಪ್ರಿಪರೇಷನ್ಸ್ ಇದೆ ಪ್ರಸಾದಿನಿ ಆಯುರ್ನಿಕೇತನದಲ್ಲಿ, ಅದನ್ನು ಬಳಸ್ತೇವೆ. ಮತ್ತು ಅವರಿಗೆ ಸ್ನಾನ ಮಾಡಲಿಕ್ಕೆ ಅಂತೇಳಿ ಬೇರೆ ಒಂದು ಚೂರ್ಣವನ್ನು ನಾವು ಕಷಾಯ ಮಾಡಿ ಉಪಯೋಗಿಸೋದಕ್ಕೆ ಹೇಳ್ತೇವೆ. ಆಹಾರದಲ್ಲೂ ಮಾಡಿಫಿಕೇಷನ್ ಮಾಡ್ತೇವೆ. ಈ ರೀತಿ ತುಂಬ ಅದ್ಭುತವಾದ ವಿಚಾರಗಳು ಈ ಸೋರಿಯಾಸಿಸ್ನ ಬಗ್ಗೆ ಫಲಿತಾಂಶಗಳ ರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ.
ಸರ್, ಈಗ ನಾವು ಪ್ರತಿಯೊಂದು ಕಾಯಿಲೆಗೆ ಬಂದಾಗ ಅಥವಾ ಅದರ ನಾವು ಕಾಸ್ ಅಂತ ಬಂದಾಗ ನಮಗೆ ಮೊದಲಿಗೆ ಬರುವಂಥದ್ದು, ನಾವು ಇದನ್ನು ಕೊನೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಬಟ್ ಈ ದೇಹದಲ್ಲಿ ಕೆಲವೊಂದು ವಿಟಮಿನ್ಗಳ ಕೊರತೆಯಿಂದ ಒಂದು ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಬಹುದು ಅಂತ ಹೇಳಿ. ಸೊ ಈ ಸೊರಿಯಾಸಿಸ್ಗೂ ಯಾವ್ದಾದ್ರು ವಿಟಮಿನ್ ನ ಕೊರತೆ ಕಾರಣ ಆಗ್ತದಾ, ಹೇಗೆ ಇದಕ್ಕೆ? ನೋಡಿ, ಈಗ ಯಾವ ವಿಟಾಮಿನ್ ಕೊರತೆ ಕೂಡ ಎಲ್ಲ ಕಾಯಿಲೆಗಳಿಗೂ ಕಾರಣ ಆಗ್ಬೋದು. ಯಾಕಂದರೆ ಜೀವಸತ್ವ ಅಂತ ಹೇಳುವಂಥದ್ದು ಅದು ಜೀವಕ್ಕೆ ಸತ್ವ, ದೇಹದಲ್ಲಿ ಒಳಗಿರುವಂತಹ ಎಲ್ಲ ಕಾರ್ಯಗಳು ಜರುಗುವುದಕ್ಕೆ ಅದು ಬಿ ವಿಟಾಮಿನ್ ಇರ್ಬೋದು, ಎ ವಿಟಾಮಿನ್ ಇರ್ಬೋದು, ಎಲ್ಲವೂ ಕೂಡ ಬಹಳ ಪ್ರಾಮುಖ್ಯ ಆಗ್ತದೆ. ಆದರೆ ಅಧ್ಯಯನ ಏನು ಹೇಳ್ತದೆ ಅಂತ ಹೇಳಿದರೆ, ದೇಹದೊಳಗೆ ವಿಟಾಮಿನ್ D3 ಎನ್ನುವ ಅಂಶ ಕಡಿಮೆ ಆದರೆ ಆಗ ಅದು ಸೋರಿಯಾಸಿಸ್ ಕಾಯಿಲೆಗೆ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಯಾವಾಗ ವಿಟಾಮಿನ್ D3 ಕಾಯಿಲೆ ಸರಿಯಾದ ಪ್ರಮಾಣದಲ್ಲಿ ಇರ್ತದೆ, ದೇಹಕ್ಕೆ ಸಿಗ್ತದೆ, ಆಗ ಸೋರಿಯಾಸಿಸಿನ ಇನ್ಫ್ಲಾಮೇಷನ್ ಉರಿಯೂತ ಕಡಿಮೆ ಆಗ್ತದೆ ಎನ್ನುವಂಥದ್ದು ಅಧ್ಯಯನಗಳಿಂದ ಕಂಡುಕೊಂಡಿದ್ದಾರೆ. ಇನ್ನೊಂದು ಫೋಲಿಕ್ ಆ್ಯಸಿಡ್ ಅಂತ, ಅದು ಬಿ ಗುಂಪಿನ ವಿಟಮಿನ್. ಸೊ ಆ ಫೋಲಿಕ್ ಆ್ಯಸಿಡ್ ಕೊಟ್ಟಾಗ, ಸಪ್ಲಿಮೆಂಟ್ ಕೊಟ್ಟಾಗ, ಅದನ್ನು ಸರಿಯಾಗಿ ಸೇವನೆ ಮಾಡಿದಾಗ ವ್ಯಕ್ತಿಗಳಲ್ಲಿ ಸೋರಿಯಾಸಿಸಿನ ಆ ಉಲ್ಬಣತೆ ಕಡಿಮೆ ಆಗೋದು ಕಂಡುಬಂದಿದೆ. ಈ ರೀತಿ ವಿಟಾಮಿನ್ಗಳು ಅದು ಕೇವಲ D3 ಬಿ ವಿಟಾಮಿನ್ ಅಂತಲ್ಲ, ದೇಹದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ದೇಹಕ್ಕೆ ಸರಿಯಾಗಿ ಸಿಗ್ತಾ ಇರಬೇಕು. ಕೊಬ್ಬಿನ ಅಂಶ ಕೂಡ ದೇಹಕ್ಕೆ ಚೆನ್ನಾಗಿ ಸಿಗ್ತಾ ಇರಬೇಕು. ನಾವು ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಅಂತ ತುಪ್ಪವನ್ನೇ ತಿನ್ನದೇ ಇದ್ದರೆ ಹೇಗೆ? ಈ ರೀತಿ ಆಗ್ತದೆ. ಆದ ಕಾರಣ ಎಲ್ಲ ಅಂಶಗಳು ದೇಹಕ್ಕೆ ಸಿಗಬೇಕು, ಎಲ್ಲ ವಿಟಾಮಿನ್ಗಳು ಸಿಗಬೇಕು. ಆಗ ಈ ಆಟೋಇಮ್ಯೂನ್ ಡಿಸಾರ್ಡರ್ಗಳು ಸೋರಿಯಾಸಿಸ್ ಇದರಲ್ಲಿ ಕಮ್ಮಿ ಮಾಡೋದಕ್ಕೆ ಖಂಡಿತವಾಗಿ ಸಹಕಾರಿಯಾಗ್ತದೆ. ಸರ್, ತುಂಬ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೇವೆ ಅಂತೇಳಿ ನಾವು ಭಾವಿಸ್ಕೊಳ್ತಾ ಇದ್ದೇವೆ. ಕೊನೆಯದಾಗಿ ಒಂದು ಪ್ರಶ್ನೆಗೆ ನೀವು ಉತ್ತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಕೊನೆ ಹಾಕ್ಬೋದು. ಮಹಿಳೆಯರಲ್ಲಿ ಈ ಸೋರಿಯಾಸಿಸ್ ಸಮಸ್ಯೆ ಪರ್ಟಿಕ್ಯುಲರ್ ಆಗಿ ಕಾಣಿಸ್ಕೊಳ್ಳಿಕ್ಕೆ ಏನಾದರೂ ಒಂದು ಏಜ್ ಇದೆಯಾ, ಅಥವಾ ಏನೋ ಅವರಲ್ಲಿ ನಾವು ಪುರುಷರಿಗೆ ಕಂಪೇರ್ ಮಾಡಿದಾಗ ಮಹಿಳೆಯರಲ್ಲಿ ಸೋರಿಯಾಸಿಸ್ ಕಾಣಿಸ್ಕೊಳ್ಳುವಂಥ ತೀವ್ರತೆ ಹೇಗೆ? ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಅಧ್ಯಯನಗಳ ವರದಿಗಳ ಪ್ರಕಾರ ಮತ್ತು ನಾವು ಕಂಡ ಪ್ರಕಾರ ಸಣ್ಣ ಪ್ರಾಯದಲ್ಲಿ ಕಾಣಿಸಬಾರದು ಅಂತ ಇಲ್ಲ. ಆದರೆ ಈ ಋತುಚಕ್ರ ನಿಲ್ಲುವಂತಹ ಒಂದು ಅವಧಿ ಇದೆಯಲ್ಲ, ಮೆನೋಪಾಸ್ ಅಂತ ಹೇಳ್ತೇವೆ ನಾವು, ಮುಟ್ಟು ನಿಲ್ಲುವ ಸಮಯ ಅಂತ, ಅದರ ಆಸುಪಾಸಿನ ಅವಧಿಯಲ್ಲಿ ಹಾರ್ಮೋನುಗಳ ಏರುಪೇರಿನ ಇರುವ ಸಂದರ್ಭದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಲ್ಲಿ ಸೋರಿಯಾಸಿಸ್ನಂಥ ಚರ್ಮದ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುವಂಥದ್ದು ಇದೆ. ಅದು ಆ ಸಮಯ ಒಂದು ಸ್ವಲ್ಪ ಈ ಸೋರಿಯಾಸಿಸ್ ಕಾಯಿಲೆಗೆ ಒಂದು ಪೂರಕವಾದ ಸಮಯ ಅಂತೇಳಿ ಕಾಣ್ತದೆ. ಅದು ಬಿಟ್ಟರೆ ಉಳಿದಾಗೆ ಜನರಲ್ ಆಗಿ ಇದು ಇರ್ತದೆ, ಸಾಮಾನ್ಯವಾದ ವಿಷಯ ಇರ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವಿವತ್ತು ಆಯುರ್ ಪ್ರಸಾದಿನಿ ಈ ಹೆಲ್ತ್ ಟಾಕ್ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ನ ಬಹಳಷ್ಟು ವಿಚಾರಗಳ ಬಗ್ಗೆ ಡಾಕ್ಟರ್ ಬಂಗಾರಡ್ಕ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಒಂದು ಸ್ಪೆಷಾಲಿಟಿಯನ್ನು ನಾನು ಹೇಳಿ ಈ ಕಾರ್ಯಕ್ರಮನ ಅಂತ್ಯಗೊಳಿಸ್ತೇನೆ. ಇಲ್ಲಿ ಡಾಕ್ಟ್ರು ಜೀವನ ಪದ್ಧತಿಗೆ, ನಮ್ಮ ಲೈಫ್ ಸ್ಟೈಲ್ ಬದಲಾವಣೆಗೆ ಬಹಳಷ್ಟು ಒತ್ತು ಕೊಟ್ಟು ಆ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಯಾವುದೋ ಒಂದು ವಿಧಾನವನ್ನು ಖಂಡಿಸುವುದು ಅಥವಾ ಇನ್ನೊಂದು ವಿಧಾನವನ್ನು ಮೇಲೆ ಇಡುವ ಪ್ರಯತ್ನ ಖಂಡಿತವಾಗಿ ಡಾಕ್ಟರ್ ಮಾಡೋದಿಲ್ಲ. ಇಲ್ಲಿ ಹೇಗೆ ಅಂತ ಹೇಳಿದರೆ, ನಿಮ್ಮ ಜೀವನ ಪದ್ಧತಿನ ನೀವು ಬದಲಾಯಿಸಿಕೊಳ್ಳಿ, ಆ ನಂತರ ನಿಮ್ಮ ಮನೆಯಲ್ಲಿ ಸಿಗುವಂಥ ಮೂಲಭೂತವಾದಂಥ ಕೆಲ ವಸ್ತುಗಳಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗ್ತದ ನೋಡಿ ಅನ್ನುವಂಥ ವಿಚಾರಗಳನ್ನು ಹೇಳಿ, ಆ ಬಳಿಕ ಆಯುರ್ವೇದ ಪದ್ಧತಿಯಲ್ಲಿ ಇದಕ್ಕೆ ಯಾವ ರೀತಿಯಾದ ಒಂದು ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಹಾರ ಇದೆ ಅನ್ನುವಂಥದ್ದು ಬಹಳ ವಿವರವಾಗಿ ಒಂದು ಪ್ರಾಚಾರ್ಯರ ಮಾದರಿಯಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟು, ಆ ಬಳಿಕ ಒಂದು ವೈದ್ಯರಾಗಿ ಅದಕ್ಕೆ ಚಿಕಿತ್ಸಾ ವಿಧಾನಗಳನ್ನು ಹೇಳ್ತಾರೆ. ಸೊ ಇದೊಂದು ಬಹಳ ಮಾಹಿತಿಪೂರ್ಣ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದು ನಾನು ಖಂಡಿತವಾಗಿ ಭಾವಿಸ್ಕೊಳ್ತೇನೆ. ಇವತ್ತು ನಾವು ಸೋರಿಯಾಸಿಸ್ ಈ ಕಾಯಿಲೆಯ ಸಮಸ್ಯೆ ಬಗ್ಗೆ ಬಹಳಷ್ಟು ಪೂರಕ ಮಾಹಿತಿಗಳನ್ನು, ಚಿಕಿತ್ಸಾ ವಿಧಾನಗಳನ್ನು, ಇದನ್ನು ತಡೆಗಟ್ಟಲಿಕ್ಕೆ ಇರುವಂಥ ಔಷಧ ಪದ್ಧತಿಗಳನ್ನು ಮತ್ತು ನಾವು ಮನೆಯಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ವಿಧಾನಗಳನ್ನು ಮತ್ತು ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ಯಾವ ರೀತಿಯ ಬದಲಾವಣೆ ಮಾಡಿಕೊಳ್ಬಹುದು ಎನ್ನುವಂಥ ವಿಚಾರಗಳನ್ನು ಸುಮಾರು 1 ಗಂಟೆಗಳ ಕಾಲ ಡಾಕ್ಟರ್ ಬಹಳ ವಿವರವಾಗಿ ನಮ್ಮೊಂದಿಗೆ ಚರ್ಚಿಸಿದರು. ನಾವು ಇನ್ನು ಮುಂದಿನ ಸರಣಿಯಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತಾ ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಇದು ಇವತ್ತಿನ ವಿಶೇಷ ಹೆಲ್ತ್ ಟಾಕ್ ಆಯುರ್ ಪ್ರಸಾದಿನಿ ವಿತ್ ಡಾಕ್ಟರ್ ರಾಘವೇಂದ್ರ ಬಂಗಾರಡ್ಕ. ಸರ್, ಇವತ್ತು ಕಾರ್ಯಕ್ರಮಕ್ಕೆ ಬಂದು ವಿವರವಾಗಿ ನಮಗೆ ಈ ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕೆ ಸುದ್ದಿ ಬಳಗದ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ತೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ
ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 89041739114. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073070468, 8105072386. ಇಮೇಲ್ ss016puc@gmail.com. Website www.vivekanandapuc.com.